ಜೊತೆಗೆ ಪ್ರಜಾಕೋಟಿಯನ್ನ ಪಾಲಿಸಿಕೊಂಡು ಬರುತ್ತಿರುವಂತಹ ಆ ಪಾಲನಾ ಕರ್ತೃವಾಗಿ ಮೆರೆಯುತ್ತಾ ಇದ್ದವರು ಅವರು. ನಮಗೆ ಹೆಮ್ಮೆ, ಅವರ ಪ್ರೀತಿಯ ಮಕ್ಕಳು ನಾವು, ಮಕ್ಕಳು ನಾವಿದ್ದೇವೆ. ಹಿರಿಯನಾಗಿರುವಂತಹ ನಾನೇ ರುಕ್ಮಾಂಗ, ಕಿರಿಯವನಾದಂತಹ ನಾನೇ ಶುಭಾಂಗ. ಹೌದು, ಜೊತೆಗೊಬ್ಬಳು ಸಹೋದರಿ ಇಕ್ಷುಮತಿ ಎಂಬುದಾಗಿ. ತಮ್ಮ ಅಣ್ಣ ನೋಡಿದೆಯೇನೋ, 12 ವರ್ಷಗಳ ಪರ್ಯಂತ ಗುರುಕುಲವನ್ನ ಸೇರಿ ವಿದ್ಯಾಭ್ಯಾಸವನ್ನ ಪೂರೈಸಿ ಮಕ್ಕಳ ಭವಿಷ್ಯತ್ತಿನ ಬಗ್ಗೆ ತಂದೆ ಯೋಚನೆ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಅರಮನೆಯನ್ನ ಮರಳಿ ಸೇರಿದ್ದು ಸೇರಿ ಅನೇಕ ದಿನಗಳು ಕಳೆದು ಹೋಯಿತು. ಏನು ಮಾಡೋಣ ಹೇಳು, ಕಲಿತಂತಹ ವಿದ್ಯೆ ಹೋಗಿ ಪ್ರಯೋಗಿಸುವುದಾ? ತಂದೆಯವರು ಹೇಳ್ತಾರೆ, ನೀವೆಲ್ಲ ಪ್ರಯೋಗ ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ, ಅರಿಗಳ ಅಭಿಯೋಗವೂ ಆಗ್ಲಿಲ್ಲ, ನಾವು ಪ್ರಯೋಗಿಸುವುದು ಹೇಗೆ? ಕುಂತಲ್ಲಿಯೇ ಕುಳಿತುಕೊಂಡಿರುವುದು, ಮಾಡಿದ ಕೆಲಸವನ್ನೇ ಮಾಡುವುದು, ರಾಜಕೀಯ ಕಾರ್ಯದಲ್ಲಿ ನಾವು ಅನುವಾಗುವುದೇ. ಮಂತ್ರಿ ಮಾಂಡಲಿಕರಿದ್ದಾರೆ, ಹಾಗಾಗಿ ನಾವು ಹೋಗುವ ಹಾಗಿಲ್ಲ, ಅರಮನೆ ಕೆಲಸ ಮಾಡುವುದೇ. ಆಳು ಕಾಳುಗಳಿದ್ದಾರೆ, ಆ ಕಾರಣಕ್ಕಾಗಿ ಮನಕ್ಕೊಂದು ರೀತಿಯ ಬೇಸರ ಮೂಡಿದ್ದು ಹೌದು. ಆದ್ರೆ ಒಂದು ಹೆಮ್ಮೆಯ ವಿಚಾರ ಏನಣ್ಣ,
ಲೋಕದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ದೇವ ಯಾರು ಅಂತ ಕೇಳಿದ್ರೆ ಆ ಕಡೆಯ ದಿಕ್ಕಿನೊಡೆಯ ಮೃಡ ನಮ್ಮ ಪಾಲಿಗೆ ದೇವನೂ ಆಗಿದ್ದಾನೆ, ಜೊತೆಗೆ ಭಾವನೂ ಆಗಿದ್ದಾನೆ. ನಿತ್ಯವೂ ನಮ್ಮನ್ನು ಹರಸುತ್ತಾ ಅಲ್ವಾ? ಅದು ನಮ್ಮ ಪಾಲಿಗೆ ಹೆಮ್ಮೆಯುವುದು. ಖಂಡಿತ. ಆದ್ರೆ ನೋಡಿದೇನು, ಈ ಅರಮನೆಯನ್ನೇ ನೋಡ್ತಾ ಇರುವುದು, ಇಲ್ಲಿಯವರ ಮುಖವನ್ನೇ ನೋಡುತ್ತಾ ನೋಡುತ್ತಾ ಬೇಸರ ಮೂಡಿಬಹುದು. ನಿವಾರಣೆ ಆಗಬೇಕು ಅಂತಾದ್ರೆ ಏನ್ ಮಾಡುವುದು? ಅನುಜಾತ ಕೇಳೆಮ್ಮ ಉಪವನದಿ ಅನುಜಾತ ಕೇಳೆಮ್ಮ ಉಪವನದಿ ಉಪವನದಿ ಕಲತರದ ಪಳ್ಳು ಫಲವನು ಕೊಯ್ವರೀಗ, ಘನತರದ ಪಣ್ಣು ಫಲವನು ಕೊಯ್ವರೀಗ, ಪಣ್ಣು ಫಲವನು ಕೊಯ್ವರೀಗ. ಮನದೋಳು ಆತುರವಿಗುವುದು ಏಳು, ಮನದೋಳು ಆತುರವಿಗುವುದು ಏಳೆನುತ್ತ, ಮನದೋಳು ಆತುರವಿಗುವುದು ಏಳೆನುತ್ತ ರುಕ್ಮಾಂಗ. ಒನಗಿ ಪೊರಟನು ತೋಷದಿಂದ, ಒನಗಿ ಪೊರಟನು ಒನಗಿ ಪೊರಟನು ತೋಷದಿಂದ, ಒನಗಿ ಪೊರಟನು ತೋಷದಿಂದ. ಅನುಜಾತ ಕೇಳೆಮ್ಮ ಉಪವನದಿ ರಂಜಿಪ ಘನತರದ ಪಣ್ಣು ಫಲವನು ಕೊಯ್ವರೀಗ. ಏಳು ಏಳು ತಮ್ಮ ವೀರರ ಪಂಕ್ತಿಯಲ್ಲೇ ಮಣಿ ಸದೃಶವಾಗಿ ಬೆಳಗುವಂತಹ ವೀರಮಣಿಯ ವೀರ್ಯ ಸಂಜಾತರಿದ್ರೂ ಕೂಡ ಅರಮನೆಯಲ್ಲಿ ನಮಗೆ ಯಾವುದಕ್ಕೂ ಕೊರತೆ ಇಲ್ಲ. ಈಗ ಗಿಣಿಗೆ ಒಂದು ಪಂಜರ ಬಂಗಾರದ್ದೇ ಮಾಡಿಕೊಟ್ರೂ ಕೂಡ ಅದು ಬಂಧನ ಹೌದು ತಾನೇ. ನಮಗೆ ಬಂಧನ ಅಂತಲ್ಲ, ಮನಸ್ಸಿಗೆ ಉಂಟಾಗಿರುವಂತಹ ಬೇಸರ ಅದನ್ನು ಕಳಿಬೇಕಿದ್ರೆ ಏನು ಮಾಡಬೇಕು? ಏನ್ ಮಾಡುವುದು? ನೇತ್ರಾನಂದಕರವಾದಂತಹ ದೃಶ್ಯವನ್ನು ನೋಡಬೇಕು, ಮನಾನಂದಕರವಾಗಿರುವಂತಹ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಬೇಕು, ಕರ್ಣಾನಂದಕರವಾದಂತಹ ಸಂಗೀತವನ್ನು ಕೇಳಬೇಕು. ಇದಕ್ಕೆಲ್ಲ ಸೂಕ್ತ ಸ್ಥಳ ಯಾವುದು? ನಾನು ನಿರ್ಧಾರ ಮಾಡಿದ್ದೇನೆ. ಏನು ನಿರ್ಧಾರ ಮಾಡಿದೆ? ಗುರುಮಠಕ್ಕೆ ಹೋಗುವುದಕ್ಕಿಂತ ಮೊದಲಾಗಿ ಒಂದು ಬಾರಿ ನಮ್ಮ ಉಪವನಕ್ಕೆ ಹೋಗಿ ಬಂದವರು ನಾವು. ಆ ಬಳಿಕ ಹೋಗುವಂತಹ ಅವಕಾಶ ಸಿಗಲಿಲ್ಲ. ಇವತ್ತು ಅದಕ್ಕೆ ಬೇಕಾದಂತಹ ದಾರಿಯನ್ನು ನೀನೇ ಸಿದ್ಧಪಡಿಸಿದ್ದಿಂತಾದ್ರೆ ಅಣ್ಣ, ನೀನು ಹೊರಡ್ತಿಂತಾದ್ರೆ ನಿನ್ನನ್ನು ಅನುಸರಿಸಿಕೊಂಡು ನಾನು ಬರ್ತೇನೆ. ಕೋಶವನ್ನು ಓದಬೇಕು, ದೇಶವನ್ನು ಸುತ್ತಬೇಕು. ಗುರುಗಳೇ ಹೇಳಿದ್ದಾರೆ ತಾನವಾ, ವಿಶಾಲವಾಗಿರುವಂತಹ ಪ್ರಪಂಚ ಎನ್ನುವುದು ತೆರೆದಿಟ್ಟ ಪುಸ್ತಕದ ಹಾಗೆ ನಿತ್ಯ ನೂತನತೆ ನಮ್ಮಲ್ಲಿ ನೋಡುವುದಕ್ಕೆ ಸಿಗುತ್ತದೆ. ಆ ಕಾರಣಕ್ಕಾಗಿ ನಮ್ಮ ಉಪವನವನ್ನ ಪ್ರವೇಶ ಮಾಡಬೇಕು. ಅಲ್ಲಿರುವಂತಹ ಹಣ್ಣು ಹಂಪಲುಗಳನ್ನೆಲ್ಲ ನಾವು ಕೊಯ್ದು ಅದನ್ನ ಸವಿಯಬೇಕು. ಹೊರಡುವುದು ಹೀಗೆ ಅಲ್ಲ, ಹೊರಡುವ ಪರಿ ಹೇಗೆ? ಪರಿಪರಿಯ ತರುಣತಿಗಳ
ಬಣ್ಣ ಪರಿಕಿಸುತ್ತ ಮುದದಿ ತರುಲತೆಯೊಳಿರುವ ಸುಮ ಫಲ ಬಣ್ಣ ಪರಿಕಿಸುತ್ತ ಮುದಲಿಯ ಸುರಪನುದ್ಯಾವನವೋ ಸುರಪನುದ್ಯಾವನವೋ ವರ ವಸಂತ ಜಯಂತ ನುರುಮಿಲಾಸ ಸ್ಥಾನವಿನೆ ವರವಸಲ್ತನ ಜಯಂತನ ಉರುವಿಲಾದ ಸ್ಥಾನವೋ ಭ್ರಾಂತಿಗೊಳ್ಳುತ್ತಾಯಿ ಎನಿ ಭ್ರಾಂತಿಗೊಳ್ಳುತ್ತಾಯಿ ಭ್ರಾಂತಿಗೊಳ್ಳುತ್ತ 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 ವನದಿ ಚಳಿಸಿದರು ಮುದದಿ ಪರಿಗಿಸು ಸಹಜನಿ ಉಪವನ ಸಿರಿಯ ಪರಿಗಿಸು 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 ಆಯ್ 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 ಪರಿಗಿದು 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 ಸಗಜಾನಿ ಉಪವನ ಸಿರಿಯ ಪರಿಗಿದು ಸಗಜಾನಿ ಪರಿಗಿದು ಸಗಜಾನಿ ಪರಿಗಿದು ಸಗಜಾನಿ ಉಪವನ ಸಿರಿಯ ಪರಿಗಿದು ಉಪವನ ಸಿರಿಯ ತರುಗಳ ಮಧ್ಯದಿ ಚೋಂಪಿನ ಲತೆಯ ತರುಗಳ ಮಧ್ಯದಿ ತರುಗಳ ಮಧ್ಯದಿ ಚೋಂಪಿನ ಚೋಂಪಿನ ಲತೆಯ ಉಪವನ ಸಿರಿಯ ಚೋಂಪಿನ ಲತೆಯ ಉಪವನ ಸಿರಿಯ ಚೋಂಪಿನ ಲತೆಯ ಪರಿಗಿಸು ತರುಗಾಳ ಮಧ್ಯಾದಿ ತರುಗಾಳ ಮಧ್ಯಾದಿ ಝೋಂಬಿನ ಲತೆಯ ಝೋಂಬಿನ ಲತೆಯ ಝೋಂಬಿನ ಲತೆಯ ಈ ಉಪವನ ಸಿರಿಯ ಉಪವನ ಸಿರಿಯ ಝೋಂಬಿನ ಲತೆಯ ಉಪವನ ಸಿರಿಯ ಝೋಂಬಿನ ಲತೆಯ ಪರಿಗಿಸು 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 ಉಪವನ ಸಿರಿಯ ಉಪವನ ಸಿರಿಯ
ಹರಿತ ಸುಮಗಳ್ ಮಕರಂದ ಪೂರಿತೆಯ ಹರಿತ ಸುಮಗಳ ಮಕರಂದ ಪೂರಿತೆಯ ಮಕರಂದ ಪೂರಿತೆಯ ಹರಿತ ಸುಮಗಳ್ ಹರಿತ ಸುಮಗಳ್ ಹರಿತ ಸುಮಗಳ್ ಮಕರಂದ ಪೂರಿತೆಯ ಮಕರಂದ ಪೂರಿತೆಯ ಮಕರಂದ ಪೂರಿತೆಯ ಹರಿತ ಸುಮಗಳ್ ಮಕರಂದ ಪೂರಿತೆಯ ಮಕರಂದ ಪೂರಿತೆಯ ಸರಸದಿ ಸವಿಯುವ ಸರಸದಿ ಸವಿಯುವ ಷಟ್ಪದ ತತಿಯ ಸರಸದಿ ಸವಿಯುವ ಸರಸದಿ ಸವಿಯುವ ಸರಸದಿ ಸವಿಯುವ ಸರಸದಿ ಸವಿಯುವ ಸರಸದಿ ಸವಿಯುವ ಷಟ್ಪದ ತತಿಯ ಷಟ್ಪದ ತತಿಯ ಸರಸದಿ ಸವಿಯುವ ಷಟ್ಪದ ತತಿಯ ಪರಿಗಿಸು ನೀ ಪರಿಗಿಸು ನೀ ಪರಿಗಿಸು 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 ಹರಿತ ಸುಮಗಳ್ ಮಕರಂದ ಪೂರಿತೆಯ ಮಕರಂದ ಪೂರಿತೆಯ ಹರಿತ ಸುಮಗಳ ಮಕರಂದ ಪೂರಿತೆಯ ಮಕರಂದ ಪೂರಿತೆಯ ಸರಸದಿ ಸವಿಯುವ ಷಟ್ಪದ ತತಿಯ ಸರಸದಿ ಸವಿಯುವ ಸರಸದಿ ಸವಿಯುವ ಸರಸದಿ ಸವಿಯುವ ಷಟ್ಪದ ತತಿಯ ಇದ ಪರಿಕಿಸೋ ಇದ ಪರಿಕಿಸೋ ಪರಿಕಿಸು ಜಗಜರಿ ಉಪವನ ಸಿರಿಯ ಹರಿತ ಸುಮಗಳ್ ಮಕರಂದ ಪೂರಿತೆಯ ಸರಸದಿ ಸವಿಯುವ ಷಟ್ಪದ ತತಿಯ ಪರಿಗಿಸು ಸಹಜನಿ ಉಪವನ ಸಿರಿಯ ತರುಗಳ ಮಧ್ಯದಿ ಚೋಪಿನ ನದಿಯ ತರುಗಳ ಮಧ್ಯದಿ ಚೋಪಿನ ನದಿಯ ಉಪವನ ಸಿರಿಯ ಚೋಪಿನ ನದಿಯ ಸಿರಿಯ ನದಿಯ ಸಿರಿಯ ನದಿಯ ಸಿರಿಯ ಪರಿಗಿಸೋ
ಸುಮಗಳ್ ಮಕರಂದ ಪೂರಿತೆಯ ಸರಸದಿ ಸಮೀಯುವ ಷಟ್ಪದ ತತಿಯ ಹರಿತ ಸುಮಗಳ್ ಮಕರಂದ ಪೂರಿತೆಯ ಸರಸದಿ ಸವಿಯುವ ಷಟ್ಪದ ತತಿಯ ಸರಸದಿ ಸವಿಯುವ ಷಟ್ಪದ ತತಿಯ ಪರಿತ ಸುಮಗಳು ಮಕರಂದ ಪುರಿತೆಯ ಸರಸದಿ ಸವಿಯುವ ಷಟ್ಪದ ತತಿಯ ಸರಸಾದಿ ಸವಿಯುವ ಷಟ್ಪದ ತತಿಯ ಸರಸದಿ ಸವಿಯುವ ಷಟ್ಪದ ತತಿಯ ಪರಿಗಿಸೋ ಪರಿಗಿಸೋ ಪರಿಗಿಸು ಸಗಜರಿ ಉಪವನ ಸಿರಿಯ ಪರಿಗಿಸು ಸಗಜರಿ ಉಪವನ ಸಿರಿಯ ತರುಗಳ ಮಧ್ಯದಿ ಜೋಪಿದ ಲತೆಯ ಪರಿಗಿಸು ಸಗಜರಿ ಉಪವನ ಸಿರಿಯ ತಯ್ಯದ ದಿಲ್ಲತಿ ತೊಂದಲ ದಿಲ್ಲತಿ ತಯ್ಯದ 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 ದಿಲ್ಲತಿ ತೊಂದನ ದಿನ್ನ ದಿತ್ತೊಂ ದಿನ ದಿನ್ನತಿ ದಿಂತನ ದಿನ್ನ ತತ್ತೊಂ ತೊಂದನ ದಿನ್ನತಿ ತಗಡತಗದಿಮಿ 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 ತಗಡ ದಿನ್ನತಿ ತಗದಿಗು ತಗಡ 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 ದಿನ್ನತಿ ತಗದಿಗು ತಗಡ ತಗದಿಮಿ ತಗಡ ತಗದಿಗು ತಗಡ ತಗದಿಮಿ ತಗಡ ತಗದಿಗು ತಗಡ ತಗದಿಮಿ ತಗಡ ತಗದಿಮಿ ತಗಡ ದಿನ್ನತಿ ತತ್ತ ತಗಡ ತಗದಿಮಿ ತಗಡ ಧಿತ್ತ ತಗಡ ತಗದಿಮಿ ತಗಡ ಧಿತ್ತ ತಗಡ ತಗದಿಮಿ ತಗಡ ತಗದಿಮಿ ತಗಡ ದಿನ್ನತಿ ತತ್ತ ತಗಡ ತಗದಿಮಿ ತಗಡ ತಗದಿಮಿ ತಗಡ ದಿನ್ನತಿ ಧಿತ್ತ ತಗಡ ತಗದಿಮಿ ತಗಡ ತಗದಿಮಿ ತಗಡ ದಿನ್ನತಿ ತಯ್ಯದ ದಿನ್ನ ತೈ ದಿನ್ನ ತೈ ದಿನ್ನತಿ ತಯ್ಯದ ದಿನ್ನತಿ ತೊಂದಲ ದಿನ್ನತಿ ತಿಂದಲ ದಿನದಿ ತೊಂದಲ ದಿನದಿ ತಯ್ಯದ ದಿನದಿ ತೊಂದಲ ದಿನದಿ ದಿನದಿ ದಿನ ದಿನದ ದಿನ ದಿನದಿ ದಿನದ ದಿನದಿ ದಿನದ ದಿನದಿ ದೈ 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 ಪರಿಗಿಸು ಸಗಜರಿಯು ಪವನ ಸಿರಿಯ ಕರುಗಳ ಮತ್ತಿರಿ ಝೋಂಬಿನ ನದಿಯ ಕರುಗಳ ಮತ್ತಿರಿ ಝೋಂಬಿನ ನದಿಯ ಉಪವನ ಸಿರಿಯ ಝೋಂಬಿನ ನದಿಯ ಉಪವನ ಸಿರಿಯ ನೀ ಮೊದ್ಲೇ ಹೇಳಿದ್ದಿ ಈ ಉಪವನವನ್ನ ನೀನ್ ನೋಡಿದ್ದಿ, ಅರ್ಥ ಆಯ್ತು. ನಿನಗಿಲ್ಲ ಅಭ್ಯಾಸ ಉಂಟಾ? ಅಭ್ಯಾಸ ಇಲ್ಲದೆ ಹೋದದ್ ನನಗೆ. ಸತ್ಯ ಹೇಳ್ಬೇಕಾ? ನಾವಿರುವರು ಜೊತೆಯಾಗಿ ಬಾರದೆ ವರ್ಷಗಳೆಷ್ಟೋ ಕಳೆದು ಹೋದವು ಅಲ್ವಾ? ಆ ಬಳಿಕ ಇವತ್ತು ನೋಡುವಂತ ಅವಕಾಶ ಸಿಕ್ಕಿದೆ ಅಂತ ಆದ್ರೆ ಇದಕ್ಕೆ ಕಾರಣ ಏನು ಬಲ್ಲೆಯ? ಏನು ನೋಡಿದೀಯಾ? ಕೃಷಿಕರಾದಂತಹ ಕೈ ಚಾಲಕ ಎಷ್ಟು ಏನು ಏನು ಎನ್ನುವುದನ್ನು ನೋಡುವಾಗಲೇ ಅರ್ಥವಿಸಿಕೊಳ್ಳುವುದಕ್ಕಾಗುತ್ತದೆ. ಆಹಾ,
ವರ್ಣಿಸುವುದಕ್ಕೆ ಹೋದ್ರೆ ನಮ್ಮ ಶಬ್ದ ಭಂಡಾರದಲ್ಲಿ ಸ್ವಲ್ಪ ಕಡಿಮೆ. ಮತ್ತೊಂದು ಹೇಳ್ಬೇಕಾ? ಎಂತದು? ಇಷ್ಟು ಹೊತ್ತಿನಲ್ಲಿ ಹಾ. ಇಲ್ಲಿ ಹಾ. ಈ ರೀತಿ ಬಿಸಿ ಉಂಟು ಅಂತಾದ್ರೆ ಹಾ. ಅದಕ್ಕೆ ಕೃಪೆ ಇವರದ್ದು. ಹಾ, ಖಂಡಿತ. ಆದ್ರೂ ಕೂಡ ಜೊತೆಯಾಗಿ ನಿನಗೆ ಸಹಕರಿಸುತ್ತಾ ನಾನು ನನಗೆ ಸಹಕರಿಸುತ್ತಾ ನೀನಿದ್ಯಲ್ಲ, ಅಂದ್ರೆ ನಮ್ಮಲ್ಲಿ ಹೊಂದಾಣಿಕೆ ಉಂಟು ಅಂತ ಆಯ್ತಲ್ಲ. ಅದು ಬೇಕು ಮುಖ್ಯವಾಗಿ. ಇವತ್ತು ಪ್ರಥಮ ಆಗಿರ್ಬೋದು. ಹಾ. ಹೀಗೆ ಒಂದು 4 ಪ್ರಯೋಗ ಆದ್ರೆ ಅಲ್ವಾ? ನಾನು ಸಣ್ಣಗಾಗ್ತೇನೆ, ನೀನು ಸಣ್ಣಗಾಗ್ತೀನಿ. ಹಾ, ಆಗ್ಲಿ ಅಣ್ಣ. ನಮ್ಮದಾದಂತಹ ಉಪಮಾನವನ್ನು ನೋಡಿದ್ದೇವೆ. ಮನಸ್ಸಿನ ಬೇಸರ ಏನೋ ಕಳೆದಿದೆ, ಅದಲ್ವಾ ನಾನು ಯೋಚನೆ ಮಾಡೋದು. ಇಲ್ಲೇ ಬಿಡುವುದಲ್ಲ, ಇಲ್ಲೇ ಇಷ್ಟುಂಟು ಅಂತಾದ್ರೆ ಮುಂದೆ ಎಷ್ಟಿರ್ಬೋದು ಕ್ರಮಿಸಿದ್ರೆ ಹೇಗೆ? ನೋಡುವ. ಕನಕಮಯದ ಭರಣ ಶೋಭಿತ ಕನಕಮಯದ ಭರಣ ಶೋಭಿತ ಘನತರದ ವಾಜಿಯನು ಪರಿಗಿಸಿ ಘನತರದ ವಾಜಿಯನ್ನು ಪರಿಗಿಸಿ ಪಣೆಯೊಳಗೆ ಬಿಗಿದೀರ್ದ ಲೇಖನವ ಕಾಣುತ್ತಲೇ ಪಣೆಯೊಳಗೆ ಬಿಗಿದಿರ್ಪ ಲೇಖನವನು ಕಾಣುತ್ತನೇ ಹೌದಾ? ಅನುಜ ವಾಚಿಸು ಬರಗವೇನನು ಅನುಜ ವಾಚಿಸು ಬರಗವೇನದು ವನದೊಳಿತಗೆ ಬಂದು ದೀಗಯ ಅನುಜ ವಾಚಿಸು ಬರಗವೇನದು ವನದೊಳಿತಗೆ ಬಂದು ದೀಗಯ ಎನಲು ವೇಗ ಶುಭಾಗ್ಯ ಲೇಖನ ತೆಗೆದು ವಾಚಿಸಿದ ವಾಚಿಸಿದ ನೋಡು ಆ ಕಡೆ ಎಲ್ಲ ಅಸ್ತವ್ಯಸ್ತವಾಗಿದೆಯೋ ಉಪವನ. ವಿಶೇಷವಾಗಿರುವಂತಹ ಪ್ರಾಣಿ ಒಂದು ಹಾ, ನಮ್ಮ ಉಪವನದವರೆಗಾಗಿ ಬಂದಿದೆ. ಹ, ನಮಗೆ ನಮ್ಮ ಪ್ರಾಣಿ ಪರಿಚಯ ಇದೆ ಅಲ್ಲ? ನಮ್ಮ ಲಾಯದ ಕುದುರೆ ಅಲ್ಲ ಇದು. ಅಲ್ಲವೇ ಅಲ್ಲ, ಹಾ. ವಿಶೇಷವಾಗಿರುವಂತಹ ಆಭರಣಗಳಿಂದ ಹ. ಶೃಂಗರಿಸಲ್ಪಟ್ಟಂತಹ ಕುದುರೆ. ಈ ವಾಜಿ ಇಲ್ಲಿವರೆಗಾಗಿ ಬಂದಿದೆ ಅಂತಾದ್ರೆ ಹಾ. ಬಹುಶಃ ಏನೋ ಕಾರ್ಯವನ್ನ ಹೊತ್ತು ಹ. ಈ ವಾಜಿಯನ್ನ ಯಾರೋ ಏ ಕಳಿಸಿರಬಹುದು. ಅಣ್ಣ, ಅದೇನು ಪಳ 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 ಹೊಳಿತಾ ಉಂಟಲ್ಲ ಹಣೆ ಹಣೆ ಮೇಲೆ ಏನಿರಬಹುದು? ಏನೋ ಬಿಗಿದ ಹಾಗೆ ಹಾ. ವಿಚಾರ ತಿಳಿಯಬೇಕು ಅಂತಾದ್ರೆ ಹಾ. ತಮ್ಮ ಹಾ. ಹೋಗಿ ಕುದುರೆಯನ್ನು ಬಂಧಿಸಿ ನಾನು ಹತ್ತಿರ ಹೋಗಿ ಬರ್ತೇನೆ. ಇಷ್ಟು ಬೇಗ ಬಂದಿಯಲ್ಲ? ಕುದುರೆಯ ಹತ್ತಿರ ಹೋದೆ. ಹಾ. ಕುದುರೆಯ ಹಣೆಯಲ್ಲಿದ್ದದ್ದು ಲಿಖಿತ ಹೌದು. ಹಾ. ಸ್ವೀಕರಿಸಬೇಕು. ಕಂದವ ನೀನು ಅದರಲ್ಲಿಯೂ ಬೇಗ ಕಟ್ಲಿಕ್ಕೆ ನೀವೊಬ್ಬ ಜನ ಹೌದು ಮಾರಾಯ. ಹೌದಲ್ಲ? ಹಾ, ಹಾ. ಹಾ. ಈಗ ತಂದಂತಹ ನೀನು ಲೇಖನಲ್ಲಿದ್ದಂತಹ ವಿಚಾರವನ್ನ ವಾಚಿಸ್ತೀಯ. ಖಂಡಿತ. ಸ್ವಸ್ತಿ ಶ್ರೀತಾಕೀತ ಪುರಪತಿ ಜಗತಿ ಸಮಸ್ತ ರೋಡಿಯ ರಾಮನು ಉತ್ತಮ ಕಯಮಿತವನು ಕೈವ ದೇವ ದೇವೋತ್ತಮ ತವ ಕದಳಿ ಅಣ್ಣ, ಓಲೆಯ ಒಕ್ಕಣೆ ಬಹಳ ಚೆನ್ನಾಗಿದೆ. ಏನಂತೆ? ಮೊತ್ತ ಮೊದಲಾಗಿ ಸ್ವಸ್ತಿ ಶ್ರೀ ಎನ್ನುವ ಹಾಗೆ ಬರೆಯಲ್ಪಟ್ಟಿದೆ. ಇದು ಶುಭ ಸೂಚನೆ ಎನ್ನುವುದರಲ್ಲಿ ಸಂದೇಹ ಇಲ್ಲ. ಸಂಸ್ಕಾರ ಉಂಟು ಅಂತ ಇದೆ. ಹಾಗಂತ ಕುದುರೆಯನ್ನು ಬಿಟ್ಟವ ಯಾರು? ಯಾರು? ಓ, ಉಂಟಲ್ಲ ಇಲ್ಲಿ. ಸಾಮಾನ್ಯನಲ್ಲ, ವೀರನಂತೆ, ಧೀರನಂತೆ, ಶೂರನಂತೆ, ಸಚ್ಚರಿತ್ರನಂತೆ, ಓಹೋ, ಅವನೇ ಅಯೋಧ್ಯಾಧಿಪತಿಯಾದಂತಹ ಶ್ರೀರಾಮನಂತೆ. ಯಾವ ಕಾರಣವಂತೆ? ಏನಂತೆ? ಓ, ಉಂಟ ಅಣ್ಣ. ಬ್ರಹ್ಮ ಹತ್ಯಾದೋಷ ನಿವಾರಣೆಗೆ ಬೇಕಾಗಿ ಅಶ್ವಮೇಧಾದ್ರವನ್ನು ಕೈಗೊಂಡಿದ್ದಾನೆ. ದೇಶಾಧಿಪರ ಮೇಲೆ ಕುದುರೆಯನ್ನು ಪೂಜಿಸಿ ಬಿಟ್ಟಿದ್ದಾನೆ. ಬಲವುಳ್ಳಂತಹ ಭಟರು ಕುದುರೆಯನ್ನು ಕಟ್ಟಿ ಕಾದಾಡಬೇಕು. ಬಲಹೀನರಾಗಿದ್ದವರು ಕಪ್ಪವನ್ನು ಕೊಟ್ಟು ಕಾಲಿಗೆ ರಗಬೇಕು. ಮಾತ್ರ ಅಲ್ಲ, ಬಲವುಂಟು ಎನ್ನುವಂತಹ ಭರವಸೆಯಿಂದ ಕುದುರೆಯನ್ನು ಕಟ್ಟಿ ಯುದ್ಧದಲ್ಲಿ ಯಾರು ಸೋಲ್ತಾರೋ ಅಂತವರು ಜಗತ್ತಿನಲ್ಲಿ ಅಪಹಾಸ್ಯಕ್ಕೀಡಾಗುತ್ತಾರೆ. ಇದ್ದೇ ಶ್ರೀರಾಮ. ಅಧಿಪತಿಯ ಭಿಂಕವೇ. ಬಲವುಳ್ಳವನು ಕಟ್ಟಿ ಕಾದಾಡಬೇಕು.
ಬಲಹೀನರಾದವರು ಶರಣಾಗತಿಯನ್ನ ಸೂಚಿಸಬೇಕು. ಯಾಕೆ? ರಾಮನೊಬ್ಬ ವೀರರಲ್ಲಿ ವೀರ. ಕುದುರೆಯ ಬೆಂಗಾವಲಿಗಾಗಿ ಬಂದಿರುವಂತಹ ಶತ್ರುಘ್ನ, ಅವನಲ್ಲಿ ನಾವು ಹೋಗಿ ಕಪ್ಪವನ್ನು ಕೊಡಬೇಕಾ? ಅಲ್ವೇ ಅಲ್ಲ. ಈ ಲೇಖನವನ್ನು ಓದಿದಂತಹ ಮರುಗಳಿಗೆಯಲ್ಲಿ ನಾವು ತಿಳಿದಂತಹ ಸತ್ಯ ಆ ರಾಮದೇವ ಅಲ್ಲ, ನಮಗೆ ಬ್ರಹ್ಮಾಂಡಕ್ಕೆ ಮುಟ್ಟಿಯಲು ರೀತಿಯಾಗಿ ವರ್ಣಿಸಿ ಬರೆದಿದ್ದಾರೆ. ಬಹುಶಃ ನಮ್ಮ ದೇವರ ಬಗ್ಗೆ ಗೊತ್ತಿಲ್ಲ ಅಂತ ಕಾಣುತ್ತದೆ. ಈ ಜಗತ್ತಿನಲ್ಲಿ ದೇವ ಅಂತ ಇದ್ರೆ ಅದು ನಮ್ಮ ದೇವ ಪರಮೇಶ್ವರ. ದೇವನು ಹೌದು, ಭಾವನು ಹೌದು, ನಿತ್ಯವೂ ನಮ್ಮನ್ನು ಹರಸುವಂತಹ ಆ ದೇವರ ಬಗ್ಗೆ ತಿಳಿಯದೆ ಇವ ಮೂಢ. ಏನು ಮಾಡ್ಬೇಕು? ಕುದುರೆಯನ್ನು ಬಂಧಿಸಿತ್ತಾಯ್ತು. ಶೀಘ್ರವಾಗಿ ವಿಚಾರವನ್ನ ಚರಕದಲ್ಲಿ ಅರ್ಪಿಸಬೇಕಲ್ಲ. ವೀರಮಣಿ ಎಂದು ಕೇಳಿದ್ದೇವೆ. ಹೊರಟು ಬಂದ ಕಾರ್ಯ ಅವಗಡೆಗೆ ತಿರಿ ನಿಮ್ಮಯ ಹಾವ ಭಾವವ ನೋಡಿ ಪಾವಕನೆ ಜ್ವಲಿ ಪಂಕ್ತಿ ಕಾಂಬುದಿದು ಆವ ಪರಿಯೋ ಓ ಓಲಗಸ್ತರಾದಂತಹ ನನ್ನನ್ನು ಕಾಣುವುದಕ್ಕೆ ಓಡೋಡಿಕೊಂಡು ಬಂದು ಬಣಿದಿರಿ. ನಿಮ್ಮ ಮುಖವನ್ನು ನಾನು ನೋಡುವುದು ಇವತ್ತಲ್ವಲ್ಲ, ಆದರೆ ಇವತ್ತಿನ ತನಕ ಇಲ್ಲದೆ ಇರುವಂತಹ ವಿಶೇಷತೆ ನಿಮ್ಮ ಮುಖದಲ್ಲಿ ಮನೆ ಮಾಡಿದೆ. ಯಾಕೆ? ಅಂತರಂಗದಲ್ಲಿ ಯಾವುದೋ ಒಂದು ತೆರನಾಗಿರುವಂತಹ ಜ್ವಾಲೆ ನಿಮ್ಮ ಮುಖದಲ್ಲಿ ಬಿಸುಪನ್ನು ತೋರಿಸ್ತಾ ಇದೆ. ಯಾವುದೋ ಒಂದು ವಿಷಯದಲ್ಲಿ ಭಾಗಿಗಳಾಗಿ ಅದರಲ್ಲಿ ಇದಮಿದ್ದಮಿ ಎನ್ನುವಂತಹ ಉತ್ತರ ಸಿಕ್ಕದೆ ಮಾಡಿದ್ದು ಸರಿಯೋ ತಪ್ಪೋ ಎನ್ನುವಂತಹ ಒಂದು ಸಮಸ್ಯೆಯ ಸುಳಿಯಲ್ಲಿ ನೀವು ಸಿಕ್ಕಿದ್ದೀರಿ ಎನ್ನುವ ಹಾಗೆ ನನ್ನ ಮಕ್ಕಳಾದ ನಿಮ್ಮನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಏನು, ಎಲ್ಲಿ ಹೋದಿರಿ, ಏನು ಕಂಡಿರಿ, ಯಾವ ತೀರ್ಮಾನದಲ್ಲಿ ಗೊಂದಲ ನೀವೇ ಹೇಳಿದಲ್ಲಿ ಅನುಜನೊಡನೆ ಉಪವನಕ್ಕೆ ಹೋಗಿರ ಅನುಜನೊಡನೆ ಉಪವನಕ್ಕೆ ಹೋಗಿರೆ ನಾನು ತಂದೆಯೇ ಕೇಳು
ಯಜ್ಞವ ಮಾಡ್ಬೆ ಎನ್ನುತ್ತಲಿ ತಂದೆ ಕೇಳೋ ಜೊತೆಗೆ ಪಾಲಿಸಬೇಕು. ಮಗು, ಈಶ್ವರಾನುಗ್ರಹದಿಂದ ಪ್ರಫುಲ್ಲಿತರಾದವರು ನಾವು. ಭಗವಂತನಾದ ಶಂಕರನ ಅನುಗ್ರಹ ರೂಪದ ಗಣಪತಿಯೇ ನನಗೆ ಹುಟ್ಟಿದನೋ ಅಂತ ಅನಿಸುವುದು ನಿನ್ನನ್ನು ನೋಡಿದಾಗ. ಧನ್ಯನಾಗಿದ್ದೇನೆ. ಹೇಳು ಮಗ, ಏನು ವಿಶೇಷ ಕಂಡೆ? ಅಪ್ಪ, ತಮ್ಮನನ್ನ ಕೂಡಿಕೊಂಡು ಉಪವಾಸಕ್ಕೆ ಹೋಗುವುದಕ್ಕೆ ಮನ ಮಾಡಿದವ ನಾನು. ಹೋದಂತ ಮರುಗಳಿಗೆಯಲ್ಲಿ ನಮ್ಮ ಉಪವನದ ಸೊಬಗನ್ನ ಸವಿಯುತ್ತಾ ಇದ್ದಂತಹ ವೇಳೆ ವಿಶೇಷವಾಗಿರುವಂತಹ ತುರಗ ಉಪವನದವರೆಗಾಗಿ ಐತಂದಿತ್ತು. ಹಣೆಯಲ್ಲಿ ಬಿಗಿಯಲ್ಪಟ್ಟಂತಹ ಲೇಖನವೊಂದು ನಾವು ವಾಚಿಸುವುದಕ್ಕೆ ಮುಂದಾದಾಗ ಆ ಕುದುರೆ ಯಾರದ್ದು, ಯಾಕಾಗಿ ಬಂತು, ಎಲ್ಲ ವಿಚಾರವನ್ನ ನಾವು ತಿಳಿದುಕೊಂಡವರಿದ್ದೇವೆ. ಏನು ತಿಳಿದಿರೋ? ರಾಮನೆಂಬವನಂತೆ ಬ್ರಹ್ಮಹತ್ಯಾ ದೋಷ ನಿವಾರಣೆಗೆ ಬೇಕಾಗಿ ಅಶ್ವಮೇಧಾತರು ಒಂದು ಕೈಗೊಂಡಿದ್ದಾನಂತೆ. ಬೆಂಗಾವಲಿಗಾಗಿ ತಮ್ಮನಾಗಿರುವಂತಹ ಶತ್ರುಘ್ನೇ ಬಂದಿದ್ದಾನೆ. ಅಪ್ಪ, ಬಲವುಳ್ಳಂತಹ ಭಟರು ಕುದುರೆಯನ್ನು ಕಟ್ಟಿ ಕಾದಾಡಬೇಕು, ಬಲಹೀನರಾದವರು ಕಪ್ಪ ಕೊಡಬೇಕು. ಮಾತ್ರ ಅಲ್ಲ, ಬಲ ಉಂಟು ಅಂತ ಹೇಳಿ ಯುದ್ಧ ಮಾಡಿ ಯುದ್ಧದಲ್ಲಿ ಸೋತ್ರೆ ಅಂತವರು ಜಗತ್ತಿನಲ್ಲಿ ಅಪಹಾಸ್ಯಕ್ಕೆ ಈಡಾಗುವುದು ಮಾತ್ರವಲ್ಲದೆ ಲೋಕದ ದೇವ ಎನ್ನುವ ಹಾಗೆ ಶ್ರೀರಾಮನನ್ನೇ ಒಪ್ಪಿಕೊಳ್ಬೇಕಂತೆ. ಇದನ್ನು ನೋಡುವಾಗ ಸಿಟ್ಟು ಬಾರದೆ ಇದ್ದೀತ ನಾವು ನಿತ್ಯವೂ ಹರಸುವುದು ಪರಮೇಶ್ವರ ದೇವನನ್ನು, ಆರಾಧಿಸುವುದು. ಆ ಕಾರಣಕ್ಕಾಗಿ ಬಂದಿರುವಂತಹ ಕುದುರೆಯನ್ನು ಲಯದಲ್ಲೇ ಕಟ್ಟಿದ್ದೀರಿ. ತಪ್ಪಾಗಿದ್ರೆ ಬನ್ನಿ. ಪಡೆದಿಪ್ಪೇನು ಚಂದವಾಯಿತು ಹಯವನು, ಚಂದವಾಯಿತು ಹಯವನು, ನೀನೀಗ ಬಂದಿದ್ದು ಒಳಿತೆಂಬೆನು, ನೀನೀಗ ಬಂದಿದ್ದು ಒಳಿತೆಂಬೆನು. ಬಾಬುರೇ ತಂದ ಮಗನೇ, ಎಲ್ಲಿ ಹೋದ್ರು ಹುಲಿಗೆ ಹುಲಿಯೇ ಹುಟ್ಟುವುದು ಬಿಟ್ರೆ ಹುಲಿಗೆ ಇಲಿ ಯಾವ ಕಾಲದಲ್ಲಿಯೂ ಹುಟ್ಟುವುದಿಲ್ಲ. ಖಂಡಿತ ಇಲ್ಲ. ನನ್ನ ಮಕ್ಕಳು ಯಾರಿಗೂ ಯಾರೂ ಆಗಬಹುದು. ಆದ್ರೆ ಆ ಮಕ್ಕಳು ಎಂತವರು, ಅವರ ಕಾರ್ಯವೈಖರಿಯಿಂದ ಗುರುತಿಸಲ್ಪಡುವುದು. ಕೆಲವು ಸಲ ಅಪ್ಪನಿಗೆ ಯೌವನ ಇದ್ರೆ, ತಾಯಿಗೂ ಯೌವನ ಇದ್ರೆ, ಉಂಡು ತಿಂದು ಸಾಯುವುದಕ್ಕೆ ಕೆಲವು ಋಣಪುತ್ರರು ಅಂತ ಹುಟ್ಟಿ ಸಾಯುವುದಕ್ಕಿದ್ದಾರೆ. ಅಂತವರು ನೀವು ಕರ್ಮಪುತ್ರರು. ನೀವು ನಿಜಾರ್ಥದ ನನ್ನ ಹೆಮ್ಮೆಯ ಸುಕುಮಾರರು. ನಿಮಗೆ ನಾನು ತಂದೆ ಎನ್ನುವುದಕ್ಕಿಂತಲೂ ನನ್ನ ಪಿತೃತ್ವವನ್ನು ಸಾರ್ಥಕಪಡಿಸುವುದಕ್ಕಾಗಿ ಪರಮೇಶ್ವರನ ಪರಮಾನುಗ್ರಹವ ಎನ್ನುವ ಹಾಗೆ ನನಗೆ ಮಕ್ಕಳಿರುವರು ನೀವು ಉದಯಿಸಿದಿರಿ. ಕಂದ ಬಾಪುರೇ, ಬಾಪುರೇ,
ಸುಕೃತ ವಿಶೇಷದಿಂದಲೇ ನಿಮ್ಮನ್ನು ಪಡೆದಿದ್ದೇನೆ ಎನ್ನುವುದರಲ್ಲಿ ಸಂದೇಹ ಇಲ್ಲ. ಆ ಸಂಪನ್ನತಿಕೆಯ ವಾಜಿ ಅರ್ಥಾತ್ ಅಶ್ವಮೇಧದ ಕುದುರೆ ಸವಾಲನ್ನೊಡ್ಡುವುದರ ಮೂಲಕವಾಗಿ ನಮ್ಮನ್ನು ಪೇತುಗರು ಅಂತ ಮಾಡುವ ಹುನ್ನಾರವೇ ಅವರದ್ದು. ಮತ್ತೊಬ್ಬರು ಇಟ್ಟಿರುವಂತಹ ಯಾವುದೋ ಒಂದು ಉರುಳಿಗೆ ನಾವು ತಲೆ ಕೊಡುವವರು ಅಂತ ಅವರು ಆಲೋಚನೆ ಮಾಡಿದ್ದಾರೋ, ಇಟ್ಟಕ್ಕೂ ಆತ್ಮವಿಮರ್ಶೆ ನಮ್ಮಲ್ಲಿ ಉಂಟೋ ಇಲ್ಲೋ? ಯಾರಿಗರು ರಣರಂಗದಿ ಎಮ್ಮಿದರು ಧಾರುವರು ದೈಭೂರದಿ ಧೀರರಿಗರೆಂಬ ಬಗೆಯೇ ರಾಮನಿಗೆ ತೋರದಿಗೆಲ್ಲ ನಿಶ್ಚಯ. ನಮ್ಮ ವೀರತ್ವವನ್ನು ಧಿಕ್ಕರಿಸಿ ಸ್ಪರ್ಧೆಯನ್ನು ಕೊಡುವುದಕ್ಕೆ ಗಂಡು ಮಕ್ಕಳಾದವರು ನಮ್ಮನ್ನು ಸವಾಲೊಡ್ಡಿ ಮಣಿಸಬಹುದಾದವರು ಜ್ಯೋತಿರ್ಮೇಧದವರ ಬಗ್ಗೆ ತಾತ್ಸಾರ ದೃಷ್ಟಿ ಇದ್ದವರಿದ್ದರೆ ಬರಲಿ ಮುಂದೆ. ನಾನು ಕಾಯುತ್ತಿದ್ದೆ ಒಂದು ರಂಗ ನಮಗೆ ಸಿಕ್ಕಬೇಕು ಅಂತ. ಅದು ತಾನಾಗಿ ಒದಗಿ ಕೈಗೂಡಿದೆ. ರಾಮಾಶ್ವಮೇಧದ ಮೂಲಕವಾಗಿ ಕುದುರೆ ತಾನೇ ತನ್ನಂತೆ ನಡೆದಿಲ್ಲಿಗೆ ಬಂದಿದೆ. ಆ ವಾಜಿಯನ್ನು ಸರಿಯಾಗಿ ಯೋಚಿಸಿ ಕಟ್ಟಿದ್ದೀರಿ ಮಕ್ಕಳೇ. ಯಾಕೆ ಕೇಳಿದಿರಾ? ನಾವು ಅಲ್ಪಬಲರೇ? ನಾವು ಸಾಮಾನ್ಯರೇ? ಜಗತಿ ಸಮಸ್ತರೊಡೆಯ ರಾಮ ಹೌದು ಅಂತ ಇದ್ರೆ ನಮ್ಮ ಮನೆಯಲ್ಲಿರುವ ಪಾವನಾತ್ಮಕ ವರ್ಗನು ಪಾವನಾತ್ಮಕ ಭರ್ಗನು ಎಮ್ಮಗುಲ ದೇವನ ಪೂಜಿಸುವೆನು, ಎಮ್ಮಗುಲ ದೇವನ ಪೂಜಿಸುವೆನು. ಆವ ಪಟಪಟನೆಲ್ಲುತ್ತ ಸಂಗರದ ಟಿವಿಯೊಳಗಿರೆ ಸಂತದ ಕಂದ ಬಾಬುರೆ ನಿನ್ನನು. ಶಿವನು ನುಡಿಯೇ ವೇದ, ಶಿವನಾಥ ನುಡಿಯೇ ಸನ್ಮಾರ್ಗ. ಶಿವ ಪತಿಕರಿಸಿ ನುಡಿದಿದೆ ಪರಮ ಪಾವನ ಧರ್ಮ ತತ್ವ ಎನ್ನುವ ನೆಲೆಯಲ್ಲಿ ಜಗದಲ್ಲಿ ಬದುಕನ್ನು ವಿಶಾಲವಾಗಿ ಹಂಚಿಕೊಂಡವರು ನಾವು. ಪ್ರಭು ಪರಮೇಶ್ವರ ಪಾವನಾತ್ಮಕನಿದ್ದಾನೆ. ಅಂತಹ ಭರ್ಗರ ವಿಶೇಷವಾದ ತತ್ವಕ್ಕೆ ನಾವು ಅಧೀನರಾಗಿ ಅದನ್ನು ವಿಭೂತಿ ಮತ್ತಾದಂತಹ ಜೀವನ ಶ್ರದ್ಧೆ ಅಂತ ಭಾವಿಸಿದವರು ನಾವು. ಅಂತಲ್ಲಿ ನಮ್ಮನ್ನು ಯಾವ ಒಬ್ಬ ನರಗುರಿ ಬಡಿದೆಬ್ಬಿಸ್ತಾನೆ ಅಂತಾದ್ರೆ ನಮ್ಮ ತನ ಏನು ಎನ್ನುವುದನ್ನು ನಾವು ತೋರಿಸಲೇಬೇಕು. ಹಲಗಾಲದಿಂದ ನಾವು ದೇವರಲ್ಲಿ ಬೇಡುವುದಿಷ್ಟೇ, ವಿನಾದೈನ್ಯೇನ ಜೀವನ ಅನಾಯಾಸೇನ ಮರಣ. ಮತ್ತೊಬ್ಬರಲ್ಲಿ ತಲೆಬಾಗಿಸಿ ಬದುಕು ಬೇಡ. ನಮ್ಮ ಮರಣ ಎನ್ನುವುದು ಸುಲಲಿತವಾಗಿ ನಮ್ಮನ್ನು ಬಂದಪ್ಪಲಿ. ಮರಣದಲ್ಲಿ ಒಂದು ಸಾರ್ಥಕತೆಯನ್ನು ಕಾಣೋಣ. ಹೋರಾಟವನ್ನು ನಡೆಸಿಯೇ ಸಿದ್ಧ. ಗಂಡು ಮಕ್ಕಳಾಗಿ ಮತ್ತೊಬ್ಬರಿಗೆ ಹೆದರಿ ಹೆಂಬೇಡಿಗಳಾಗಿ ಬದುಕುವುದಕ್ಕಿಂತ ಸ್ವತಂತ್ರವಾಗಿರುವಂತಹ ಕಾಲಲ್ಲಿ ನಿಂತು ನಾವು ಗಂಡು ಮೆಟ್ಟಿನ ನಾಡಲ್ಲೇ ಬದುಕಿ ಉಳಿದಿದ್ದೇವೆ ಎನ್ನುವಂತಹ ಶುದ್ಧ ರಾಯಸವನ್ನವರಿಗೆ ತಿಳಿಸುವುದಕ್ಕಾಗಿ ಕಟ್ಟಿದ ಕುದುರೆಯ ಬಗ್ಗೆ ದೂತರ ನಟ್ಟಿಯವರಲ್ಲಿ ವಿಚಾರವನ್ನು ತಿಳಿಸಿ ಮಾತ್ರ ಅಲ್ಲ, ಇದಕ್ಕಾಗಿ ವಿಶೇಷವಾದಂತಹ ಒಂದು ಕಲಾಪ ನಡೆಯಬೇಕು. ಸುದ್ದಿ ಕೊಡಿ, ಬೇಕಾದವರೆಲ್ಲ ಸಭೆಯಲ್ಲಿ ಸೇರಲಿ, ಅಲ್ಲಿ ಸಮಾಲೋಚನೆ ಮಾಡಬೇಕು. ಎನಲು ಎನಲು ಧರ್ಮವಾಗಿದ್ದಾರೋ ಇನ ಕುಲದ ಧರ್ಮವಾಗಿದ್ದಾರೋ. ಅನುವರಕ್ಕೆ ಸಂಧಾನವಾದಿಯೋ ಅನುಕರಿಬು ಒಳಿತೀಗಲೋ. ಅನುವರಕ್ಕೆ ಸಂಧಾನವಾದಿಯೋ ಅನುಕರಿಬು ಒಳಿತೀಗಲೋ. ಅನುವರಗೆ
ಆಗಬೇಕಾದದ್ದು ಆಗಿಯೇ ಆಗುತ್ತದೆ ಎನ್ನುವ ಸತ್ಯವನ್ನು ನಮ್ಮ ತಿರುಗಾಟದ ಅವಧಿಯಲ್ಲಿ ಕಂಡುಕೊಂಡವರು ನಾವು. ಯೋಗಿನಿಯಿಂದ ಬೀಳ್ಕೊಂಡು ಮುಂದತ್ತಿ ಬರುತ್ತಿರುವಂತಹ ಸಂದರ್ಭದಲ್ಲಿ ಯೋಗಿನಿಯೇ ಹೇಳಿದಂತಹ ಪ್ರಸಂಗ ನಮ್ಮ ಪಾಲಿಗೆ ಎದುರಾಗುತ್ತದೆ ಎನ್ನುವುದು ನಮ್ಮ ನಿರೀಕ್ಷೆಯ ವಿಷಯ. ಜ್ಯೋತಿರ್ಮೇಧದ ಅರಸನಾಗಿರುವಂತಹ ವೀರಮಣಿ ಕುದುರೆಯನ್ನು ಕಟ್ಟುತ್ತಾನೆ ಎನ್ನುವುದು ಮೊದಲಾಗಿಯೇ ಗೊತ್ತಿರುವ ವಿಷಯ. ಮುಂದೆ ಅದು ಮಾಡಬೇಕು ಎನ್ನುವ ಹಾಗೆ ಚಿಂತನೆಯಲ್ಲಿ ತೊಡಗಿದಾಗ ನಾವು ನಮ್ಮಂಥವರಿಗೆ ಅಗತ್ಯವಾಗಿ ಬೇಕಾಗಿರುವಂಥದ್ದು ಸಾಮದಿಂದ ಈ ರೀತಿಯಾದಂತಹ ಕಾರ್ಯದಲ್ಲಿ ಮುನ್ನಡೆಯನ್ನು ಸಾಧಿಸುವುದು. ಚತುರೋಪಾಯಗಳು, ಮೊದಲಾಗಿ ಸಾಮ, ಆ ಮೂಲಕವಾಗಿ ವೀರಮಣಿಯ ಮನವನ್ನ ಒಲಿಸಿ ಮುನ್ನಡೆಯನ್ನ ಸಾಧಿಸುವ ಮೂಲಕವಾಗಿ ನಮ್ಮ ಕಾರ್ಯದಲ್ಲಿ ಜಯವನ್ನ ಕಾಣಬೇಕು. ಅಂದ್ರೆ ಇದರ ಅರ್ಥ ವಿನಾಕಾರಣ ರಕ್ತಪಾತ ಆಗಬಾರದು. ಇದು ನಮ್ಮ ಅಣ್ಣ ರಾಮನ ಆಶಯವೂ ಹೌದು. ಹಾಗಾಗಿ ಆ ದಿಸೆಯಲ್ಲಿ ಮುನ್ನಡೆಯಬೇಕು ಎನ್ನುವ ಸಲುವಾಗಿ ವಿಚಾರವನ್ನು ಮಾಡ್ತಾ ಇದ್ದೇನೆ. ಅದೇ ಸರಿಯಾದ ಮಾರ್ಗ. ಯಾರಲ್ಲಿ? ಹನುಮಂತನನ್ನು ಬರ ಹೇಳಿ. ಮರುತ ಸುತ ಬಾ ಚತುರ ನೀನಗೆ ಮರುತ ಸುತ ಬಾ ಚತುರ ನೀನಗೆ ತೆರಳು ಸಂಧಾನಕ್ಕೆ ತೆರಳು ಸಂಧಾನಕ್ಕೆ ನೃಪನೊಡನೆ ಅರುಗೋ ನೃಪನೊಡನರುಗು ತುರಗವ ಬಿಟ್ಟು ಕಪ್ಪವನಿ ಎದಿರಲವನು ನೃಪನೊಡನರುಗು ತುರಗವ ಬಿಟ್ಟು ಕಪ್ಪವನಿ ಎದಿರ ಅವನು ತರುಬಿತೇನೆಯ ಬಂಧು ಬಾಂಧವ ತರಳರುಡಗೂಡುತ್ತ ಶೈಮಿನಿಪುರಕ್ಕೆ ಹೋಬರಿ ಹೊರಡು ದುರಕ್ಕಿನದೆನು ತಪೇಳಿಲ್ದ ಬಂಧು ಬಾಂಧವ ತರಳರೊಡಗೂಡುತ್ತ ಶೈಮಿನಿಪುರಕ್ಕೆ ಪೋಪರೆ ಹೊರಡು ಧುರಗೆಂದೆನು ತಪ್ಪೇಳಿದಾಗ ಮರುತ ಸುತಬ ಚತುರ ನಿನಗೆ ತೆರಳು ಸಂಧಾನಕ್ಕೆ ಚತುರ
ಚತುರ ರಾಮ ಸೇವಾ ಕೈಂಕರ್ಯಕ್ಕೆ ಬದುಕನ್ನೇ ಮುಡುಪಾಗಿಟ್ಟು ಅಂತಹ ಬದುಕಿನಲ್ಲಿ ಒಂದು ಧನ್ಯತೆಯನ್ನ ಕಂಡುಕೊಂಡು ಭಕ್ತ ಶ್ರೇಷ್ಠ ಎನ್ನುವ ಹಾಗೆ ನಮ್ಮ ಅಣ್ಣನಿಂದ ಕರೆಸಿಕೊಂಡವನಿಗೆ ನಾವು ಮಾಡಿದ್ರಲ್ಲಿ ನಮಗೆ ಲೋಪ ಕಾಣುತ್ತದೆ. ಹ್ಮ್ ಪರರ ದೋಷವನ್ನಾದರೂ ಗೌಣವಾಗಿಸಿ ಹ್ಮ್ ಪರಗುಣ ಪರಮಾಣುವನ್ನು ಪರ್ವತ ಮಾಡುವ ನಿಮ್ಮ ಔದಾರ್ಯದಿಂದ ನಾವು ದೊಡ್ಡವರನಿಸಿದ್ದೇವೆ. ಅದು ನಿನ್ನ ಮನಸ್ಸಿನ ವೈಶಾಲ್ಯತೆ. ಆಹಾ, ಹಾಗಾಗಿಯೇ ಓ ಮರುತ ಸುತ ಬಾ ಚತುರ ಅಂತ ಕರೆದದ್ದು ನಾನು. ಏನು ಪ್ರಭು? ಕೇವಲ ಚತುರ ಅಂತ ಅಷ್ಟೇ ಹೇಳಿಬಿಟ್ರೆ ಸಾಕಾಗ್ತದ? ಬಹುದೊಡ್ಡ ಮೇಧಾವಿ ನೀನು, ತತ್ವಶಾಸ್ತ್ರ ಪ್ರವೀಣ ನೀನು. ಇಲ್ಲಿಯವರೆಗೆ ಹೀಗೆ ಬಾ ಎನ್ನುವ ಹಾಗೆ ಸೇನೆಯಲ್ಲಿರುವಂತಹ ನಿನ್ನನ್ನು ಕರೆಸಿಕೊಳ್ಳುವುದಕ್ಕೂ ಘನವಾದಂತಹ ಉದ್ದೇಶವೇ ಉಂಟು. ಏನು ಪ್ರಭು? ಒಂದು ಪ್ರಮಾಣದಲ್ಲಿ ನಡೆದಿರುವಂತಹ ವರ್ತಮಾನಗಳು ನಿನ್ನ ಕಿವಿಗೂ ಬಿದ್ದಿರಬಹುದು. ಪ್ರಸ್ತುತ ಜ್ಯೋತಿರ್ಮೇಧದ ಅಧಿಕಾರಿ ಎನಿಸಿಕೊಂಡಿರುವಂತಹ ಹಾ, ವೀರಮಣಿ ನಮ್ಮ ಹಯವನ್ನ ಬಂಧಿಸಿದ್ದಾನೆ. ಆ ವರ್ತಮಾನ ತಿಳಿದಿದೆ, ಎಲ್ಲರೂ ಕದನ ಕುತೂಹಲದಲ್ಲೇ ಇದ್ದಾರೆ. ಹೌದು, ಹೌದು. ಆದರೆ ಹಾ, ಆ ದಿಸೆಯಲ್ಲಿ ಮುಂದುವರಿಯುವಾಗ ಯೋಚನೆ ಮಾಡಿದ್ದು ನಾನು. ಏನು ಪ್ರಭು? ಯುದ್ಧವೇ ನಮ್ಮ ಉದ್ದೇಶ ಅಲ್ವಲ್ಲ. ಆಗಬೇಕಾದಿಲ್ಲ. ಈಗ ಕುದುರೆಯನ್ನು ಮಾನಿಸಿ ಹಾ. ಯುದ್ಧಕ್ಕೆ ಸಹಯೋಗ ಕೊಟ್ರೆ ಅವರೆಲ್ಲರೂ ಆತ್ಮೀಯರೇ ಆಗುತ್ತಾರೆ. ಆ ವಿಭಾಗದಲ್ಲಿ ಅವ ಸ್ವಲ್ಪ ತಪ್ಪಿ ಯೋಚನೆ ಮಾಡಿದನು ಅಂತ ಕುದುರೆಯನ್ನ ಕಟ್ಟಿ ಹಾ, ಯುದ್ಧಕ್ಕೆ ಸನ್ನದ್ಧನಾಗಿದ್ದಾನೆ ಎನ್ನುವಂತಹ ವರ್ತಮಾನವನ್ನ ಚರರಿಂದ ಕೇಳಿದಂತಹ ನಾನು ನಿನ್ನನ್ನೇ ಈ ಕಡೆಗೆ ಬರಮಾಡಿಕೊಂಡೆ. ಯಾಕೆ ಗೊತ್ತುಂಟ? ಯಾಕೋ? ನಿನ್ನಿಂದಲೇ ಒಂದು ಸಂಧಾನದ ಪ್ರಕ್ರಿಯೆ ಇಲ್ಲಿ ಆಗಬೇಕು. ಸಂಧಾನ? ಹೌದು, ವೀರಮಣಿಯ ಜೊತೆ? ಖಂಡಿತ. ಸಾಮವೆಂಬುದು ಪ್ರಥಮ ಸಾಧನ ಹಾ, ರಾಜನೀತಿಯಲ್ಲಿ ಅದಕ್ಕೊಂದು ಮಾನ್ಯತೆ ಉಂಟು ಅಲ್ವಾ? ಹೌದು. ಹಾಗಾಗಿ ನಿನ್ನನ್ನೇ ಕರೆಸಿಕೊಂಡೆ ನಾನು. ನಮ್ಮ ಸೇನೆಯಲ್ಲಿ ಬಹಳಷ್ಟು ಜನರು ಇದ್ದಾರೆ, ಹೋಗಿ ಮಾತಾಡಬಹುದು, ಮಾತಾಡಿದ್ದನ್ನು ಅವ ಕೇಳಿಸಿಕೊಳ್ಳಲೂಬಹುದು. ಸರಿ. ಆದರೆ ಪರಿಣಾಮ ಹೇಗಾಗ್ತದೆ ಎನ್ನುವುದನ್ನು ಊಹಿಸುವುದು ಅಸಾಧ್ಯ. ಆಹಾ, ಹಾಗಾಗಿ ಹಾಗಾಗಿ ಪರಿಣಾಮ ಒಳ್ಳೆಯದಾಗಬೇಕು ಎನ್ನುವ ದೃಷ್ಟಿಯಿಂದ ಆಹಾ, ಅವನಲ್ಲಿ ನೀನೇ ಹೋಗಿ ಮಾತಾಡಿದ್ರೆ ಪರಿಣಾಮ ಒಳ್ಳೆಯದಾಗ್ತದೆ ಎನ್ನುವ ಸದಾಶಯದಿಂದ ನಿನ್ನನ್ನೇ ಕಳಿಸುವುದಕ್ಕೆ ಮನ ಮಾಡಿದ್ದು ನಾನು. ಯಾರಿಗೂ ಗೊತ್ತಿಲ್ಲದೆ ಹೋಗಿ ಮಾತಾಡಿ ಕಾರ್ಯ ಸಾಧಿಸುವುದು ಬೇರೆ, ಹೌದು ತುಂಬಾ ನಿರೀಕ್ಷೆ ಇಟ್ಟುಕೊಂಡಿರುವಾಗ ಹೋಗಿ ಮಾತಾಡಿ ಕಾರ್ಯ ಸಾಧಿಸುವುದು ಬೇರೆ ಅಲ್ವಾ? ಅಂತಹ ನಿರೀಕ್ಷೆ ನನಗೆ ನಿನ್ನ ಮೇಲೆ ಯಾವತ್ತೂ ಉಂಟು. ಅಲ್ಲ, ಅದಕ್ಕೆ ಕಾರಣ ಈಗ ನೀವು ಹಾಗೆ ಹೇಳಿದ ಹಾಗೆ ಶಾಸ್ತ್ರ ಗೊತ್ತುಂಟು, ವೇದ ಗೊತ್ತುಂಟು, ಎಷ್ಟು ಗೊತ್ತಿದ್ದರು ಹಾ. ರಾಮ ಇನ್ನೂ ಪೂರ್ತಿ ಅರ್ಥ ಆಗಲಿಲ್ಲ. ನಾನು ಹೋಗಿ ಏನು ಹೇಳುವುದಕ್ಕೆ? ರಾಮ ನಿನಗೆ ಅರ್ಥ ಆಗಲಿಲ್ಲ ಎನ್ನುವ ಹಾಗೆ ನೀನು ಹೇಳ್ತೀಯ ಅಂತ ಹಾ, ಉಳಿದವರ ಪಾಲಿಗೆ ನಗೆಪಾಟಲಾದೀತು. ಅರ್ಥ ಆಗಲೇ ಇಲ್ಲ ಅಂತಲ್ಲ, ರಾಮ ಏನು ಎನ್ನುವುದನ್ನ ಜಗತ್ತಿಗೆ ತೋರಿಸಿಕೊಟ್ಟವ. ರಾಮನಾಮದ ಬಲುಮೆ ಏನು ಎನ್ನುವುದನ್ನ ಜಗತ್ತಿಗೆ ಸಾರಿದವ ನೀನು. ನಿನ್ನಿಂದಲೇ ರಾಮ ಏನು ಎನ್ನುವುದನ್ನ ವೀರಮಣಿಗೆ ಅರ್ಥ ಕೊಡಬೇಕು ಎನ್ನುವ ಹಾಗೆ ಸದಾಶಯ ಹೊತ್ತು ನಾನು ನಿನ್ನನ್ನೇ ಕಳಿಸುವುದು. ಸಾಗರದಿಂದ ಎಷ್ಟು ಜಲ ಸಂಗ್ರಹಿಸಿದರೂ ಕೂಡ ಹಾ. ಸಾಗರ ಸಾಗರವಾಗಿಯೇ ಉಳಿದಿರ್ತದೆ. ಹೌದು, ನಾವು ಬಗೆದದ್ದು ಕಡಿಮೆ ಆಗ್ತದೆ, ಹಾ. ಉಳಿದದ್ದೇ ಹೆಚ್ಚಾಗ್ತದೆ. ಆ ನೆಲೆಯಿಂದಲೇ ರಾಮನನ್ನು ಎಷ್ಟು ಅರಿತರು ಅರಿಯುವುದಕ್ಕಿದ್ದದ್ದೇ ಉಳಿಕೆ ಹೆಚ್ಚಾಗಿ ಹಾ. ಈ ಭಾವದಿಂದ ಆಡಿದೆ. ಆದರೆ ಹ್ಮ್. ರಾಮ ಕಾರ್ಯಾರ್ಥವಾಗಿ ಸಂಧಾನಕ್ಕೆ ಹೊರಟು ತಿಳಿದಷ್ಟನ್ನು ಸ್ಪಷ್ಟವಾಗಿ ಆಣಬೇಕು ಅಂತ ಅಪ್ಪಣೆ ಮಾಡಿದರೆ ಹೌದು, ಒಂದು ಶ್ರಮಿಸಬಹುದಾದ. ಖಂಡಿತ. ಹೋದಂತಹ ನೀನು ವಿಚಾರವನ್ನ ವಿಶದೀಕರಿಸಿ ಕಪ್ಪ ಕಾಣಿಕೆಯನ್ನ ಪಡೆದುಕೊಂಡು ಕುದುರೆಯನ್ನ ಬಿಡಿಸಿಕೊಂಡು ಬಂದ್ರೆ ಸರಿ. ನಿನ್ನ ಮಾತುಗಳಿಗೆ ಒಪ್ಪಿಗೆ ಕೊಟ್ಟರೆ ಆಯ್ತಲ್ಲ. ಒಂದು ವೇಳೆ ಹಾ. ಈಗ ನಾ ಹೇಳಬೇಕಾದ್ದೆಲ್ಲ ಹೇಳಿದ ಮೇಲೂ ಕೂಡ ಅವನು ಹಠವಾದಿಯಾಗಿ ಹಿಡಿದ ಛಲವನ್ನು ಬಿಡದೇ ಉಳಿದು ಕದನಕ್ಕೆ ಮುನ್ನಡೆಯುತ್ತಾನೆ ಅಂತಿದ್ದರೆ ಈಗ ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು? ಒಂದು ಎಚ್ಚರಿಕೆಯ ಮಾತನ್ನ ಹೇಳಿ ಬರಬೇಕು. ಏನು? ಬಂಧು ಬಾಂಧವ ಮಿತ್ರರೊಡಗೂಡಿ ಶೈಮಿನೀಪುರಕ್ಕೆ ಹೋಗುವುದಕ್ಕೆ ಸಿದ್ಧನಾಗು ಎನ್ನುವ ಎಚ್ಚರಿಕೆಯ ಮಾತನ್ನ ಆಡಿ ಬರಬೇಕು.
ಶತ್ರುಘ್ನ ಎಂಬುದು ನಿಮಗೆ ಹಿರಿಯರಿರಿಸಿದ ಹೆಸರು. ಹೌದು. ಶತ್ರುವನ್ನು ಚೆನ್ನಾಗಿ ನಾಶ ಮಾಡಬಲ್ಲಂತಹ ಛಾತಿಯನ್ನು ಪರಾಕ್ರಮದಿಂದ ಹೊಂದಿರುತ್ತಾ ಈ ಸಂಯಮವನ್ನು ಹೊಂದಿ ನಾವು ಕೊಂದು ಕಳೆಯುವವರು ಲೋಕಕ್ಕೆ ವಿನಾಶಕರು ಮಾತ್ರ ಆಗಿದ್ದರೆ ಆ ಸಾವಿಗೊಂದು ಅರ್ಥ ಉಂಟು. ಅವರು ಲೋಕದಲ್ಲಿ ಸುಧಾರಕರಾಗಿ ಅಥವಾ ಸಜ್ಜನರಾಗಿ ಏನಾದರೂ ಗುಣಗಣಗಳನ್ನು ಹೊಂದಿದ್ದೇ ಹೌದಾದರೆ ನಮ್ಮ ಕಾರ್ಯಕ್ಕಾಗಿ ಅವರ ನಾಶವನ್ನು ಸಾಧಿಸಿದೆ ಅವರು ಉದ್ದ ಊರಿಗೆ ನಷ್ಟ ಎಂಬ ಔದಾರ್ಯದಿಂದ ಹೇಗಾದರೂ ಉಳಿಸುವುದಕ್ಕೆ ಪರಾಕ್ರಮ ಇಲ್ಲದವ ಬೇಡಿದರೆ ಅಲ್ವಾ ಅದು ಯಾಚನೆ ಕೆಳಮಟ್ಟದ್ದು ಅಂತಾಗ್ತದೆ. ಎಲ್ಲ ಯೋಗ್ಯತೆ ಇದ್ದೂ ಕೂಡ ಸಂಯಮ ತಾಳಿದರೆ ಅದು ಔದಾರ್ಯ ಅಂತ ಆಗುತ್ತೆ. ಖಂಡಿತ. ಅದಕ್ಕಿಂತಲೂ ಹೆಚ್ಚು ಈ ಔದಾರ್ಯ ಪ್ರಭು ಶ್ರೀರಾಮಚಂದ್ರನಿಗೆ ಅತ್ಯಂತ ಪ್ರಿಯವಾಗಿದೆ. ಸೇತು ಬಂಧನವನ್ನು ಮಾಡಿ ಇನ್ನೇನು ಲಂಕಾಭಿಯೋಗ ಮಾಡಬೇಕೆಂಬ ಹಂತದಲ್ಲೂ ಸಂಯಮದ ಮೇರೆಯನ್ನು ಮೀರದೆ ಸಾರಿ ಆ ಬಳಿಕ ಕೇಳದಿದ್ರೆ ಕೊಲ್ಲಬೇಕು ಅಂತ ಆಡಿದ ಶ್ರೀರಾಮಚಂದ್ರನ ಅನುಜನಿಗೆ ತಕ್ಕ ಮಾತು. ಅದಕ್ಕಾಗಿ ಈಗ ನಾನು ಹೋಗಬೇಕು, ಶಕ್ತಿ ಮೀರಿ ಯತ್ನಿಸ್ತೇನೆ. ಸರಿ. ಒಂದು ವೇಳೆ ಅವನ ವಿಧಿ ರಾಮಾನುಸರಣೆ ಮಾಡುವುದು ಅಲ್ಲವಾಗಿದ್ದರೆ ನನ್ನ ವೈಫಲ್ಯಕ್ಕಾಗಿ ನನ್ನನ್ನು ಮಾನಿಸಬೇಕು ಮನ್ನಿಸಬೇಕು ಅಂತ ಮೊದಲೇ ಕೇಳ್ತೇನೆ. ಸಂಧಾನದ ನಿರೀಕ್ಷೆಯಲ್ಲಿ ನಾನು ತಳಿ ಮಾರುತಿ ಶತ್ರುಗ ನಡಿಗ ಬಿವಲ್ದಿಸಿ ಕವದಿ ಹೊರಡುತ್ತ ಪೃಥ್ವಿ ಬಲಿಡಿಗ ಕ್ಷಣದೊಳು ಅತಿಯೊಳೈತರಿ ರಘುಪತಿ ಭಜನೆಯೊಳಗಾಗ ರಾಮ ರಾಮ ಜಯ ರಘುರಾಮ ರಾಮ ರಾಮ ಜಯ ದಶರಥ ರಾಮ 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 ವೀರಮಣಿಯ ತಾನದಿ ವಿಷ್ಟರವಯೇರಿ ಕುಳಿತಿರೆ ಮೋದದಿ ಮಾರುತಿಯು ಬರೆ ಕಾಣುತ್ತ ಮಾರುತಿಯು ಬರೆ ಕಾಣುತ್ತ ಬಂದನಿವನ್ಯಾರೆಂದು ಬೆರಗಾಗುತ್ತ ವೀರಮಣಿ ಆಸ್ಥಾನದಿ ಹಿತಚಿಂತನೆಯನ್ನು ಮಾಡುತ್ತಾ ನಡೆಯಬೇಕಾದಂತಹ ಕಲಾಪದಲ್ಲಿ ತೀರ್ಮಾನವನ್ನು ಯೋಚಿಸುವಲ್ಲಿ ಮುಂದಾದ್ರೆ ತೆರೆದ ಬಾಗಿಲುಗಳ ಒಳಗಿನಿಂದ ಯಾವುದೋ ಒಂದು ಆಕಾರ ಒಳಬಂದ ಹಾಗಾಯಿತು. ಏನದು ಅಂತ ಗಮನಿಸಿದ್ರೆ ಕಾಣುವಾಗ ಗೊತ್ತಾಗ್ತದೆ ಬಾಲ ಬೆಳೆದವ ಅಂತ. ಬಾಲ ಬೆಳೆದವ ಅಂತ ಹೇಳುವುದಕ್ಕೆ ಮತ್ತೂ ಒಂದು ಕಾರಣ ಇದೆ. ಬಾಲ ಬೆಳೆದವರಿಗೆಲ್ಲ ಬುದ್ಧಿ ಬೆಳೆದಿರುವುದಿಲ್ಲ ಅಂತ ಒಂದು ಮಾತಿದೆ. ಎಲ್ರಿಗೂ ಅಂತಲಲ್ಲ, ಅದರಲ್ಲೊಂದು ಅಪವಾದ ಇರ್ಲಿಕ್ಕೂ ಸಾಕು. ಬುದ್ಧಿ ಬೆಳೆಯಲಿಲ್ಲ ಎನ್ನುವುದಕ್ಕೆ ಅವನ ಆಗಮನವೇ ಸಾಕ್ಷಿ. ಯಾರಲ್ಲಿಗೆ ಹೇಗೆ ಯಾವಾಗ ಎಂತದ್ದು ವಿವೇಚನೆ ಇಲ್ಲದೆ ಹೋಗುವ ವರ್ಗಕ್ಕೆ ಸೇರಿದ ಪ್ರಾಣಿ ಇವ. ಇರ್ಲಿ ನೋಡ್ದಲ್ಲ, ಅದೆಲ್ಲ ಮುಗಿದ ಮೇಲೆ ಏನು ಅಂತ ತೀರ್ಮಾನಿಸುವ. ನಮ್ಮ ಕಲಾಪ ತರುಚರನು ಇವನೆನು ತಲಿ ಮಲ್ಲಿಸದೆ ಇರಲು ವಾಲಾತನದಲ್ಲಿ ಧರಣಿ ಪಾಲನಗಿದಿರುಳು ಮಂಡಿಸಿದ ಮರುತಾತ್ಮ ಭವ ಬುಧದುಳು ತರುಚರನು ಇವನೆನು ತಲಿ ವೃದ್ಧರಿಲ್ಲದ್ದು ಸಭೆಯಲ್ಲ ಅಂತ ತಿಳಿದವರಾಡಿದ್ದು. ಪ್ರಾಯ ಪ್ರಬುದ್ಧರಾದವರಿರಬೇಕು ಎಂಬುದು ಆಶಯ. ಪ್ರಾಯ ಉಂಟು, ಪ್ರಬುದ್ಧಿ ಸಂದೇಹಾಸ್ಪದವಾಗುವುದು. ಪ್ರಬುದ್ಧತೆ ಬಂದವನನ್ನು ಯಾಕೆ ಬಂದಿದ್ದಿ ಅಂತ ವಿಚಾರಿಸುವುದಕ್ಕೆ ಸಭಾನಾಯಕರು ಮನ ಮಾಡಲಿಲ್ಲ, ಸಭೆಯಲ್ಲಿ ನಾಯಕನನ್ನು ಅನುಸರಿಸುವ ಚಾರಕರು ಮನ ಮಾಡಲಿಲ್ಲ. ಬಂದವನು ಹಾಗೆ ನಿಂತಿದ್ದೇನೆ ಅಂತಾದರೆ ತರುಚರನು ಇವನು ಈ ಭಾವ ಮನದಲ್ಲಿ ತಾಂಡವವಾಡ್ತಾ ಇರುವುದನ್ನು ಮುಖದಿಂದಲೇ ನಾ ಗಮನಿಸಬಲ್ಲೆ. ನಾವೀಗ ಬಂದವನಿಗೆ ಆಸನ ಕೊಡದಿದ್ರೇನು ಅಂತ ಪರೀಕ್ಷೆ ಮಾಡ್ತಾ ಇದ್ದಾರೆ. ಅದೇ ಹೌದಾದರೆ ಇಲ್ಲ,
ಇವ ತರುಚರ ಹೌದು, ಹಾಗೆ ಅಂತ ಮರದಿಂದ ಮರಕ್ಕೆ ಹಾರುವುದಿಲ್ಲ. ಹಾರ್ತಾ 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 ಪರಮಾಶ್ರಯವಾದ ರಾಮನಾಮಕ ತರು ಸಿಕ್ಕಿದ ಮೇಲೆ ಅದರ ಬುಡದಲ್ಲಿ ಎಷ್ಟು ಎತ್ತರದಲ್ಲಿ ಎಷ್ಟು ದೃಢವಾಗಿ ಕುಳಿತಿದ್ದಾನೆ ಅಂತ ರಾಮ ಭಕ್ತನಾಗಿ ತೋರಬೇಕು ಬಿಡುವ? ತೋರಬೇಕು. ಅದಕ್ಕಾಗಿಯೇ ರಾಮನನ್ನು ಮನವಾರೆ ಸಂಕಲ್ಪಿಸ್ತಾ ವಾಲವನ್ನೇ ಬೆಳೆಸಿ ಆಸನವಾಗಿ ಧರಣಿ ಪಾಲನೆ ಇದರಲ್ಲಿ ಸೃಷ್ಟಿಸಿ ಕುಳಿತುಕೊಂಡಿದ್ದಾನೆ. ಹೌದು, ಅಪ್ಪ ಹೇಳಿದಂತಹ ಮಾತು, ಬಾಲ ಬೆಳೆದವ ಅಲ್ಲ, ಬಹಳ ಬೆಳೆದವ. ಯಾರು, ಏನು, ಎಲ್ಲಿದ್ದೇನೆ ಎಂಬಂತಹ ಕಲ್ಪನೆ ಸಹ ಇವನಿಗಿಲ್ಲ. ಇವ ಒಬ್ಬ ಮದಮುಖ. ಮದಮುಖರು ನೀವಿಗಳು ಶ್ರೀರಾಮ 14 ಜಗತಿಯೊಳು ಶ್ರೀರಾಮ 14 ಜಗತಿಯೊಳು ಅಧಿಕ ನಶ್ವವ ಪಿಡಿದಿರಿ, ಅಧಿಕ ನಶ್ವವ ಪಿಡಿದಿರಿ, ಬರಿದೇಕೆ ಕದನ ಕಾರಣರಾದಿರಿ, ಬರಿದೇಕೆ ಕದನ ಕಾರಣರಾದಿರಿ. ಮದಮುಖರು ನೀವು ನೀವು ಮದಮುಖರು ನೀವೀಗರು. ನಿನ್ನೆಲ್ಲ ನೀ ಹೇಳಿದ್ದು ಅಂತ ಕೇಳಿದ್ರೆ ನನಗೆ ಕೇಳುವ ಹಾಗೆ, ನನಗೆ ಕೇಳಿದೆ ಅಂತ ಪ್ರತಿಕ್ರಿಯಿಸೋಣವು. ನಿನ್ನಲ್ಲೇ ನೀ ಹೇಳಿದಂತೇಳಿ ನಾನು ಕುಳಿತದ್ದು ಈಗ ಮತ ಆಯ್ತಾ? ಬೆಳೀತಾ ಇರುವ ಬಾಲ ಅಲ್ವ? ಅದೇ ಬೆಳೀತಾ ಇರುವ ಬಾಲ ಸ್ವಲ್ಪ ಮುಂದತ್ತಿ ಬಂದದ್ದು ಗಮನಿಸಿದರೆ ಯಾರ ಬಾಲ ಅಂತ ನಾನು ಯೋಚಿಸಿ, ಇದು ಪೀಠದ ಮೂಲದಿಂದ ಹೊರಟ ಬಾಲ ಅಂತ ಗೊತ್ತಾಯಿತು. ಕುಳಿತದ್ದಕ್ಕೆ ಆಕ್ಷೇಪ. ನಾನು ಹೀಗೆ ಕುಳಿತದ್ದೇ ಮದಮೂರ್ಖತೆ ಅಂತ ಆದ್ರೆ ಈಗ ನೀವು ಕುದುರೆ ಕಟ್ಟಿದ್ದಕ್ಕೆ ಏನು ಅಂತ ಹೇಳುವುದು? ಅವನ ಮುಂಭಾಗದಲ್ಲಿ ನಾವಿದ್ದೇವೆ ಅಂತ ಸ್ಥಾಪಿಸುವುದಕ್ಕಲ್ವ ನೀವು ಹೊರಟದ್ದು? ದೊಡ್ಡವರು ಮುಂದಿರುವಾಗ ತಾವು ಬಂದು ಅದಕ್ಕಿಂತ ದೊಡ್ಡವರು ಅಂತ ಸ್ಥಾಪಿಸುವುದಕ್ಕೆ ಸಣ್ಣವರು ಹೊರಟ್ರೆ ಅವರನ್ನು ಮದಮೂರ್ಖ ನೀ ಕರೆಯುವುದಾದರೆ ನಿಮಗೆ ಮದವೇ ಮುಖವಾಗುಂಟು ಅಂತ ನಾನು ಹೇಳಬೇಡುವ? 14 ಲೋಕದಲ್ಲಿ ಯಾರ ಪಾರಮ್ಯವನ್ನು ಹಾಡಿ ಹೋಗಲ್ತಾರೆ ಸುಜ್ಞಾನಿಗಳಾದವರು, ಅಂತಹ ಅಧಿಕ ನೆನೆಸಿದಂತಹ ಪಾರಮ್ಯವನ್ನು ಮೆರೆದ ಶ್ರೀರಾಮಚಂದ್ರನ ಅಶ್ವಮೇಧದ ಅಶ್ವವನ್ನು ಹಿಡಿದಿದೆ. ಏನು ಪ್ರಯೋಜನ ಏನು ಅಂತ ಕೇಳಿದರೆ ಸುಮ್ಮನೆ ಸೋಲು ಸುನಿಶ್ಚಿತವಾದ ಒಂದು ಕಾದಾಟಕ್ಕೆ ಕಾರಣರಾದಿದೆ. ಕೆಲವೊಮ್ಮೆ ಹಾಗೆ ಸಂಪದ್ಭರಿತವಾದ ಸಾಮ್ರಾಜ್ಯವನ್ನು ಸೃಷ್ಟಿಸಬೇಕು ಅಂತ ಹಂಬಲಿಸ್ತಾ ಬೇಡದಿದ್ದ ಯುದ್ಧವನ್ನು ಮೈ ಮೇಲೆ ಎಳ್ಕೊಂಡು ಇದ್ದದ್ದನ್ನು ಅಲ್ಲಿ ಎಲ್ಲವನ್ನೂ ತೆತ್ತು ಮತ್ತೆ ದಟ್ಟ ದಾರಿದ್ರ್ಯಕ್ಕೆ ತಮ್ಮನ್ನು ತಾವು ಈಡು ಮಾಡಿಸಿಕೊಳ್ಳುವುದು. ಇದೆಲ್ಲ ಆಗುವುದು ಯಾವುದರಿಂದ? ತಾವೇನು ತಾವೆಷ್ಟು ಎಂಬ ಅರಿವು ತಮಗೇ ಇಲ್ಲದಿದ್ದರಿಂದ. ಆದ್ದರಿಂದ ಒಂದು ಬೆರಳು ಮುಂದತ್ತಿ ತೋರುವ ಮೊದಲು ಒಮ್ಮೆ ಹಿಂದಿರುಗಿ ಸಿಕ್ಕಲ್ಲಿ ಕನ್ನಡಿ ಹಿಡಿದು ನಮ್ಮದೇ ಗುಂಟು ಮುಖ ಅಂತ ಒಮ್ಮೆ ನೋಡುವುದಲ್ವ ಒಳ್ಳೆಯದು. ಮದಮುಖರು ವೀರಮಣಿಯು ಓಂಕರಿಸುತ್ತ
ಬಿಸಾಡಿದ ಕಲ್ಲನ್ನು ತಿರುಗಿಸಿ ಬಿಸಾಡಿದ ಹಾಗೆ. ಉತ್ತರ ಹೇಳುವ ಮೊದಲು ಬಿರುದು ಕೊಡುವುದಕ್ಕೆ ಹೊರಟಾದ್ರಿಂದ ಉತ್ತರ ಹೇಳಬೇಕಾಗಿ. ಯಾಕೆ ಈಗ ಮಾಡಿದ್ದಂತ ಕೇಳಿ ನಿಲ್ಲಿಸಿದ್ರಾದ್ರೂ ಉತ್ತರ ಹೇಳಬಹುದು. ಈಗ ಅವರು ಮೊದಲೇ ಬಿರುದು ಕೊಟ್ರಲ್ಲ, ಅದಕ್ಕೆ ಶುಭ ಪೀಡಿದಿರಿ. ಹೌದೌದು. ಯಾರವನ ಲಾಯದಿಂದ ಹಿಡ್ಕೊಂಡು ಬಂದದ? ಬಿಟ್ಟದನ್ನೆಲ್ಲ ನಮ್ಮದು ಅಂತ ತೆಗಿಲಿಕ್ಕಿಲ್ವ? ಅಶ್ವಮೇಧದ ವಿಧಿಯಂತೆ ಬರೆಯಲ್ಪಟ್ಟಂತಹ ಲೇಖನಕ್ಕೆ ಬಂತ ಆಹ್ವಾನವೇ ಹೌದು ಅಂತ ಇದ್ರೆ ಬಲವುಳ್ಳವರು ಕಟ್ಟುವುದು ಎನ್ನುವಂತಹ ನಿಮ್ಮ ವಾಕ್ಯವನ್ನು ಸ್ವೀಕರಿಸಿದ್ದೇವೆ ನಾವು. ಹೌದು, ಬಲ ಯಾವ ನೆಲೆಯಿಂದ ಅಂತ ವಿವೇಚಿಸಬೇಕು ಅಂತ ಕೇಳಿದ್ದು ನಾನು. ಅದು ವಿವೇಚಿಸುವುದಕ್ಕೆ ಕಟ್ಟಿದವರಲ್ಲಿ ವಿವೇಚನೆ ಉಂಟು. ಅದಿಲ್ಲ ಅಂತ ಹೇಳುವುದಕ್ಕಲ್ಲೂ ಇಲ್ಲಿ ತನಕ ಬಂದದ್ದು. ಹೇಳಿಯೇ ನೀವು ತೀರ್ಮಾನಿಸಿದ್ದು ಹೌದು ಅಂತಾದ್ರೆ ಹೇಳಿಯೇ ಮಾಡಬಹುದಿತ್ತಲ್ಲ, ಇಷ್ಟು ಜನ ಯಾಕೆ? ಅದೇ ಸೇನೆ ಇರ್ಲಿ, ಈಗ ಯಾಕೆ ಏನು ಅಂತ ಹೇಳುವುದಕ್ಕೆಲ್ಲ ಬಂದದ್ದಲ್ವೋ? ಹೇಳಿದೆಯಲ್ಲ ರಾಮನೆನ್ನುವವ ಕಲಿ ಅಂತ. ಹೌದು, ಯಾರು ಕಲಿಯುವವ? ಎಷ್ಟು ಕಲಿಬೇಕು? ಕಲಿಗವ ಕಾಲಾಂತ ಕನಗನಪ್ತಿಗೆ ಬಲಿಯುತ್ತ ಸೇತುವೆ ಅರದ ಕಲಿಗವ ಕಾಲಾಂತ ಕನಗ ಅತ್ತಿಗೆ ಬಲಿಯುತ ಸೇತುವೆಯ ಅತ್ತಿಗೆ ಬಲಿಯುತ ಸೇತುವೆಯ ಕಲಗದಿ ದಶಶಿರ ಕುಂಭ ಶ್ರವಣರ ಕುಲವನೇ ತರಿದಿಗನು ತರಿದಿಗನು ಕಲಗದಿ ದಶಶಿರ ಕುಂಭ ಶ್ರವಣರ ಕುಲವನೇ ತರಿದಿಗನು ಕಲಿಗವ ಕಾಲೋ ನಗನಗನಬ್ದಿಗೆ ಬಲಿಯುತ ಸೇತುವೆಯ ಬಲಿಯುತ ಸೇತುವೆಯ ಕಲಗದಿ ದಶಶಿರ ಕುಂಭ ಶ್ರವಣರ ಕುಲವನೇ ತರಿದಿಗನು ಅರದ ಅಯ್ಯ ಅತ್ತಿಗೆ ಬಲಿಯುತ ಸೇತುವೆಯ ವಿವೇಚನೆ ಮಾಡದೆ ನಿಗಮನಕ್ಕೆ ಬಂದು ನಿರ್ಣಯವನ್ನು ಘೋಷಿಸುವಾಗ ಹಾಗೆ ನಿರ್ಣಯ ಮಾಡುವುದಕ್ಕೆ ನಮಗೂ ಆಗುತ್ತದೆ ಅಂತ ತೋರುವುದಕ್ಕೆ ಮಾತ್ರ ಪ್ರತಿಕ್ರಿಯೆ. ಸುಮ್ಮನೆ ಹೇಳಿದ್ದಲ್ಲ, ನಮ್ಮ ಜಾಗದಲ್ಲಿ ನಿನ್ನ ಬಾಲ ಇಟ್ಟದ್ದಕ್ಕೆ ಹೇಳಿದ್ದು. ಅವನು ಸುಮ್ಮನೆ ಹೇಳಿದ್ದಲ್ಲ, ನಮ್ಮ ಕುದುರೆಯನ್ನು ನೀವು ಕಟ್ಟಿದ್ದಕ್ಕೆ ಹೇಳಿದ್ದು. ಈಗ ಸಭೆಗೆ ಬಂದರೆ ಬಂದವರು ಯಾರು ಅಂತ ವಿಚಾರಿಸಲೇಬಾರದು ಅಂತ ಉಂಟಾ? ಬರುವವ ಯಾಕೆ ಬರಬೇಕು, ಅಲ್ಲ, ಹಾಗೆ ಏನಕ್ಕಾಗಿ ಬಂದಿದ್ದಾನೆ, ಸರಿಯಪ್ಪ. ಪೂರ್ವ ವಿವೇಚನೆ ಇಲ್ವಾ? ಒಟ್ಟು ನಿನ್ನಷ್ಟಕ್ಕೆ ನೀನು ಬಂದಿದ್ದೀಯ, ಯಾಕೆ ಕೇಳಬೇಕು ನಾವು? ಬಂದಲ್ಲಿಗೆ ಕುಳಿತುಕೊಳ್ಳಿಲ್ವಲ್ಲ, ನೀವೇನು ಮಾಡ್ತಾ ಇದ್ದೀರಿ ಅಂತ ನೋಡಿದೆ. ತಪ್ಪಾಗಿಯೇ ಬಂದೆ ಅಂತ ಇಟ್ಟುಕೊಳ್ಳೋಣ. ಯಾಕೆ ತಪ್ಪಾಗಿ ಬಂದೆ ಅಂತ ಕೇಳುವುದಕ್ಕಾದ್ರೂ ಒಬ್ಬ ಆಳಾದ್ರೂ ಬರಬೇಡುವ? ನಮ್ಮದು ತೀರ್ಮಾನವೇ, ತಪ್ಪಾಗಿ ಬಂದವ ಮದಮುಖ ಅಂತಲೇ ಅರ್ಥ. ಅದೇ ಹೌದು, ಅದು ನಾವು ತೀರ್ಮಾನಿಸಿ ಹೇಳುವುದು. ಪೂರ್ವದಲ್ಲಿ ಏ ಮದಮುಖನೇ ಯಾಕೆ ಬಂದೆ? ಅದೇ ಹೌದಾದರೆ ಆಗ್ರಹ ಇದ್ದು ತೀರ್ಮಾನ ಮಾಡುವವರ ಸಭೆಗೆ ಹೀಗೆ ಹೋಗುವುದು ಅಂತ ನಾವು ತೀರ್ಮಾನ ಮಾಡಿ ಹಾಗೆ ಮುಂದುವರಿಲಿ. ಹಾಗೆ ಮುಂದುವರಿಲಿ. ಈಗ ಕಲಿತನ ಇದ್ದವನೇ ಹೌದು ಅಂತಾದರೆ ರಾಮ ಹಾಗೆ ಹೇಳಿಸಿಕೊಳ್ಳಬಹುದು, ಅವನ ಯೋಗ್ಯತೆಯನ್ನು ಸ್ಥಾಪಿಸಬಹುದು ಅಂತ ನೀವು ಹೇಳ್ತೀಯಾದ್ರೆ, ಕಲಿಗಳಿಗೆಲ್ಲ ಕಾಲಾಂತಕ ಸದೃಶನಾದ ರಾಮ ವಿಕ್ರಮದ ಕುರಿತಾಗಿ ಇನ್ನು ಹೊಸದಾಗಿ ಸ್ಥಾಪಿತವಾಗಿ ಆಗಬೇಕಾದದ್ದೇನೂ ಇಲ್ಲ. ಕಲಹ ಹಿಂದೆ ನಡೆದದ್ದರಲ್ಲಿ ಲೋಕವಿಶ್ರುತವಾದಂತಹ ದುಷ್ಕೀರ್ತಿಯನ್ನು ಹೊಂದಿದಂತಹ ರಾವಣ ಕುಂಭಶ್ರವಣರಿಗೆ ಎದುರಾಗಿ ಅವನು ಪ್ರವೃತ್ತನಾದ ವಿಧಾನ, ಗೆಲ್ಲಬೇಕಾದದ್ದು ಸ್ವರ್ಣಲಂಕೆಯ ಕೋಟೆಗೊತ್ತಲಗಳನ್ನು, ಚರಿಸಬೇಕಾದದ್ದು ಜಲನಿಧಿಯನ್ನು, ಅಗಾಧವಾದದ್ದು, ಅಪ್ಲವವಾದದ್ದು. ಹಾಗೆ ಅಂತ ಜೊತೆಗೆ ಸಹಾಯಿಯಾಗಿ ಇದ್ದದ್ದು ಕಪಿಘಟಕದಲ್ಲಿ ಇದ್ದಂತಹ ವೀರರು ಮಾತ್ರ. ಚಾಂಚಲ್ಯ ಮತ್ತು ಚಾಪಲ್ಯಗಳಿಗೆ ಪ್ರತೀಕಪ್ರಾಯ ಅಂತ ಲೋಕ ಯಾವ ವರ್ಗವನ್ನು ದೂರೀಕರಿಸಿತೋ, ಪ್ರತ್ಯೇಕಿಸಿತೋ ಅಂತಹ ಕಪಿಘಟಕ ನಿಮೋಹವನ್ನು ತನ್ನ ಜೊತೆಯಲ್ಲಿ ಹೊಂದಿ ಅಬ್ಧಿಗೆ ಶತಯೋಜನ ವಿಸ್ತೀರ್ಣವಾದ ಸೇತುವನ್ನು ಬಲಿದು ಅದರ ಮೂಲಕವಾಗಿ 77 ಕೋಟಿ ಕಪಿನಾಯಕರು 18 ಪದ್ಮರ ವಾನರರ ಜೊತೆಯಲ್ಲಿ ರಾಮ ಲಕ್ಷ್ಮಣರು ನನ್ನ ಹಾಗೂ ಅಂಗದರ ಹೆಗಲೇರಿ ಅವರು ಹಾರ್ತಾ ಬಂದದ್ದು. ಉಳಿದವರು ಮುಳುಗೇಳುತ್ತಾ ನಡೆದಾಡ್ತಾ ವಿಹರಿಸ್ತಾ ಬಂದದ್ದು. ಸುವೇಲಾದ್ರಿಯ ಮೇಲೆ ನಿಂತು ರಾವಣನ ಶ್ವೇತ ಛತ್ರ ಖಂಡನೆಯನ್ನು ಮಾಡಿ ಸಾರಿ ತಿದ್ದಿಕೊಳ್ಳುವುದಕ್ಕೆ ಸಿದ್ಧನಿಲ್ಲದಂತಹ ದಶಶಿರನನ್ನು
ಅವನಿಗೆ ತಿದ್ದಬೇಕಾದ ಕಾಲದಲ್ಲಿ ತಿಳಿ ಹೇಳುವುದಕ್ಕೆ ಅಸಮರ್ಥನಾದ ನಿದ್ರಾವಿವಶನಾಗಿ ಮಧ್ಯದಲ್ಲೇ ಎದ್ದು ಯುದ್ಧಕ್ಕೆ ಭೂತದಂತೆ ಬಂದು ನಿಂತ ಕುಂಭಶ್ರವಣನನ್ನು ಅಲ್ಲ, ಅವನನ್ನು ಅನುಸರಿಸಬೇಕಾದ ಬದ್ಧತೆ ಇದ್ದ ಕೋಟಿ ಕೋಟಿ ಸಂಖ್ಯೆಯ ದಾನವರನ್ನು ಸಮರ ಮುಖದಲ್ಲಿ ನಿಶೇಷವಾಗಿ ನಾಶ ಮಾಡಿ ಧಾರ್ಮಿಕನಾದಂತಹ ವಿಭೀಷಣ ದೇವನಿಗೆ ಪಟ್ಟ ಕಟ್ಟಿ ಅವನ ಅನುಚರರಾದ ಧಾರ್ಮಿಕರಾದಂತಹ ರಾಕ್ಷಸರನ್ನು ನೆಲೆಗೊಳಿಸಿ ಲಂಕೆ ಸಮೃದ್ಧವಾಗುವಂತೆ ಅನುಗ್ರಹಿಸಿದಂತಹ ಆತ ಕಲಿಯಲ್ಲ, ಕದನ ಪಟುವಲ್ಲ ಅಂತ ಹೇಳಿದ್ರೆ ಮತ್ತೆ ಯಾರು ಹೇಗೆ ಯಾಕೆ ಅಂತ ಪ್ರಶ್ನೆ ಬರುವುದಿಲ್ವೋ? ಆದ್ದರಿಂದ ಲೋಕದಲ್ಲಿ ದೋಷ ಇದ್ರೂ ನಾಶ ಮಾಡುವುದಕ್ಕೆ ರಾಮ, ಲೋಕದಲ್ಲಿ ಪರಾಕ್ರಮ ಮೇರೆ ಮೀರಿದ್ರು ನಿಯಂತ್ರಣ ಮಾಡುವುದಕ್ಕೆ ರಾಮ, ಲೋಕದಲ್ಲಿ ತಮ್ಮ ನೆಲೆ ಬೆಲೆ ಗೊತ್ತಿಲ್ಲದೆ ಹಾರಾಡುವುದಕ್ಕೆ ತೊಡಗಿದವರಿಗೆ ಯಥಾರ್ಥದ ನೆಲೆಯನ್ನು ಕಲ್ಪಿಸಿಕೊಡುವುದಕ್ಕೆ ರಾಮ. ಇದನ್ನು ಒಪ್ಪಿಯೇ ದೇವತಾ ವರ್ಗದಿಂದ ತೊಡಗಿ ಅಧೋಲೋಕ ನಿವಾಸಿಗಳ ತನಕ ಪ್ರತಿಯೊಬ್ಬರು ಸಾಧು ಸಾಧು ಅಂತ ಹೊಗಳ್ತಾ ಇರುವಾಗ ಅವನನ್ನಲ್ಲದೆ ಕಲಿ ಅಂತ ಮತ್ತೆ ಯಾರನ್ನು ಹೇಳುವುದು? ಲೋಕದಲ್ಲಿ ಇಲ್ಲೋಜಾಲವಾದಂತಹ ವಿಶೇಷ ತತ್ವಗಳನ್ನೆಲ್ಲ ರೂಢಿಸಿಕೊಟ್ಟವ ರಾಮ ಎನ್ನುವುದು ನಿನ್ನದ್ದಾದಂತಹ ವಾದದ ಒಂದು ಮುಖ. ಹೌದು. ಹಾಗಾದ್ರೆ ತಾನು ಮಾಡಿದ್ದರಲ್ಲಿ ಏನೇನೂ ಲೋಪ ಇಲ್ಲದ ಹಾಗೆ ಮಾಡಿ ತೋರಿಸುವಂತಹ ಒಂದು ಕಾರ್ಯಜಾಣ್ಮವನಲ್ಲಿ ಉಂಟು ಅಂತ ಇದ್ರೆ ಈ ಪಾಪದ ಶಂಕೆಗೆ ಹೇಗೆ ಒಳಗಾದ? ಹಾಗಿರುವುದಿಲ್ಲ. ಕೆಲವೊಮ್ಮೆ ಯಾವುದೋ ಒಂದನ್ನು ಮಾಡಬೇಕಾಗ್ತದೆ. ಯಾಕೆ ಮಾಡಬೇಕಾಗ್ತದೆ ಅಂದ್ರೆ ವಿಶ್ವಾಮಿತ್ರರೇ ಹೇಳಿದ್ರಲ್ಲ, ತಾಟಕಾವಧಿಯ ಕಾಲದಲ್ಲಿ ಸ್ತ್ರೀ ವಧೆ ನಿಷಿದ್ಧ ಕರ್ಮ. ರಾಕ್ಷಸಿ ಲೋಕಕಂಠಗಳಾಗಿ ಮೆರೆಯುತ್ತಾ ಇರುವಾಗ ವಧಿಸಬೇಕಾದದ್ದು ರಾಜಸೂನುಗಳಿಗೆ ಕರ್ಮ. ಎರಡೂ ಮುಂದೆ ಇರುವಾಗ ಯಾವುದು ಪ್ರಥಮಾದ್ಯತೆಯದ್ದಾಗಬೇಕು ಅಂತ ಕೇಳಿದ್ರೆ ಕೆಟ್ಟವರನ್ನು ಕೊಂದು ಕಳೆಯಬೇಕು. ಕೊಂದದ್ದರಿಂದ ಪಾತಕ ಬಂದರೆ ಪಾತಕಂವಾ ಸದೋಷಂವಾ ಪ್ರಜಾರಕ್ಷಣ ಕಾರಣ. ಪ್ರಜೆಗಳನ್ನು ರಕ್ಷಿಸುವುದಕ್ಕೆ, ಸಾಧು ಸಜ್ಜನನ್ನು ಸಂರಕ್ಷಿಸುವುದಕ್ಕೆ ಅಂತವರನ್ನು ಕೊಂದ ಮೇಲೆ ಬರಬಹುದಾದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡು ಅಂತ ಹೇಳಿದ್ದು ಗುರುಸ್ಥಾನೀಯರಾದ ವಿಶ್ವಾಮಿತ್ರರು. ತಾಟಕೆಯಿಂದ ತೊಡಗಿ ರಾವಣನ ತನಕ ರಾಮ ಅನುಸರಿಸಿದ ಅದೇ ಸೂತ್ರ. ಸರಿ ಉಂಟು. ನಾ ಕೇಳಿದ ಪ್ರಶ್ನೆಗೆ ಸರಿ ಉಂಟು ಉತ್ತರ. ಇಲ್ಲಿ ಪ್ರಶ್ನೆಗೆ ಉತ್ತರ ಕೇಳಿದ ಆಶಯ ಮಾತ್ರ ಪೂರ್ತಿ ಆಗಲಿಲ್ಲ. ಅದೇನಾಶಯ? ಈಗ ಒಬ್ಬ ತಾನು ಮಾಡಿದಂತಹ ಕರ್ತವ್ಯದಲ್ಲಿ ಶೇಷರೂಪವಾಗಿ ಉಳಿಯಬಹುದಾದಂತಹ ಪಾಪಕ್ಕೆ ಪ್ರಾಯಶ್ಚಿತವನ್ನು ಮಾಡಿಕೊಳ್ತಾನೆ ಅಂತಾದ್ರೆ ಅವ ದೈವವಾಗ್ತಾನೋ? ಆಗ್ತಾನೆ. ಹೇಗೆ? ಯಾಕೆ ಅಂತಂದ್ರೆ ಇಳಿದು ಬರುವವನಿಗೆ ಉದ್ದೇಶ 3. ಮೇಲಿನಿಂದ ಕೆಳಗೆ ಇಳಿದು ಬರಬೇಕು. ಯಾಕೆ ಅಂತ ಸರ್ವ ಸಾಮರ್ಥ್ಯವನ್ನು ಹೊಂದಿದವನು ಇಳಿದು ಬರಬೇಕು ಅಂತ ಆದ್ರೆ ಮೇಲಿದ್ರೆ ಸಾಮರ್ಥ್ಯ ಇಲ್ಲ ಅಂತಲ್ಲ. ದುಷ್ಟ ಶಿಕ್ಷಣ ಸರಿ, ಶಿಷ್ಟ ಸಂರಕ್ಷಣ ಸರಿ, ಸಾಧಕ ಅನುಗ್ರಹ, ಮರ್ತ್ಯಾವತಾರ ಸ್ತ್ವಿಹ ಮರ್ತ್ಯ ಶಿಕ್ಷಣ ಸರಿ. ದುಷ್ಟರನ್ನು ಶಿಕ್ಷಿಸಬೇಕು, ಸಾಧುಗಳನ್ನು ಅನುಸರಿಸಬೇಕು. ಸಾಧಕರಾಗಿ ಸಾಧನೆಯ ಪಥದಲ್ಲಿ ಮುನ್ನಡೆದವರನ್ನು ಅವರನ್ನು ಸಕಾಲದಲ್ಲಿ ಹೋಗಿ ಸಂಧಿಸಿ ಅವರಿಗೆ ಬೇಕಾದದನ್ನು ಕೊಡ ಮಾಡಬೇಕು. ಇಷ್ಟನ್ನು ಮಾಡುವಾಗ ಮರ್ತ್ಯ ಶಿಕ್ಷಣ ರಾಮ ಮಾಡಬಹುದು, ಎದ್ದುಕೊಂಡು ಹೋಗಬಹುದು. ಆದರೆ ರಾಮನಂತಹ ಸನ್ನಿವೇಶ ಮನುಷ್ಯ ವರ್ಗದಲ್ಲಿ ಇನ್ನೊಬ್ಬರಿಗೆ ಬಂದ್ರೆ ಬ್ರಹ್ಮಕುಲ ಸಮುದ್ಭೂತನಾಗಿ ದುಷ್ಟದಾನವನಾಗಿ ದುರ್ಮದನಿಂದ ಮೆರೆಯುತ್ತಾ ಇರುವವನೇ ತನಗೆ ಅನ್ಯಾಯ ಮಾಡಿದ್ರೆ ಬ್ರಾಹ್ಮಣ ಅಂತ ಕೈಗಟ್ಟಿ ಕುಳಿತುಕೊಳ್ಳುವುದೋ ಇಲ್ಲ, ಅವನ ಅನ್ಯಾಯವನ್ನು ಭಂಗಿಸುವುದೋ? ಆಗ ರಾಮ ತನ್ನ ವರ್ತಿಯಿಂದಲೇ ಭಾಷ್ಯವನ್ನು ಬರೆದ ಆ ಪ್ರಕರಣಕ್ಕೆ ಮೊದಲಂತಹ ದುಷ್ಟರನ್ನು ಕೊಲ್ಲಿ, ಆ ಬಳಿಕ ನಿಮಗೆ ಬರಬಹುದಾದ ಪಾತಕಕ್ಕಲ್ವ ಅಶ್ವಮೇಧಾದಿ ಯಾಗಗಳು ಕ್ಷತ್ರಿಯರಿಗೆ, ಉಳಿದ ವರ್ಗಗಳಿಗೆ ಅವರವರಿಗೆ ವಿಹಿತವಾದ ಕರ್ಮಗಳು ಮಾಡಿ ಪಾಪದಿಂದ ಬಿಡುಗಡೆ. ಹಾಗಾದ್ರೆ ತನ್ನನ್ನು ತಾನು ತೊಳೆದುಕೊಳ್ಳುವುದಕ್ಕೆ ಶುದ್ಧವಾದಂತಹ ಕರ್ಮವನ್ನು ಆಚರಿಸಬೇಕಾದಂತಹ ಒಂದು ಕರ್ಮ ವರ್ತುಲಕ್ಕೆ ತನ್ನನ್ನು ತಾನು ಕಟ್ಟುವಡಿಸಿಕೊಂಡಿದ್ದಾನೆ ಎನ್ನುವುದು ಸತ್ಯ. ಈಗ ಗುರುಕುಲದಲ್ಲಿ ಇಳಿದು ಬಂದರೂ ತಾನು ಮಾಡಬೇಕಾದದ್ದನ್ನು ಬಿಟ್ಟುಕೊಡುವುದಕ್ಕೆ ಅವನಿಗೆ ಸಾಧ್ಯವಾಗುವುದಿಲ್ಲ. ಈಗ ಎಲ್ಲ ಕಲಿತವರನ್ನು ಗುರು ಅಂತ ಹೇಳುವುದು ಸರಿ. ಆ ಗುರುಗಳು ಕೂಡ ಕೆಲವೊಮ್ಮೆ ಶಿಷ್ಯರಿಗಿಂತ ಹೆಚ್ಚಿನ ಸಂದೇಹ ಉಳ್ಳವರಂತ ಪ್ರಕಟವಾಗುತ್ತಾರೆ. ಯಾಕೆ ಅಂದ್ರೆ ಶಿಷ್ಯರಿಗೆ ಸ್ವಯಂ ವಿವೇಚನೆ ಮಾಡುವ ಸಾಮರ್ಥ್ಯ ಬರಲಿ, ತಾನೇ ಸಮಸ್ಯೆಯಲ್ಲಿ ಗ್ರಸ್ತನಾಗಿದ್ದೇನೆ ಅಂತಂದಾಗ ಶಿಷ್ಯರಲ್ಲಿ ಒಂದು ಉತ್ಸಾಹ ಬರ್ತದೆ. ಗುರುವಿಗೆ ಗೊತ್ತಿಲ್ಲದ ಉತ್ತರ ನಾನು ಹೇಳಿದವನಾಗಬೇಕು ಅಂತ ತೀಕ್ಷ್ಣವಾಗಿ ಯೋಚಿಸಿ ಉತ್ತರೋತ್ತರವಾದ ಉತ್ತರವನ್ನು ಕಂಡು ಹಿಡಿತಾನೆ. ಗುರು ಹಾಗೆ ಮಾಡುವುದು ಅರಿವಿಲ್ಲದೆ ಅಲ್ಲ, ಅರಿವು ಹೆಚ್ಚಿಸುವುದಕ್ಕೆ. ರಾಮ ಮಾಡುವುದು ತಿಳಿವಿಲ್ಲದೆ ಅಲ್ಲ, ಲೋಕದ ತಿಳಿವನ್ನು ಹೆಚ್ಚಿಸುವುದಕ್ಕೆ. ಇಲ್ಲಿ ಲೋಕದ ತಿಳಿವನ್ನು ಹೆಚ್ಚಿಸುವಲ್ಲಿ ಮಗುವೊಂದು ನಡೆ ಕಲಿಯಬೇಕು ಅಂತಾದ್ರೆ ತಾನೂ ಬಾಗಿದ ಹಾಗೆ ಈ ಪ್ರಪಂಚದಲ್ಲಿ ತನ್ನನ್ನು ಕಂಡು ಬಾಕಿದ್ದವರು ಪಾಠವಾಗಿ ತಿಳಿಯಬೇಕಾದರೂ ಕೆಸರಲ್ಲಿ ಬಿದ್ದವನನ್ನು ಎತ್ತುವುದಕ್ಕೆ ಹೋದವನು ತನ್ನ ಮೈ ಮೇಲೆ ಅಂಟಿಕೊಂಡ ಕೆಸರನ್ನು ತೊಳೆಯುವ ಹಾಗೆ ಪಾಪಕರ್ಮಕ್ಕೆ ಬಂದ ಮೇಲೆ ತನ್ನದ್ದಾಗಿರುವಂತಹ ಕ್ರಿಯಾಶೀಲತೆಯಿಂದ ಒದಗಬಹುದಾದ ಪಾಪವನ್ನು ತೊಳೆಯುವುದಕ್ಕೆ ಕಟಿಬದ್ಧನಾಗಿ ಒಬ್ಬ ಬಂದಿದ್ದಾನೆ ಅಂತಾದ್ರೆ ನಮಗೆ ಕಾಣುವುದು ಏನು ಗೊತ್ತಾ? ಲೋಕದಲ್ಲಿ ನೀವು ಬರೆದಿರುವಂತಹ ಉಕ್ತಿಯನ್ನು ಒಪ್ಪುವುದಕ್ಕೆ ಸಾಧ್ಯವಾಗದೇ ಇರುವ ಗೊಂದಲ. ಯಾಕೆ ಗೊಂದಲ? ಜಗತೀ ಸಮಸ್ತರೊಡೆಯ ಅಂತ ನೀವು ಬರೆದಿದ್ದೀರಿ. ಆ ವಾಕ್ಯದಲ್ಲಿ ನಮಗೆ ಕಾಣುವುದು ಜಗತೀ ಸಮಸ್ತರೊಡೆಯ, ಈ ಲೋಕವನ್ನೆಲ್ಲ ತನ್ನ ಆಧೀನದಲ್ಲಿ ಇಟ್ಟುಕೊಂಡವ ಭಗವಂತ ಬಿಟ್ಟರೆ ಬೇರೊಬ್ಬನಲ್ಲ. ಭಗವಂತನಿಗೆ ಕರ್ಮ ಇಲ್ಲ. ನಾವು ಕೇಳಿದ ಪ್ರಕಾರ ಕರ್ಮ ಒಂದು ವೇಳೆ ಕಂಡರೂ ಅದಕ್ಕೆ ಬೇಕಾದಂತಹ ಪಾಪ ಇಲ್ಲ. ಶಾಸ್ತ್ರಾದಿಗಳೇ ಹೇಳಿದೆ, ಜರಾಮರಣೇಶು ಪಾಪ ಪುಣ್ಯೇಶು ಸುಖ ದುಃಖೇಶು ಅಸಂಗೋಹ. ಅಂತಹ ಭಗವಂತನೇ ಹೌದು ಅಂತ ಇದ್ರೆ ಇಲ್ಲಿ ಏನು ನಾಟಕ? ಆಗ ನಮಗೆ ಕಾಣುವುದೇನು ಗೊತ್ತಾ?
ಅಂತ ಅರಿತಿದ್ದೇವೆ ಅಂತ. ಯಾವುದನ್ನು? ಅರಿತಿಗೆ ಕಳರೈದಿ ಋತಿಕ ಸತಿಗನು ತೊರೆದುರ ನಾಚಿಕೆಯ ತೊರೆದು ಕರೆ ತಂತ್ರಿಕ ನವನೇತಕ್ಕೆ ಹೊಗಳುವೆ ಧರೆಯೊಳಗ ಪಹಾಜ್ಯ ಅರಿತಿಗೆ ಧರೆಯೊಳಗ ಪಗಾಸ್ಯ. ನಿನ್ನ ಮಾತಿನ ಸೂಕ್ಷ್ಮತೆಯನ್ನು ಅರ್ಥ ಮಾಡಿದಾಗ, ನಿನ್ನ ಹೊರಾವರಣದ ಈ ರೂಪಾವೇಶವನ್ನು ನೋಡಿದಾಗ ನೀನು ಹನುಮಂತ ಅಲ್ವಾ? ಹೌದಪ್ಪ, ಯಾರಲ್ಲ ಅಲ್ಲ, ಆ ಗೋಲಾಂಗೂಲವನ್ನು ಕಂಡಾಗ ಸ್ವಲ್ಪ ಗುರ್ತ ಸಿಕ್ಕಿತು. ನಮ್ಮ ಸಾಮ್ರಾಜ್ಯಕ್ಕೆ ಹೆಸರು ಗೋಲಾಂಗುಲ ಸಾಮ್ರಾಜ್ಯ. ಯಾಕೆ ಕೇಳಿದ್ರೆ ಗೋವಿನ ಬಾಲದ ಹಾಗೆ ಗೊಂಡೆ ಉಳ್ಳ ಮಂಗಗಳ ಸಂಖ್ಯೆ ಹೆಚ್ಚೆ ಇದ್ದದ್ದರಿಂದ ಗೋಲಾಂಗೂಲರು ಹೇಳ್ತಾರಂತೆ. ಗೊಂಡೆಯನ್ನು ಕಂಡೆಯ ವೀರಮಣಿ? ಕಂಡೆ ನಿನ್ನ ಕೊಂಡೆಯದ ನುಡಿಗಳನ್ನು ಕಂಡೆ ಹನುಮಂತ. ಹ. ಎಲ್ಲ ನಿಮ್ಮಂತ ಮಂಗಗಳಿಗೆ ಪಾಪ ಗೊತ್ತುಂಟು ಅಂತ ಹೇಳಿದ್ದು, ನಿನಗೆ ಗೊಂಡೆ ಉಂಟು ಅಂತ ನನಗೆ ಗೊತ್ತುಂಟು. ತಲೆ ತುಂಬಿಸಿ ಕಳಿಸಿದ್ದಾರೆ. ನಿಮಗೆಲ್ಲ ಒಂದು ಅಭ್ಯಾಸ, ಹಿಡ್ಕೊಂಡ್ರೆ ಮತ್ತೆ ಪಾಪ ಬಿಡ್ಲಿಕ್ಕೆ ಗೊತ್ತಿಲ್ಲ. ಆದ್ರಿಂದಲೇ ನಾವು ಕೆಲವೆಲ್ಲ ಹಿಡಿಬೇಕು ಅಂತಿರು. ಈ ಗ್ರಾಮ್ಯ ಪ್ರದೇಶದಲ್ಲೆಲ್ಲ ಹೇಳುವ ಕ್ರಮ ಉಂಟು. ಈ ಹಸಿ ಹಾವನ್ನು ಹಿಡ್ಕೊಂಡ ಮಂಗ ಅದು ಹೀಗೆ ಮಾಡುವಾಗ ಇದು ಹೀಗೆ ಸಿಕ್ಕಿದಲ್ಲಿಗೆಲ್ಲ ಕೈಗೊಂಡೋಗುದು. ಹೌದೌದು, ಹಾವನ್ನು ಹೊದ್ದುಕೊಂಡವನನ್ನು ಬಳಿಯಲ್ಲಿ ಇಟ್ಟುಕೊಂಡವರೇ ಹೇಳಬೇಕಾದ ಮಾತಿದು. ಎಲ್ಲ ಬೇರೆ ನವನಾಗಗಳು, ಅದೆಲ್ಲ ಸಾಮಾನ್ಯ ಆದದ್ದಲ್ಲ. ಮಂಗಗಳ ಕೈಗೆಲ್ಲ ಸಿಕ್ಕುವ ಹಾವಲ್ಲ ಅವನ ಮೈ ಮೇಲೆ ಇರುವುದು. ಅದು 9 ನಾಗರಗಳು ಇರುವುದು. ನಮ್ಮದಾಗುವಾಗ ಮೇಲಿನಿಂದಲೇ ಬೀಳುವುದು. ಅಲ್ಲ, ನೀನು ಹೇಳು ಈಗ ನೀನು ಈಗ ರಾಮ ಎನ್ನುವವನನ್ನು ಹಿಡ್ಕೊಂಡು ಎಲ್ಲ ಮಾತಾಡ್ತೀಯಲ್ಲ. ರಾಮ ಕಲಿ, ರಾಮ ಹುಲಿ ಎಲ್ಲ ಹೇಳಿದೆಯಲ್ಲ. ಪುರುಷ ವ್ಯಾಘ್ರ ಎಂತದು? ಪುರುಷ ವ್ಯಾಘ್ರ ಎಂತದು? ಕಾರಣ ಹುಡುಕುವುದಲ್ಲ, ಎಲ್ಲಿಂದ ಪ್ರಾರಂಭಿಸುವುದು ಅವರ ಕೊಳಕು ಹೇಳುವುದು ಅಂತ. ಪ್ರಾರಬ್ಧ ನಮಗೆ ಸಮಯವು ಕಡಿಮೆ ಉಂಟು, ಹಾಗಾಗಿ ಎಲ್ಲಿಂದ ಪ್ರಾರಂಭ. ಹೌದು, ಇದನ್ನೇ ಹೇಳ್ತಾ ಈಗ ಮಾಡಿದ್ರೆ ಮತ್ತೆ ಇದ್ದ ಸಮಯದಲ್ಲಿ ಹೀಗೆ ಸಾಕಲ್ಲ. ಈ ರಾಮನಿಂದಾಗಿ ಯಾರಿಗೆ ಸುಖ ಸಿಕ್ಕಿದೆ? ಈಗ ರಾಮನಿಂದ ಸುಖ ಸಿಗುವುದಕ್ಕೆ ರಾಮನನ್ನು ಸುಖಕ್ಕಾಗಿ ಸಮೀಪಿಸಿದವರು ಯಾರು? ಅದೇ ದಶರಥನ ಪ್ರಾಣ ಹೋಯಿತು, ಅವನಿಗೆ ಸಮಾಧಾನ ಆಯ್ತು. ಭರತನಿಗೆ ಸನ್ಯಾಸ ಬಂತು, ಅವನಿಗೆ ತೃಪ್ತಿಯಾಗಿದೆ. ಕೈಕೆಗೆ ಗಂಡ ಇಲ್ಲ ಅಂತಾಯ್ತು. ಪಶ್ಚಾತ್ತಾಪದಿಂದ ಕಣ್ಣೀರು ಹಾಕಿ ರಾಮ ಮಗು ಬಾ ಅಂತ ಕರೀತಿದ್ದಾನೆ. ಅವನ ಕೈ ಹಿಡಿದವಳಿಗೆ ಕಾಡು ವಾಸ ಆಯ್ತು. ರಾಮನಲ್ಲಿ ತಪ್ಪಿಲ್ಲ ಅಂತ ಸತತವಾಗಿ ಅವನನ್ನು ಒಪ್ಪಿದವರು ಮೇಲೆ ಕೆಳಗೆ ನೋಡುವ ಹಾಗಾಯ್ತು. ಮೇಲೆ ನೋಡಿದ್ರು ರಾಮ, ಕೆಳಗೆ ನೋಡಿದ್ರು ರಾಮ. ಜೀವನದಲ್ಲಿ ಎಲ್ಲಿ ಹೋದ್ರು ರಾಮನಲ್ಲಿ ಸ್ಥಾಪಿತವಾದ ಅಭಿಮಾನವನ್ನಿರಿಸಿಕೊಂಡು ರಾಮ ರಾಮ ರಮ 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 ಅಂತ ಹೇಳಬಹುದು. ಬಿಟ್ರೆ ರಾಮ ಎನ್ನುವುದಕ್ಕೆ ಎಲ್ಲಿಯೂ ಆರಾಮ ಇಲ್ಲ ಅಂತ, ವಿರಾಮವೂ ಇಲ್ಲ. ಮಹಾರಾಜ ತುಂಬಾ ಮೇಲೆ ಗಿರಿಯ ಮೇಲೆ ಕುಳಿತವರೆಲ್ಲ ಹೇಳಿದ್ದಾರೆ. ಅವರು ಹಾಗೆ ಹೇಳಿದ್ದಲ್ಲ, ಸರಿ ಹೇಳಿದ್ದಾರೆ. ರಾಮ 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 ಅಂತ ಹೇಳಿದ್ದಾರೆ. ಆದ್ರಿಂದ ತುಂಬಾ ಎತ್ತರದಲ್ಲಿದ್ದವರು ಹೇಳಿದ್ದನ್ನಲ್ಲ, ಹಾಗೆ ಜೋರು ಗಾಳಿ ಬರುವಾಗಲೂ ಹಾಗೊಂದು ಶಬ್ದ ಕೇಳಿದ್ರೆ ಅದೇ ದ್ವಿಗುಣವಾಗಿ ರಮ 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 ಅಂತ ಕೇಳುವ ಕ್ರಮ ಉಂಟದು. ಅದು ಬಿಡು. ನಿಮಗೆಲ್ಲ ಮಂಗಗಳಿಗೆ ಮರದ ಭಾಷೆ ನಾ ಹೇಳಬೇಕು ಅಂತ ಇಲ್ಲ. ನಾನು ಸ್ಪಷ್ಟವಾಗಿ ಕೆಲವೊಂದು ವಿಷಯಗಳನ್ನು ಇನ್ನಲ್ಲಿ ಕೇಳಿಬಿಡ್ತೇನೆ. ನಿನಗೆ ಸರಿ ಗೊತ್ತಿರಬಹುದು ಅಂತ ಕೇಳುವುದು. ನೋಡು, ಗೊತ್ತಿದ್ರೆ ಹೇಳ್ಬಹುದು. ಎಲ್ಲ ಗೊತ್ತುಂಟು, ಸರ್ವಜ್ಞ ನಾನು ಅಂತ ಅಹಂಕಾರ ಏನೂ ಇಲ್ಲ. ರಾಮನಿಗೆ ಪಟ್ಟಾಭಿಷೇಕ ಅಂತ ನಿರ್ಣಯ ಆಯ್ತಂತೆ. ಹೌದು. ಒಂದು ಸರಿಯಾದಂತಹ ಪೀಠ ಒಂದು ವಿಷಯವನ್ನು ನಿರ್ಧರಿಸಿ ಕಾರ್ಯರೂಪಕ್ಕೆ ಇಳಿಸಿತು ಅಂತಾದ್ರೆ ಮತ್ತದು ಬದಲುಗೊಳ್ಳಬಹುದೇ? ಇದೀಗ ಯಾರ ಮೇಲೆ ಆಕ್ಷೇಪ? ಬದಲುಗೊಂಡದ್ದಕ್ಕೆ ಆಕ್ಷೇಪ. ಹೌದು, ಈಗ ಬದಲುಗೊಂಡದ್ದು ಹೌದು. ಯಾರ ನಿರ್ಣಯ? ದಶರಥನ ತೀರ್ಮಾನ. ಮಾನುಷ ಸಹಜವಾಗಿ ಬದಲಾಗುತ್ತದೆ, ತಮ್ಮ ಎಣಿಕೆ ಅಂತ ಎಲ್ಲ ನಡೆಯುವುದಿಲ್ಲ. ನಮಗೆ ಗೊತ್ತಿದ್ದ ಹಾಗೆ ಒಬ್ಬ ಮರ್ಯಾದವಂತ ತನ್ನದ್ದಾದಂಥ ಅಧಿಕಾರವನ್ನು ಮತ್ತೊಬ್ಬರಿಗೆ ಹಸ್ತಾಂತರಿಸಬೇಕು ಅಂತ ರಾಜಪೀಠದಲ್ಲಿ ಶಾಸನ ಮಾಡಿ ಇಂಥವನಿಗೆ ಕೊಡುವುದು ಅಂತ ತೀರ್ಮಾನ ಮಾಡಿದ್ರೆ ಒಳ ಜಗಳ ಎಂಥದ್ದೇ ಇರಲಿ ಅದೆಲ್ಲ ಬದಿಗೆ ಇವ ಮಾಡಿದಂತಹ ತೀರ್ಮಾನವೇ ಮುಖ್ಯವಾಗಿ ನಿಲ್ತದೆ. ನಮ್ಮ ಊರಲ್ಲಿ ಹಾಗೆ ರಾಮನಿಗೆ ಪಟ್ಟಾಭಿಷೇಕ ತಪ್ಪಿತು, ಅವ ವನಗಮನವನ್ನು ಮಾಡಬೇಕಾದಂತಹ ಸ್ಥಿತಿ ಬಂತು.
ದಶರಥನ ಬಗ್ಗೆ ಆದ್ದರಿಂದ ತುಂಬಾ ಗಂಭೀರ ಆಗಬೇಕಾಗಿಲ್ಲ. ಆ ಸ್ಥಿತಿಯನ್ನು ಎಲ್ಲ ಹೇಳಿದ್ರು. ಜನ್ಮದಾತನ ನುಡಿಯನ್ನು ನಡೆಸುವುದಕ್ಕಾಗಿ ಗರಮೇಘ ಶ್ಯಾಮನಾದ ಶ್ರೀರಾಮಚಂದ್ರ ವನಕೈದ ಅಂತ ನೋಡು, ಸರಿಯಾದದೆಲ್ಲ ಹೇಳ್ತೀನಿ. ಅಲ್ಲಲ್ಲ ಉಂಟು. ಆದ್ರೆ ದಶರಥ ಕಡೆಗೆ ಹೇಳಿದರಂತೆ, ಏನಂತ? ಒಂದು ತುತ್ತು ಉಂಡು ಹೋಗು ಮಗ ಅಂತ. ಅದನ್ನು ಕಡೆಗೆ ಹೇಳಿದ್ದು ಅಂತಲ್ಲ. ಅಲ್ಲ, ಇವ ಕಾಡಿಗೆ ಹೊರಡುವಾಗ ಹೌದೌದು ಹೇಳಿದರಂತೆ, ನನ್ನ ಒಂದು ಮಾತು ಮಗ, ಹೌದು, ಒಂದು ತುತ್ತು ಉಂಡು ಹೋಗು ಅಂತ. ಅದಕ್ಕೆ ಮರ್ಯಾದೆಯ ಮಡಿವಂತಿಕೆಯ ಮಡಿ ಉಟ್ಟುಕೊಂಡ ರಾಮ ಹೇಳಿದನಂತೆ, ಏನು ಅಂತ? ಭರತನಿಗಾಗಿ ಚಿಕ್ಕಮ್ಮ ಕೇಳಿದ್ದಾಳಪ್ಪ, ಭರತನಿಗೆ ಅಂತ ಆದ ಮೇಲೆ ಅವನನ್ನು ಕೇಳದೆ ನಾನು ಊಟ ಮಾಡಿದ್ರು ಸರಿಯಾ? ಹೌದಪ್ಪ. ಅಲ್ಲ, ಹಾಗೊಂದು ಉಂಟಾ? ಉಂಟು. ಉಂಟಾ? ಇರಬಹುದು. ನಮ್ಮ ಊರಲ್ಲೆಲ್ಲ ಅದು ಬಹಳ ಅಪರೂಪದ ವಿಷಯ. ಹಾಗೆ ಇಟ್ಟುಕೊಳ್ಳುವುದಿಲ್ಲ, ಊರಿಗೆ ಕ್ಷೇಮ. ಮನೆಯಿಂದ ಹೊರಡುವಾಗ ಅಪ್ಪ ಒಂದು ಮುಟ್ಟಿ ಊಟ ಮಾಡಿ ಹೋಗು ಅಂತ ಹೇಳುವಾಗ ಆ ವೃದ್ಧ ಶರೀರಕ್ಕೆ ಬಾಗಿ ನಿತ್ತು ಇನ್ನು ಬೀಳುವುದಕ್ಕೆ ತುಂಬಾ ಸಮಯ ಇಲ್ಲ ಅಂತ ಹೇಳುವ ಆ ಮುದಿ ಜೀವಕ್ಕೆ ಒಂದು ತಂಪು ಕೊಡುವುದಕ್ಕೆ ಇವರಿಗೆ ಹಸಿವಿಲ್ಲದೆ ಇದ್ರು, ಆಯ್ತಪ್ಪ ನೀನು ಒಂದು ತುತ್ತು ಕೊಡು, ಎಂತ ಶಾಸ್ತ್ರ ಇದ್ರು ಮತ್ತೆ ನೋಡುವ ಅಂತ ಹೇಳಿ ಯಾರು ಸಮಾಧಾನಕ್ಕೆ. ಏನು ಬೇಸರ ಮಾಡುದು ಬೇಡ ಎಂಬುದಕ್ಕೆ ಒಂದು ಹೇಳಿ ಬಿಡ್ತೇನೆ. ಊಟ ಮಾಡದೆ ಹೋದ ರಾಮನ ಬಗ್ಗೆ ಅತ್ಯಂತ ತುಷ್ಟಿಯಿಂದ ನಿನ್ನನ್ನು ನೋಡಿ ನೀನು ಮಾಡಿದ್ದನ್ನು ಗಮನಿಸಿ ನನಗೆ ಅತ್ಯಂತ ಸಂತೋಷ ಆಗಿದೆ ಅಂತ ಶುದ್ಧರಾಯ ಅದೇ ದಶರಥ ಭೂಪತಿ ಕೊಟ್ಟಾಗಿದೆ. ಯಾವಾಗ? ಮೊನ್ನೆ ರಾವಣ ಮತ್ತೆಲ್ಲೋ ಮತ್ತೆ ಬಿಡು. ಒಮ್ಮೆ ಸತ್ತವರು ಮತ್ತೆ ಬಂದ್ರೆ ಮೊದಲನದ್ದು ಯಾವುದು ನೆನಪಿರುವುದಿಲ್ಲ ಅವರಿಗೆ. ಮೊದಲನದ್ದು ಯಾವುದು ಗೊತ್ತಿರುವುದಿಲ್ಲ. ಸತ್ತು ಬಂದ್ರೆ ಹೇಳುದು ಕೇಳಿದ್ರೆ ಸತ್ತು ಗೊತ್ತಿದ್ದವರಾಗ ಅಲ್ಲ, ಬಹುಶಃ ನಿನಗೆ ಸತ್ತು ಗೊತ್ತುಂಟಲ್ಲ, ನಿನಗೆ ಸತ್ತು ಗೊತ್ತುಂಟಲ್ಲ, ನಿನಗೂ ಸತ್ತು ಬೇಲೆ ಬಂದ ಮೇಲೆ ನೀನು ಕೇಳಿದ್ಯಂತೆ, ಎಂತ ನೀನು ಇವರೆಲ್ಲ ಬಂದದ್ದು ಯಾಕೆ ಅಂತ. ಹೌದು, ಹಾಗೆ ಹೇಳಿದ್ದು. ಎಲ್ಲಿ ಬಿದ್ದಿದ್ದಿ, ಯಾಕೆ ಬಿದ್ದಿದ್ದಿ, ಯಾವುದು ಗೊತ್ತಿಲ್ಲದೆ ಅದೀಗ ಗೊತ್ತಿಲ್ಲದೆ ಇರುವ ಪ್ರಾಯದಲ್ಲಿ ಸತ್ತು ಬಿದ್ದು ಮತ್ತೆ ಎದ್ದದ್ದು. ಇದಾಗಲ್ಲ, ಗೊತ್ತಾಗಬೇಕದ್ದು ಗೊತ್ತಾದ ಮೇಲೆ ಸತ್ತು ಬಿದ್ದು ಎದ್ದಾಗ ಗೊತ್ತಿದ್ದದ್ದು ಗೊತ್ತಿಲ್ಲ ಅಂತ ಆಗುತ್ತದೆ ಎಂಬುದು ನನಗೆ ಗೊತ್ತಿಲ್ಲ. ನಿನಗೆ ಬೇಡ ಗೊತ್ತಿರುವುದು. ಕಾಡಿಗೆ ಹೋದ. ಆ ಕಾಡಿನಲ್ಲಿ ಚಿತ್ರಕೂಟ ಎನ್ನುವ ಪ್ರದೇಶದಲ್ಲಿ ಭರತನೇ ಬಂದು ಅಣ್ಣ ನಿನಗೆ ಅರ್ಪಿಸಿದ್ದೇನೆ ಅಂತ ಹೇಳುವಾಗಲೂ ಒಮ್ಮೆ ನನ್ನನ್ನು ಹೊರಡಿಸಿದಂತಹ ಕೈಕೆಯ ಮಗನಿಗೆ ಯಾವ ಕಾಲಕ್ಕೂ ಸುಖ ಸಿಕ್ಕಬಾರದು ಅಂತ ಹೇಳಿ ಕಾಲಿಟ್ಟು ಅವನ ಮಂಡೆಗಿಟ್ಟನಂತೆ. ಪಾದುಕಾ ಪ್ರಧಾನ ಭ್ರಾತೃಪ್ರೇಮ ಅಂತ ದೊಡ್ಡ ಪ್ರಸಂಗ ಆಯ್ತದು. ಇವ ರಾಮ ಪಾದುಕೆಯನ್ನು ಅವನ ಭರತನ ನೆತ್ತಿಗಿಟ್ಟದ್ದು. ನಿನ್ನ ಅಮ್ಮ ಕೇಳಿದ್ರು, ನೀನು ನನ್ನ ಪಾದುಕೆ ಹೊರಲಿಕ್ಕೆ ಇರುವುದು ಮಗ, ನಿನಗೆ ಮತ್ತೆಂತದ್ದು ಅಲ್ಲ ಅಂತ. ನೋಡದೇ ಇದ್ರು ನಮಗೆ ಕಾಣ್ತದೆ. ತನ್ನ ಹೆಂಡತಿಯಾದಂತಹ ಸೀತೆ ಬರ್ತೇನೆ ಅಂತ ಹೇಳಿದಾಗ ಇವ ಸ್ವಲ್ಪ ಮಾತಾಡಿ ಅವಳನ್ನು ಬರುವ ಹಾಗೆ ಮಾಡಿಕೊಂಡ. ತನ್ನೊಟ್ಟಿಗೆ ಬರುವಂತಹ ಲಕ್ಷ್ಮಣನಿಗೆ ಹೆಂಡತಿ ಬೇಕು ಅಂತ ಹಿರಿಯ ಅಣ್ಣನಾದಂತಹ ರಾಮನಿಗೆ ಗೊತ್ತಾಗ್ಲಿಲ್ಲ. ನಾನು ಹೇಳುವುದಲ್ಲ, ಈ ಪ್ರಪಂಚದಲ್ಲಿ ಕೆಲವರೆಲ್ಲ ಹೇಳ್ತಾರೆ, ನಿಜವಾದ ಜನಕನ ಮಗಳಾದ ಊರ್ಮಿಳೆಗೆ ನ್ಯಾಯ ಸಿಕ್ಕಲಿಲ್ಲ, ಅನ್ಯಾಯ ಆಗಿದೆ, ಊರ್ಮಿಳೆ ಬಗ್ಗೆ ಯಾರೂ ಹೇಳಲಿಲ್ಲ, ಸೀತೆಯನ್ನೇ ದೊಡ್ಡದು ಮಾಡಿದ್ರು. ಮರಳಿ ಬಂದ ಮೇಲೆ ಆನಂದ ಭಾಷ್ಪಗಳಿಂದ ಪತಿಯನ್ನು ಎದುರುಗೊಂಡು ತಾನು ಮಾಡಿದ್ದೇನು, ನಿಮ್ಮ ನಿಯತಿಗನುಗುಣವಾಗಿ ಬದುಕಿದ್ದರಿಂದ ಸಿಕ್ಕಿದ ಸಾರ್ಥಕ್ಕೆ ಏನು ಅಂತ ವಿವರಿಸುವ ಊರ್ಮಿಳಾದೇವಿಯನ್ನು ನಾವು ಕಂಡವರು. ಅವಳು ಆ ಊರಿನಲ್ಲಿ ಸುಖವಾಗಿದ್ದಾರೆ. ಇಲ್ಲಿ ಕುಳಿತವರು ಕಲ್ಪನೆ ಮಾಡಿ ಹೇಳುವುದು ಊರ್ಮಿಳೆಗೆ ಅನ್ಯಾಯ ಆಗಿದೆ. ಜೀವಮಾನದಲ್ಲಿ ಕೆಲವು ಸಲ ಇದೇ ರಂಗದಲ್ಲಿ ಬೆವರು ಸುರಿಸಿ ಸಣ್ಣದ್ದರಿಂದ ಪ್ರಾಯ ಆಗಿ ಇದರಲ್ಲೇ ಪ್ರಾಣ ಬಿಟ್ಟವರ ಬಗ್ಗೆ ಒಂದು ವಾಕ್ಯ ಹೇಳದೇ ಇದ್ದವರು ಯಾವುದೋ ರಂಗದಿಂದ ಅಪರೂಪಕ್ಕೆ ಬಂದು ಒಂದು ಸ್ವಲ್ಪ ಕಾಣಿಸಿಕೊಂಡವರ ಬಗ್ಗೆ ದಿನಗಟ್ಟಲೆ ಹೇಳುವವರಿದ್ದಾರೆ. ನಿಜವಾಗಿ ಜನಕನ ಔರಸ ಪುತ್ರಿಯಾಗಿ ಬದುಕಿದಂತಹ ಊರ್ಮಿಳೆಯ ಬಗ್ಗೆ ಒಂದು ವಾಕ್ಯ ಹೇಳುವುದಕ್ಕೆ ಬಾಯಿ ಬಾರದೇ ಇದ್ದವರು ಸೀತೆಯ ಬಗ್ಗೆ ದಿನಗಟ್ಟಲೆ ವ್ಯಾಖ್ಯಾನ ಮಾಡುವವರಿದ್ದಾರೆ. ಬಿಡು, ನಮಗೂ ಒಂದು ಹೊತ್ತು ಸಿಕ್ಕಿದ್ರೆ ಊರ್ಮಿಳೆಯ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಬೇಕು. ಮಾಡಿ ಧಾರಾಳ. ರಾಮ ಪರಿವಾರದ ಯಾರ ಬಗ್ಗೆ ಯೋಚನೆ ಮಾಡಿದ ಯೋಚನೆಯಲ್ಲಿ ಚಿಂತನೆಯ ರತ್ನಗಳು ಸಿಕ್ಕುವುದು ಬಿಟ್ರೆ ಹರಳು ಯಾವುದು ಸಿಕ್ಕುವುದಿಲ್ಲ. ಚಿತ್ರಕೂಟದಿಂದ ಮುಂದೆ ಹೋಗಿ ಪಂಚವಟಿ ಪ್ರದೇಶದಲ್ಲಿರುವಾಗ ಒಬ್ಬಳು ವಯ್ಯಾರದ ಸುದತಿ ಬಂದು ಹೇಳಿದಳಂತೆ, ರಾಮ ನಿನ್ನಲ್ಲಿ ನಾನು ಮನಸ್ಸಿಟ್ಟಿದ್ದೇನೆ, ನೀನು ನನಗೆ ಗಂಡನಾಗ್ತೀಯಾ? ಆಗ ಹೇಳಿದನಂತೆ, ನೀನು ಸ್ವಲ್ಪ ಮೊದಲು ಬರ್ತಿದ್ರೆ ಆಗ್ತಿದ್ದೆ, ಆದ್ರೆ ಏನು ಮಾಡುವ, ನನಗೊಂದು ಮದುವೆ ಆಗಿದೆ, ನೀನೇನು ಬೇಸರ ಮಾಡಬೇಡ. ಆ ಎಲೆ ಮನೆಯಲ್ಲಿ ನಿನಗೆ ತಕ್ಕುದಾದ ವರನಿದ್ದಾನೆ, ಅವನನ್ನು ಓಲೈಸಿ ವರಿಸು ನೀನು ಅಂತ. ಅಲ್ಲಿಗೆ ಹೋಗಾಗ ಅವ ಹೇಳ್ತಾನೆ, ನಾ ಕಾಣೆ, ನಾ ಬ್ರಹ್ಮಚಾರಿ, ಅಣ್ಣ ಎಲ್ಲಿ ಸಿಕ್ಕಿದ್ದು ನಿನಗೆ, ತಂದ ರಣ್ಣನ ಗುರುತವ ನಿನ್ನ ವರಿಸುವೆ ಅಂತ.
ಪಾಪ ಮುಗ್ಧೆಯಾದ ಹೆಣ್ಣು ಪುನಃ ಬರ್ತಾಳೆ. ಅವಳು ಬಂದು ಈ ರಾಮನಲ್ಲಿ ಕೇಳಿದಾಗ ಅವಳ ಬೆನ್ನಲ್ಲಿ ಎಂಥದ್ದೋ ಒಂದು ಚಿತ್ರ ಬಿಡಿಸಿ ಅವಳ ಕಿವಿಮೂಗು ಕತ್ತರಿಸುವ ಹಾಗೆ ಒಂದು ಹಿಂಸಾ ವಿನೋದಿಯಾಗಿ ಒಂದು ಸಾಮಾನ್ಯ ಕೆಳವರ್ಗದವರ ಹಾಗೆ ಬದುಕಿದಂತಹ ಚಿತ್ರಣವನ್ನು ತೋರಿಸಿದಂತಹ ಒಬ್ಬ ರಾಮ ಏನು ಆದರ್ಶವಾದಿಯೋ ನನಗೆ ಗೊತ್ತಾಗುವುದಿಲ್ಲ. ಈಗ ಕೇಳಿದವಳು ಮರ್ಯಾದೆ ಬಿಟ್ಟು ಕೇಳಿದ್ದಾಳ, ಮರ್ಯಾದೆ ವ್ಯಾಪ್ತಿಯಲ್ಲಿ ಕೇಳಿದ್ದಾಳ, ಎಂಥದ್ದೇ ಇರಲಿ, ಅವಳು ಬೇಕಾದದ್ದನ್ನೇ ಅವಳಿಗೆ ಬೇಕಾದದ್ದನ್ನೇ ಕೇಳಿದ್ದಲ್ವ ಹೇಳುವುದಪ್ಪ. ಈಗಮ್ಮ ನೀನು ಕೇಳುವುದು ನಮ್ಮ ಅಂಗಡಿಯಲ್ಲಿಲ್ಲ, ನಮ್ಮಲ್ಲಿಲ್ಲ, ಆಯ್ತಲ್ಲ, ಮುಗೀತಲ್ಲ. ನಿನಗೆ ಶಬ್ದ ಗಟ್ಟಿ ಆಯ್ತಾ? ಅದು ಇಲ್ಲಪ್ಪ, ನೀನ್ ಹೇಳಿದ್ದ ಬಿಡು. ನಮ್ಮಲ್ಲಿಲ್ಲ, ನಮ್ಮಲ್ಲಿಲ್ಲ, ಬೇರೆ ಬೇಡದಿದ್ದದ್ದು ಮೈಗಂಟದಂತೆ ನಾವು ಎಣ್ಣೆ ಹೂಸಿಕೊಂಡೇ ಬರುವುದು. ಎಣ್ಣೆ ಸ್ವಲ್ಪ ತೆಕ್ಕೊಳ್ಳುದು ಒಳ್ಳೇದು. ನೀನು ಯಾವುದಕ್ಕಿದ್ದದ್ದು ಅಂತ ಮೊದಲು ಹೇಳಿದ್ದೇನೆ. ಒರೆಸ್ಲಿಕ್ಕೆ ನಿನಗೆ ಅರ್ಧ ಒರೆಸ್ಲಿಕ್ಕೆ ಅಂತ ಹೇಳಿದ್ದು ಅದೇ. ಹೋಗ್ಲಿ, ಆಯ್ತು, ಹಾಗೆ ಮಾಡಿದ. ಮತ್ತೆ ಈ ಸೀತೆ ಚಿನ್ನದ ಬಣ್ಣದ ಹರಿಣವೊಂದನ್ನು ಕಂಡು ತಣ್ಣಂಗ ದಿನ್ನಂಗ ದಿಗಿಟತೋ ಅಂತ ಕುಣಿತಾ ಉಂಟು. ರಾಮ ಸಣ್ಣ ಸಣ್ಣ ಕಾಲ ಬೆರಳು ಅಂತ ಹೇಳಿದಾಗ ರಾಮ ಹೇಳಿದನಂತೆ, ಜಿಂಕೆಗೆ ಕಾಲು ಬೆರಳು ಇರ್ತದ, ಜಿಂಕೆಗೆ ಗೊರಸೆಲ್ಲ ಇರುವುದು, ಅದು ರಕ್ಕಸರ ಮಾಯೆ, ನೀನು ಮಾತಾಡಬೇಡ, ಅದೆಲ್ಲ ನಮ್ಮನ್ನು ಮೋಸ ಮಾಡುವುದಕ್ಕೆ ಬಂದದ್ದು ಅಂತ. ಅದಕ್ಕೆ ಹೆಂಡತಿ ಸ್ವಲ್ಪ ಜೋರಾದಳಂತೆ. ಹೆಂಡತಿ ಗಂಡ ರಾಮ ಆಯ್ತು ತರ್ತೇನೆ, ನೀನೇನು ಬೇಸರ ಮಾಡಬೇಡ ತಮ್ಮ, ಇಲ್ಲಿ ನೋಡು ನಿನ್ನ ಅತ್ತಿಗೆಯನ್ನು ನೋಡಿಕೋ ಅಂತ ಹೇಳಿ ಹೋದನಂತೆ. ನಿನಗೆ ದಕ್ಷಾಧರದ ಕತೆ ಗೊತ್ತುಂಟು? ಸುಮ್ಮನೆ ಕೇಳಿದ್ದಷ್ಟೇ. ನೀ ಕೇಳುವಾಗ ಹಣ್ಣು ದೊಡ್ಡದು ಮಾಡಿದ್ಯಾ? ಅಲ್ಲ, ದಕ್ಷಾಧರದ ಕತೆ ಗೊತ್ತುಂಟ ಅಂತ ಮಾತ್ರ ಕೇಳಿ. ಅಲ್ಲ, ಕತೆ ಗೊತ್ತುಂಟು, ಅದಕ್ಕೊಂದು 4 ತಾಸು ಬೇಕಾದಿತ್ತು. ನಿನಗೆ ಯಾವ್ದು ಬೇಕು? ಇಲ್ಲ, ನಾನು ಇದೊಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ಸಾಕು, ನನ್ನದು ಕತೆ ಇಲ್ಲ. ಹೇಳು. ನನಗೆ ಗೊತ್ತುಂಟ ಅಂತ ಮಾತ್ರ ಗೊತ್ತುಂಟು ಬೇಕಾದ ಮುಗೀತು, ನನ್ನದು ಮುಗೀತು. ಹೋದ, ಹೋಗಿ ಅಲ್ಲಿಂದ ಎಂಥದ್ದೋ ಬೊಬ್ಬೆ ಕೇಳಿತು ಅಂತ ಆಗುವಾಗ ಇಲ್ಲಿ ಸೀತಾದೇವಿ, ಲಕ್ಷ್ಮಣ ನಿನ್ನ ಅಣ್ಣನಿಗೆ ಪ್ರಾಣ ಸಂಕಟ, ಪ್ರವೇಶ, ಹೋಗು ನೋಡಿಕೊಂಡು ಬಾ. ಇಲ್ಲ ಅತ್ತಿಗೆ, ನಮ್ಮ ಅಣ್ಣನ ಬಗ್ಗೆ ನಿನಗೂ ಗೊತ್ತಿದೆ, ನನಗೂ ಗೊತ್ತಿದೆ, ಅದೇನೋ ರಕ್ಕಸರ ಮಾಯೆ. ಏನು ಆಲೋಚನೆ ಮಾಡಿದ್ದೆ ನೀನು? ಅಣ್ಣ ಸತ್ರೆ ನಿನಗೆ ನನ್ನನ್ನು ಆಳಬಹುದು ಅಂತಲೇ. ಪಾಪ ಹುಡುಗ ಹೆಂಡತಿಯನ್ನು ಬಿಟ್ಟು ಇವರ ಕೈಚೀಲ ಹಿಡಿಲಿಕ್ಕೆ ಬಂದವ, ಬೇಕಾ ಅವನಿಗೆ? ಆ ಮುಗ್ಧ ಹುಡುಗ ಏಳಾಜ್ಞೆಯನ್ನು ಬರೆದು ಹೋದನ. ಹೆಂಡತಿಯನ್ನು ಬಿಟ್ಟು ಏನು ಹಿಡಿಲಿಕ್ಕೆ? ಕೈಚೀಲ. ಅದನ್ನು ಅವನೇ ಕೊಂಡೋಗ್ಲಿಲ್ಲ, ಮತ್ತೆ ಇವ ಹಿಡಿಯುವುದಿಲ್ಲ. ಅದು ಕೈಚೀಲ ಅಂತ ಹೇಳಿದ್ರ ರಾಮ ಹೋಗುವಾಗಲೇ ಹಿಡ್ಕೊಂಡು ಹೋಗತ್ತ, ನೀವು ಹಿಡಿಯುವುದಿಲ್ಲ. ಇವರ ಸೇವೆಗೆ ಹೇಳುದು ಕೈಚೀಲ ಅಂತ. ಚೀಲ ಇತ್ತು ಅಂತ ಅದರ ಅರ್ಥ. ಅಂದರೆ ತನಗೆ ಬೇಕಾದನ್ನು ರಾಮ ಕಟ್ಟಿಕೊಂಡು ಹೋಗಿದ್ದಾನೆ ಅಂತ ನಿನ್ನ ಸಭೆಯಲ್ಲಿದ್ದವರಿಗಾದ್ರು ಒಂದು ಅಪಪ್ರಥೆ ತಿಳಿಯುವುದು ಬೇಡ ಅಂತ ನಾನು ಹೇಳಿ. ಅಲ್ಲ, ಬೇಡ ಅಂತಲ್ಲ. ಈಗ ನಾವು ಮೇಲಿಂದ ಮೇಲೆ ಆಲೋಚನೆ ಮಾಡುವಾಗ ಏನು ಕೊಂಡೋಗದೆ ಇದ್ರು ಸಾಮಾನ್ಯವಾಗಿ ಕೃಷ್ಣಾಜಿನ ಇತ್ಯಾದಿಗಳೆಲ್ಲಾದ್ರೂ ಬೇಕಾದಿತ್ತು ಅವರಿಗೆ. ಒಂದು ನಾರುಮಡಿ ಆದ್ರೂ ಬೇಕಾದಿತ್ತು, ಇರಬೇಕು ಅಂತಲೇ ಇರುವುದು. ಅದನ್ನಾದರೂ ತೊಳೆಯುವುದಕ್ಕೋ ಇತ್ಯಾದಿಗಳಿಗೋ ಸೇವೆಗೋ ಅದು ಕೊನೆಗೊಂದು ಪ್ರಸಂಗದಲ್ಲಿ ಗೊತ್ತಾಗಿದೆಯಂತೆ. ತಮ್ಮ ನೀನು ಯಾಕೋ ಉಳ್ಳಿಲ್ಲ, ಅಣ್ಣ ನೀನಾಗಿ ಕೊಡ್ಲಿಲ್ಲ, ನಾನಾಗಿ ತಿನ್ಲಿಲ್ಲ. ಆ ಮಗು ಬಾಯಿ ಬಿಟ್ಟಿದೆ ಅಲ್ಲ, ಹೇಳಿದ್ದು ನಾನು. ಎಂತ ಕಠೋರ ಹೃದಯ ರಾಮನದ್ದು. ಗಂಡ ಹೆಂಡತಿ ಸರಿ ತಿಂದದ್ದೆ, ವನದ ಫಲಗಳ ಕೊಯ್ದು ಲಕ್ಷ್ಮಣ ತಾ ದಿನದಿ ಸೇವೆ. ಅವನ ಸೇವೆ, ಈ ಸೇವೆ ಮಾಡಿದವರಿಗೆ ಬದುಕಿನಲ್ಲಿ ಸೇವೆಯೇ ಬಿಟ್ರೆ ಮತ್ತೆಂಥದ್ದು ಇಲ್ಲ ಅಂತ ಅದರಲ್ಲಿ ಗೊತ್ತಾಗ್ತದೆ. ನೀನು ಹೇಳ್ತೀಯ ಅವ ಆದರ್ಶವಾದಿ ಅಂತ. ರಾವಣನನ್ನು ಕೊಂದಾದ ಮೇಲೆ ಸಾಲಂಕೃತೆಯಾಗಿ ಬಂದಂತಹ ಸೀತಾದೇವಿಯನ್ನು ಕಂಡಾಗ ಏನೇನೋ ಹೇಳಿದನಂತೆ. ನಿನ್ನನ್ನು ನಾನು ಸ್ವೀಕರಿಸುವುದಕ್ಕೆ ಇದೆಲ್ಲ ಮಾಡಿದ್ದಲ್ಲ, ನನ್ನ ಘನತೆಯ ಪ್ರಶ್ನೆ ಅಂತ ಹೇಳಿ ಯುದ್ಧ ಮಾಡಿ ನಿನ್ನ ಬಂಧ ವಿಮೋಚನೆ ಮಾಡಿದ್ದೇನೆ. ನೀನು ಬೇಕಾದ್ರೆ ಲಕ್ಷ್ಮಣನೊಟ್ಟಿಗೋ ಅಲ್ಲ ಯಾರು ಸುಗ್ರೀವನೊಟ್ಟಿಗೋ ಅಲ್ಲ ವಿಭೀಷಣನೊಟ್ಟಿಗೋ ಲಕ್ಷ್ಮಣನೊಟ್ಟಿಗೆ ಯಾರೊಟ್ಟಿಗೆ ಬೇಕಾದ್ರೂ ಹೋಗು, ನನಗೇನು ಸಂಬಂಧ ಇಲ್ಲ ಅಂತ ಹೇಳಿದಾಗ ಮುಗ್ಧೆಯಾದಂತಹ ಸೀತೆ ಬೆಂಕಿಯ ಕುಂಡಕ್ಕೆ ಹಾರಿದಳಂತೆ. ಅಲ್ಲಿಂದ ಮೇಲೆ ಬರುವಾಗ ನೀನು ಹೇಳಿದೆಯಲ್ಲ ಅವ ದಶರಥ ಬಂದಿದ್ದಾನೆ ಅಂತ, ಅದೆಲ್ಲ ಪ್ರಕರಣ ನಡೆದು ಕಡೆಗೆ ಅವಳು ಪೂತ ಇದ್ದಾಳೆ ಅಂತ ಕರ್ಕೊಂಡು ಬಂದು ಅವಳಲ್ಲಿ ದೇಹ ಸಂಪರ್ಕವನ್ನು ಹೊಂದಿ ಅವಳು ಮೂಗುಬಾಯಿ ಕಟ್ಟಿದ ಗರ್ಭಿಣಿಯಾಗುವಲ್ಲಿವರೆಗೆ ಅವಳನ್ನು ಇಳಿಸಿಕೊಂಡು ಯಾವನೋ ಒಬ್ಬ ಬಟ್ಟೆ ಮಡಿ ಮಾಡುವವ ಹೇಳಿದ ಎನ್ನುವ ಕಾರಣಕ್ಕೆ ಅವಳನ್ನು 3 ದಾರಿಯಲ್ಲಿ ಹೋಗಿಕೊಂಡು ಹೋಗಿ ಬಿಡುವಂತ ಲಕ್ಷ್ಮಣನಿಗೆ ಆಜ್ಞೆ ಕೊಟ್ಟು, ಅಲ್ಲ ಎಲ್ಲಿಯೋ ಎಂಥದ್ದು ಗಂಗೆಯ ಉತ್ತರದಲ್ಲಿ ಎಲ್ಲೋ ಎಂಥದ್ದು ದಾರಿಗಳು ಕವಲೊಡೆಯುವ ಜಾಗದಲ್ಲಿ ಎಂಥದ್ದೋ ಬಿಟುಬಾ ಅಂತ ಹೇಳಿ ಅವಳು ಎಲ್ಲಿಗೆ ಬೇಕಾದರೂ ಹೋಗ್ಲಿ ಅಂತ. ಇಂತಹ ಒಬ್ಬ ಕಠೋರಿ ಕೈ ಹಿಡಿದ ಹೆಂಡತಿ ತನ್ನಿಂದಾಗಿ ಗರ್ಭವತಿಯಾಗಿದ್ದಾಳೆ, ಯಾವನೋ ಒಬ್ಬ ಊರಿನವ ಹೇಳಿದ ಎನ್ನುವ ಕಾರಣಕ್ಕೆ ಪರಿಶುದ್ಧವಾಗಿರುವಂತಹ ಪರಮಾರ್ಥದ ಭಾವದಲ್ಲಿ ಸ್ವೀಕೃತಳಾದಂತಹ ಸೀತೆಯನ್ನು ಬಿಟ್ಟವ.
ತೆರೆದಿರೆ ನಾಚುಕೆಯ ಕಳದೊಯ್ದಿರುವ ಸತಿಯನ್ನು ಇರಿಸಿಕೊಂಡವ. ಹೀಗೆ ಹೇಳುತ್ತಾ ಹೋದರೆ ಸುಮಾರುಂಟು. ಅದನ್ನೆಲ್ಲ ಹೇಳಲಿಕ್ಕೆ ನಮ್ಮಂತ ಮಡಿವಂತರಿಗೆ ನಾಚಿಕೆ ಆಗ್ತದೆ, ಏನು ಮರ್ಯಾದೆ ಬೇಕು. ಅದನ್ನೆಲ್ಲ ಹೇಳಬಾರ್ದು. ನಾವೆಲ್ಲ ಹೇಳಿದ್ರೆ ಪಾಪ ಕಟ್ಟಿಕೊಂಡ ಹಾಗೆ. ಅಂತ ರಾಮನನ್ನು ವೈಭವೀಕರಿಸಿಯಲ್ಲ, ನಿನಗೆ ನಾಚಿಕೆ ಆಗುವುದಿಲ್ಲ. ಎಷ್ಟು ನೀನು ಹೇಳಿದ್ದಲ್ಲ, ಒಳ್ಳೆ ಶಿಲ್ಪಿ ಒಂದು ಶಿಲ್ಪವನ್ನು ಸಾವಯವವಾಗಿ ಸಮಗ್ರವಾಗಿ ಸುಂದರವಾಗಿ ರಚಿಸ್ತಾನೆ. ಹಾಗೆ ಅಂತ ಹತ್ತಿರ ಬಂದು ಅವನ ರಚನೆ ಏನು ಅಂತ ನೋಡುವಾಗ ಅಂಗೋಪಾಂಗ ಎಲ್ಲ ಸುಂದರವಾಗಿ ಉತ್ಕೃಷ್ಟವಾಗಿ ಉಂಟು. ಕಣ್ಣಿಗೆ ದೃಷ್ಟಿಯೊಂದು ಆ ಶಿಲ್ಪದಲ್ಲಿ ಇರುವುದಿಲ್ಲ. ಅಂದ್ರೆ ಕಣ್ಣು ಕಾಣದಂತಹ ಶಿಲ್ಪವಾಗಿರ್ತದೆ. ಆಗ ನಾವೆಲ್ಲ ಹಂಬಲಿಸುವುದೇನು, ಇದಕ್ಕೊಂದು ದೃಷ್ಟಿ ಕಳೆ ಬಂದ್ರೆ ಇದು ಸಮಗ್ರ ಅಂತ. ಇಲ್ಲ, ಚತುರನಾದ ಶಿಲ್ಪಿ ದೃಷ್ಟಿಕಾಲ ಕೊಡುವುದಿಲ್ಲ, ಆಗ ಅದು ಮತ್ತೆ ಅನಾವರಣಗೊಳ್ಳುವಾಗ ಕೊಡು. ಅಲ್ಲಲ್ಲ, ಹಾಗಲ್ಲ, ಅದನ್ನೇ ಹೇಳಿದ್ದು. ಈಗ ನಿನ್ನಲ್ಲಿ ಹೇಳಿದ್ದು ಯಾಕೆ ಗೊತ್ತುಂಟು, ನಿನ್ನನ್ನು ನಿಜವಾಗಿ ಕುರುಡ ಒಬ್ಬ ರಾಮನ ಕತೆ ಕೇಳಿ ವರ್ಣಿಸಿದ ಹಾಗೆ ನೀವು ವರ್ಣಿಸಿದ್ದಿ. ಯಾಕೆ ಇದನ್ನು ಹೇಳ್ತೇನೆ, ಸಮಗ್ರ ರಾಮಾಯಣ ನಿನಗೆ ಗೊತ್ತುಂಟು. ಈಗ ನಾನು ಯೋಚನೆ ಮಾಡುವುದಲ್ಲ, ಇದರಲ್ಲಿ ಆ ತಪ್ಪಿದ್ದದನ್ನು ಮಾತ್ರ ಸರಿ ಮಾಡಿದ್ರೆ ರಾಮನ ಬಗ್ಗೆ ಆಕ್ಷೇಪ ಬಂದವರಿಗೆ ಉತ್ತರ ಹೇಳಲಿಕ್ಕೆ ಬೇರೆ ಯಾರು ಬೇಡ. ಯಾತಕ್ಕೆ ನುಡಿವೆ ಮೂರ್ಖನೇ, ಅಯ್ಯ ನುಡಿವೆ ಮೂರ್ಖನೇ, ಮೂಢನೇ ಮೂರ್ಖನೇ. ಆದಿಶಕ್ತಿ ಮೂಢನೇ ಲೋಕಮಾತೆ ಸೀತೆ ಭುವನ ಖ್ಯಾತಿ ಆದಿಶಕ್ತಿ ಮೂಢನೇ ನುಡಿವೆ ಮೂರ್ಖನೇ. ಪ್ರಕೃತಿ ಇವಳ ದೆಸೆಯಲಿ ಮೂಲ ಪ್ರಕೃತಿ ಇವಳ ದೆಸೆಯಲಿ ಕಳರ ನಿರ್ಮೂಲ ಗೈವ ನೆವನದಿಂದಲಿ ಕಳರ ನಿರ್ಮೂಲ ಗೈವ ನೆವನದಿಂದಲಿ ಮೂಲ ಪ್ರಕೃತಿ ಇವಳ ದೆಸೆಯಲಿ ನಿರ್ಮೂಲ ಕೈವ ನೆವನದಿರಲಿ ತಾಳಿರಾಮಾವತಾರ ಮೂಲ ಪುರುಷ ವಿಶ್ವಮೂರ್ತಿ ತಾಳಿ ರಾಮಾವತಾರ ರಾಮಾವತಾರ ಮೂಲ ಪುರುಷ ವಿಶ್ವಮೂರ್ತಿ ಕೂಳದನುಜರರಿದು ಅಗ್ನಿಜ್ವಾಲೆಯೊಳಗೆ ಪರಿಕೀಸಿರ್ಪನು ಸತಿಯನು ಆಮೇಲೆ ಕೂಡಿ ಮುದವ ತಾಂದನು ಕೂಳದನುಜರರಿದು ಅಗ್ನಿಜ್ವಾಲೆಯೊಳಗೆ ಪರಿಕೀಸಿರ್ಪನು ಸತಿಯನ ಆಮೇಲೆ ಕೂಡಿ ಮುದವ
ಮೂರ್ಖನೇ ಇಂಥದ್ದನ್ನೆಲ್ಲ ಎಷ್ಟು ಪ್ರಾಜ್ಞತೆ ಉಂಟು, ಆ ಪ್ರಕರಣದ ಕುರಿತಾದ ಜ್ಞಾನ ಉಂಟು. ಅದೆಲ್ಲವನ್ನು ಇರಿಸಿಕೊಂಡು ಯಥಾರ್ಥ ವಿವೇಚನೆ ಮಾಡಿದ ಒಬ್ಬ ಸಭ್ಯನ ಕುರಿತಾಗಿ ಅಪವಾದ ವಾಕ್ಯ ಹಾಕುವುದು ಸುಲಭ. ಪಾಪ ಪರಿಮಾರ್ಜನೆ ಅಂತ ಹೇಳಿದೆ. ಎಂತೆಂಥವರು ಮಾಡಿದ್ದಾರೆ ದೇವಾನುದೇವತೆಗಳು. ಈಗ ಕೈಲಾಸಾಚಾರದ ಉನ್ನತದಲ್ಲಿರುವ ಪರಶಿವನಿಂದ ಹಿಡಿದು ಎಲ್ಲರೂ ಪಾಪ ಪರಿಮಾರ್ಜನೆ ಮಾಡಿದ್ದಾರೆ. ಎಂತದು? ಬ್ರಹ್ಮಹತ್ಯೆಗಾಗಿ ಕಾಶಿಯಲ್ಲಿದ್ದುಕೊಂಡು ಅವಿಮುಕ್ತವಾದ ಕ್ಷೇತ್ರದಲ್ಲಿ ಅವನು ಹೊಂದಿದಂತಹ ಆ ದುರ್ಗತಿಯ ರಾಹಿತ್ಯತೆ ಏನುಂಟು ಅದಕ್ಕೆ ಇತಿಹಾಸ ಪುರಾಣಗಳು ದೃಷ್ಟಾಂತ ಕೊಡ್ತದೆ. ಹಾಗಾದ್ರೆ ಬ್ರಹ್ಮನ ಶಿರಚುಟ್ಟಿದ್ದರಿಂದ ಪರಶಿವನಿಗೊಂದು ಕಳಂಕ ಬರ್ತದೆ ಅಂತಂದ್ರೆ ದೇವ ಚಾರಿತ್ರಕ್ಕೆ ಮೇಲ್ನೋಟದ ಅರ್ಥ ಅಲ್ಲೂ. ಅದಕ್ಕೆ ಒಳಗಿನಿಂದ ಬೇರೆ ಅಂತರಾರ್ಥ, ಆಶಯಾರ್ಥ ಇದನ್ನೆಲ್ಲ ನಾವು ಗ್ರಹಿಸಬೇಕು. ನಾನು ದೇವರ ಬಗ್ಗೆ ಮಾತಾಡಿದ್ದಲ್ಲ, ತನ್ನನ್ನು ತಾನು ಮನುಷ್ಯನೆಂದೇ ಸ್ಥಾಪಿಸಿಕೊಂಡಿರುವ ರಾಮನ ಬಗ್ಗೆ ಹೇಳಿದ್ದು. ಈಗ ನಾನು ದೇವರ ಬಗ್ಗೆ ಮಾತಾಡಿ. ಈಗ ನಾನು ಹೇಳುದು ತನ್ನನ್ನು ತಾನು ಯಾಚಕ ಅಂತಲೇ ಸ್ಥಾಪಿಸಿಕೊಂಡು ಬೇಡಿದ ಪರಶಿವ. ಈಗ ಅವ ಯಾಚಕನೋ ಅಲ್ಲ, ಹಾಗೆ ಅಂತ ಅವ ಹೇಳಿದ್ದು ಸುಳ್ಳ ಅಲ್ಲ. ಹಾಗಾದ್ರೆ ಸತ್ಯವೂ ಸುಳ್ಳು ಅಲ್ಲದಂತಹ ಆ ಸ್ಥಿತಿಗೆ ಏನು ಅಂತ ಹೆಸರು? ಅವ ದೇವರಾಗಿಯೇ ಬೇಡಿದ್ದು ಅಂತ ಅಲ್ಲ. ಈಗ ಅವ ಬೇಡುವಾಗೆ ಅವ ಬೇಡಿದ್ದಲ್ಲ, ಕೊಡುವವರ ಪಾಪವನ್ನು ಪರಿಹರಿಸುವುದಕ್ಕಾಗಿ ತಾನವರ ಪಾಪ ರೂಪವನ್ನು ಬೇಡಿದ್ದಾನೆ. ಅಲ್ಲ ಆಗಲಿ. ಈಗ ದೇವರೇ ಯಾಚಕನಾಗಬಹುದು ಅಂತ ಆದ್ರೆ ದೇವರಾಗಿ ಮನುಷ್ಯನಾಗಬಾರ್ದು ಯಾಕೆ? ಅದೇ ಮನುಷ್ಯ ಅಂತ ಹೇಳಿದ್ದು. ಹೌದಪ್ಪ. ಈಗ ಇವ ಯಾಚಕ ಅಂತ ಹೇಳಿದ್ದು ನಾನು ಮನುಷ್ಯನ ಕತೆ ಹೇಳಿದ್ದು. ಈಗ ನಾನು ಶಿವನನ್ನು ಯಾಚಕ ಅಂತ ಹೇಳಿದ್ದು. ಈಗ ದೇವರಾಗಿಯೂ ಯಾಚಕನಾಗಬಹುದು ಅಂತಾದ್ರೆ ದೇವರೇ ಮನುಷ್ಯನಾಗಬಾರದು ಯಾಕೆ ಅಂತ ಸಹಜ ಪ್ರಶ್ನೆ ಅಲ್ವಾ? ಈಗ ನಮಗೆ ಪ್ರಸಂಗದಲ್ಲಿ ಸಿಕ್ಕುವುದು ರಾಮ ಅರ್ಥ ಆಗ್ತದೆ. ನಾನೀಗ ಅಶ್ವಮೇಧದಲ್ಲಿ ತೊಡಗಿದ ರಾಮನ ಕುದುರೆಯನ್ನು ಕಟ್ಟಿದ್ದಕ್ಕಾಗಿ ಈಗ ಸುಮ್ಮನೆ ಈಶ್ವರನ ಸುದ್ದಿ ಯಾಕೆ ತೆಗೆಯುವುದು? ಇಲ್ಲ, ಏನು ಮಾಡಿದ? ನಾನು ಹೇಳ್ತೇನೆ, ಯಾತಕ್ಕಿಂತು ನುಡಿವೆ ಮೂರ್ಖನೇ. ಈ ಮಾತಿಗೆ ನಾನು ಯಾಕೆ ವಿವರಣೆ ಕೊಟ್ಟೆ ಅಂದ್ರೆ ಪರಶಿವನನ್ನು ಹೀಗೆ ಹೇಗೆ ನಿಂದಿಸುವುದಕ್ಕಾಗುವುದಿಲ್ವೋ ತದ್ವಿಧಾನದಲ್ಲೇ ರಾಮನನ್ನು ನಿಂದಿಸಿದ್ರು ಅದು ಮೂರ್ಖತೆಯಾಗುತ್ತದೆ ಎಂಬುದಕ್ಕೆ ನಾನು ಪ್ರಾಸಂಗಿಕವಾಗಿ ಎದ್ದ ಪ್ರಶ್ನೆಗೆ ಅದೇ ಪ್ರಸಂಗದೊಳಗಿನಿಂದ ಕೊಟ್ಟ ಉತ್ತರ. ನೀನು ಮೂರ್ಖನಾಗುತ್ತಿ ಇದಕ್ಕೆ ಆರೋಪ ಹೇಳಿದ್ರೆ ಅದಕ್ಕೂ ಹೇಳಬೇಕಾಗ್ತದೆ. ಯಾಕೆ ಅಂದ್ರೆ ಮೂಲ ಪ್ರಕೃತಿಯಾದಂತಹ ಸೀತಾದೇವಿ ಇಳಿದು ಬಂದದ್ಯಾಕೆ? ಅವಳು ಏರಿ ಹೋದದ್ದೆಲ್ಲಿಗೆ? ಅವಳ ಚಾರಿತ್ರ್ಯದಿಂದ ಅವಳು ಹೊಂದಿದಂತಹ ಸಿದ್ಧಿ ಅಂತದ್ದು ರಾಮಾವತಾರವನ್ನು ತಳೆದಂತಹ ಆ ಆದಿಪರಾತ್ಪರ ಮೂರ್ತಿಯಾದಂತಹ ಮೂಲ ರಾಮ ಶ್ರೀರಾಮ ರಮಂತೆ ಯೋಗಿನೋನಂತೆ ನಿತ್ಯಾನಂದೇ ಜಿದಾತ್ಮನಿ ಇತಿ ರಾಮಪದೇನಾಸು. ಅಂದರೆ ಯೋಗಿಗಳಾದವರು ಅನಂತನಾದಂತಹ ಅವ್ಯಯನಾದಂತಹ ಅದ್ವಿತೀಯನಾದಂತಹ ಅಭವನಾದಂತಹ ಯಾವ ರಾಮನಲ್ಲಿ ಲಯಿಸ್ತಾರೋ ಅವನೇ ಇವನು. ಆದ್ದರಿಂದ ಇವನಿಗೆ ರಾಮ ಅಂತ ಹೆಸರು ಕೊಡು ಎಂಬುದು ಬ್ರಹ್ಮರ್ಷಿವರೇಣ್ಯರಾದ ವಸಿಷ್ಠರ ಮಾತು. ರಾಮ ಎನ್ನುವಂತಹ ಸಚ್ಚಿದಾನಂದ ಸ್ವರೂಪವಾಗಿರುವಂತಹ ನಾಮ ನಿರ್ದೇಶನ ಏನುಂಟೋ ಅದು ಎಲ್ಲದಕ್ಕೂ ಪೂಜ್ಯವಾದಂತು ಅಂತ ನನಗೂ ಗೊತ್ತಿದೆ. ಪರಶಿವನ ಶಿಷ್ಯ ನಾಮವನ್ನು ದಶರಥನ ಮಗನಿಗಿಟ್ಟಿದ್ದಾರೆ ಬಿಟ್ರೆ ಅವನೇ ಇವನು ಎನ್ನುವುದಕ್ಕೆ ಏನುಂಟು ಸಾಕ್ಷಿ? ಅಕ್ಷಯಂ ಮಧುವಂತಾರಂ ಜಾನಾಮಿತ್ವಾಂ ಸುರೇಶ್ವರಂ. ಇದನ್ನು ಹೇಳಿದ ಆಚಾರ್ಯ ಭಾರ್ಗವರು ಶಿವರ ಶಿಷ್ಯರು. ಈಗ ನಾವು ಹೇಳುವಾಗ ಅದನ್ನೊಂದು ಸಂದರ್ಭದಲ್ಲಿ ಸನ್ನಿವೇಶದಲ್ಲಿ ನೆಲ ನೋಡಿಕೊಂಡು ಹೇಳಬೇಕು. ಪರಶಿವ ಶಿಷ್ಯರಾದಂತಹ ಪರಶಿವ ಶಿಷ್ಯನೆನಿಸಿ ಅತ್ಯಂತ ಉತ್ಕೃಷ್ಟವಾದದ್ದನ್ನು ಸಾಧಿಸಿದಂತಹ ಭೃಗುವಂಶೀಯ ಲಲಾಮನೆನಿಸಿದಂತಹ ಆಚಾರ್ಯ ಭಾರ್ಗವರು ಹೇಳಿದ್ರು, ಅಕ್ಷಯನಿದ್ದಿ ನೀನು. ಮನುಷ್ಯ ಮಾತ್ರನಾದವರನ್ನು ಅಕ್ಷಯ ಅಂತ ಯಾರು ಹೇಳುವುದಿಲ್ಲ. ದೇಹ ಇಂದು ಬರ್ತದೆ, ನಾಳೆ ಬೆಳೆಯುತ್ತದೆ, ನಾಡಿದ್ದು ಬೀಳ್ತದೆ. ಆದ್ರೆ ಅಕ್ಷಯಂ ಮಧುಹಂತಾರಂ ಪ್ರಳಯದ ಜಲದಲ್ಲಿ ಮಲಗಿದ್ದಂತಹ ಒಬ್ಬನ ಕರ್ಣಕಿಲಿಬಿಷದಿಂದ ಮಧು ಎಂಬವನು ಹುಟ್ಟಿ ಅವನನ್ನು ಕೊಂದು ಕಳೆದವನು ಯಾರು? ಜೀವಾಶ್ರಯ ಸ್ವರೂಪವಾದಂತಹ ದ್ರವದಲ್ಲಿ ಪಬಡಿಸಿದಂತಹ ಅವನನ್ನು ನಾರಾಯಣ ಅಂದದ್ದು ರಾಮನದ್ದೇ ಮತ್ತೊಂದು ಹೆಸರು. ಆದ್ದರಿಂದ ಅಂಥವನನ್ನು ಕೊಂದಂತಹ ಮಧುದ್ದಿಶನಾದಂತಹ ನೀನು ಸುರೇಶ್ವರನಿದ್ದಿ, ಎಲ್ಲ ಸುರರ್ಗಳಿಗೆ ಈಶ್ವರನಿದ್ದಿ. ಇದನ್ನು ಹೇಳಿದ್ದು ಭಾರ್ಗವರು, ಶರಭಂಗರು ಅಲ್ಲ. ಅನೇಕ ಅಗಸ್ತ್ಯರಿರ್ಲಿ, ವಾಲ್ಮೀಕಿಗಳಿರ್ಲಿ, ವಿಶ್ವಾಮಿತ್ರರಿರ್ಲಿ ಎಲ್ಲರೂ ಕೂಡ ಅವನನ್ನು ಆದಿಪರಾತ್ಪರ ಮೂರ್ತಿಯೇ ರಾಮಾಭಿಧಾನದಿಂದ ದಾಶರಥಿಯಾಗಿ ಉದಿಸಿದ್ದಾನೆ ಅಂತ ಹೇಳುವಾಗ ನೀನು ಮಾತ್ರ ಅವನ ಚಾರಿತ್ರ್ಯದಲ್ಲಿ ಲೋಪವನ್ನು ಹೇಳ್ತಿ. ಕೊಡ್ತೇವೆ. ಯಾಕೆಂದ್ರೆ ಇಷ್ಟೆಲ್ಲ ಬಾಕಿದವರು ಹೇಳಿದ್ರು ತಾನು ಅದು ಅಲ್ಲ
ಎನ್ನುವುದನ್ನೇ ವಾದಿಸುತ್ತಾ ಬಂದು ರಾವಣಾದಿಗಳ ವಧೆಯನ್ನು ತಾನು ಮನುಷ್ಯ ಎನ್ನುವ ನೆಲೆಯಲ್ಲೇ ಮಾಡಿ ಪೂರೈಸಿದಂತಹ ರಾಮ ಇನ್ನೂ ತಾನು ಪಾಪದಲ್ಲಿ ಇದ್ದೇನೆ ಎನ್ನುವುದಕ್ಕಾಗಿ ಅಲ್ವಾ ನಾಹಂ ದೇವ ಅಂತ ಅವನು ಹೇಳಲೇ ಇಲ್ಲ. ಆತ್ಮಾನಂ ಮಾನುಷಂ ಮನ್ಯೆ, ನನ್ನನ್ನು ನಾನು ಮನುಷ್ಯನಾಗಿ ತಿಳಿಯುತ್ತೇನೆ. ದಶರಥನ ಮಗನಿದ್ದೇನೆ. ಈಗ ನಿನ್ನಲ್ಲಿ ಕೇಳು, ಒಬ್ಬ ವೇಷ ಹಾಕಿದವ ಹೀಗೆ ಹೇಳ್ತಾನೆ, ನನ್ನನ್ನು ನಾನು ರಾಮನಾಗಿ ಲಕ್ಷ್ಮಣನಾಗಿ ಬೇಡ ಶಿವನಾಗಿ ಪಾರ್ವತಿಯಾಗಿ ತಿಳಿದಿದ್ದೇನೆ ಅಂತ. ನಿಜವಾಗಿ ಅದೇ ಆಗಿದ್ದವನು ಈಗ ಶಿವನನ್ನು ನಾನು ಶಿವನಾಗಿ ತಿಳಿದಿದ್ದೇನೆ ನನ್ನನ್ನು ಅಂತ ಹೇಳಿಕುಂಟ ಇಲ್ಲ. ಹಾಗಾದ್ರೆ ಅವ ರಾಮ ತನ್ನನ್ನು ತಾನು ದಶರಥಾತ್ಮಜನೆಂದು ತಿಳಿತೇನೆ ಈ ಕಾಲದಲ್ಲಿ ಅಂದ್ರೆ ಮೂಲದಲ್ಲಿ ತಾನದಲ್ಲ ಎಂಬುದರ ಸೂಚನೆ. ಇನ್ನೊಂದು ಅದನ್ನು ಒಪ್ಪಿಯೇ ನಾವು ಮುಂದುವರಿಯುವುದಿದ್ರು ಮೂಲದಲ್ಲಿ ನಾನು ಏನೋ ಒಂದು ಆಗಿದ್ದೆ, ಈ ಕಾಲಕ್ಕೆ ನಾನು ಹೀಗಾಗಿದ್ದೆ. ಅವನ ವೇಷಕ್ಕೊಂದು ಮರ್ಯಾದೆ ಕೊಡ್ಲಿಕ್ಕೆ ಬಿಡುವುದಿಲ್ಲಲ್ಲ ಪುಣ್ಯಾತ್ಮ. ಕೊಡಬೇಕಾದ ಮರ್ಯಾದೆ ಯಾವುದು ಅಂತ ಅವನೇ ಹೇಳ್ತಾರೆ, ನನ್ನನ್ನೊಂದು ಬದುಕಲಿಕ್ಕೆ ಬಿಡಿ, ನೀವು ಈಗ ನನ್ನನ್ನೊಂದು ಸ್ವತಂತ್ರವಾಗಿ ಜೀವಿಸುವುದಕ್ಕೆ ಬಿಡಿ ಅಂತ ಹೇಳಿ. ನಿಮ್ಮಂತ ಒಂದೊಂದು ಭಕ್ತರಿದ್ದಾರಲ್ಲ, ಅವರನ್ನು ಹಿಂದೆ ಮುಂದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಕೆಲವರು. ಈಗ ಬ್ರಹ್ಮನಿಗೆ ಮರ್ಯಾದೆ ಗೊತ್ತಿಲ್ಲ ಅಂತ ಹೇಳ್ತೀಯೋ? ಉಂಟು. ಈಶ್ವರ ಮರ್ಯಾದೆ ಬಿಟ್ಟವ ಅಂತ ಹೇಳ್ತೀಯೋ? ಇದೇ ಮರ್ಯಾದೆ. 30 ಕೋಟಿ ದೇವತೆಗಳಿಗೆ ಮರ್ಯಾದೆ ಗೊತ್ತಿಲ್ಲ ಅಂತ ಹೇಳ್ತೀಯೋ? ಉಂಟು. ಅದೇ ಹೌದಾದರೆ ನಿನ್ನನ್ನು ನಾನು ಭೂತ ಭವ್ಯ ಸಪತ್ನಜಿತ್, ಹಿಂದಿದ್ದ ವೈರಿಗಳನ್ನು ಗೆದ್ದ, ಈಗಿರುವವರನ್ನು ಗೆಲ್ಲಬಲ್ಲ, ಭವಿಷ್ಯದಲ್ಲಿ ಸೃಷ್ಟಿಯಾಗುವ ವೈರಿಗಳನ್ನು ಮೀರಬಲ್ಲಂತಹ ಮೂಲ ಪುರುಷನಾದಂತಹ ಆದಿಪರಾತ್ಮರ ಸ್ವರೂಪ ಅಂತ ತಿಳಿಯುತ್ತೇವೆ ಅಂತ ಸೀತಾದೇವಿ ಅಗ್ನಿ ಪ್ರವೇಶ ನಂತರದಲ್ಲಿ ಬಂದು ಹೇಳ್ತಿರ್ಲಿಲ್ಲ. ಈಗ ಅವನನ್ನು ಅವ ಮನುಷ್ಯ ಅಂತ ತಿಳಿದಿದ್ದಾನೆ. ಅವ ದೇವರು ಅಂತ ಲೋಕದಲ್ಲಿ ಹೇಳುವ ಅಗತ್ಯ ಏನು? ಬೇಡ, ಹೇಳುವ ಅಗತ್ಯ ಏನು? ಈಗ ನೋಡು, ರಾಮನನ್ನು ಅಷ್ಟು ಮಂದಿಗಳು ಹೇಳಿದ್ರು. ಹೌದು, ಅದಲ್ಲ ಅಂತ ನಾನು ಹೇಳುವುದಿಲ್ಲ. ಅದನ್ನೆಲ್ಲ ನಾವು ನೋಡಿದ್ದೇವೆ. ಹೌದು, ಹೇಳಿದ್ದಾರೆ. ನಮಗೂ ಕತೆ ಪಾಠ ಎಲ್ಲ ಆಗಿದೆ. ಹೇಳಿದ ಅಲ್ಲಿಗೆ ನಿಲ್ಲಿಸಿದನೋ ರಾಮ? ತನ್ನ ಬದುಕನ್ನು ನಿಲ್ಲಿಸಿದ, ಇಳಿದು ಬಂದವ ಅವತಾರಿ ಅಂತ ಹೇಳುವುದಿದ್ರೆ ತನ್ನ ಅವತಾರಕ್ಕೆ ಸಮಾಪ್ತಿಯನ್ನು ಹಾಡಿದನೋ? ಇಲ್ಲ, ಹಾಡ್ಲಿಲ್ಲ. ಹಾಗಾದ್ರೆ ಅವನದ್ದಾದಂತಹ ಯೋಜನೆ ಏನೋ ಮುಂದೆಯೂ ಉಂಟು. ಆ ಮುಂದೆ ಇರುವಂತಹ ರಾಮನ ಬಗ್ಗೆ, ಮನುಷ್ಯನಾಗಿ ಕಾಣಿಸಿಕೊಂಡಿರುವ ರಾಮನ ಬಗ್ಗೆ ನಮಗೆ ಕಾಣುವುದು, ಅವ ಒಬ್ಬ ಕರ್ಮವನ್ನು ತೊಳೆಯುವುದಕ್ಕೆ ಬಂದವ, ಅವನಲ್ಲಿ ವಿಶೇಷ ನಮಗೆ ಕಾಣುವುದಿಲ್ಲ, ಬಾಕಿದ್ದವರಿಗೆ ನಮಗೆ ಕಾಣುತ್ತದೆ ಅಂತಾದ್ರೆ ನಾವು ನೋಡೋಣ. ನಮಗೆ ಇಷ್ಟರವರೆಗೆ ಕಾಣಲಿಲ್ಲ, ಅವನಲ್ಲಿ ಅಪಹಾಸ್ಯದ ನುಡಿಗಳೇ ಕಾಣುತ್ತಿರುವುದು ಅಂತ ನನ್ನ ವಾದ. ನಿನ್ನಲ್ಲಿ ನಿಮ್ಮ ಊರಲ್ಲಿ ನಾಟಕ ಉಂಟಾ? ಮಾಡಿಸಬೇಕಾದ್ರೆ ಅಲ್ಲ, ಉಂಟಾ ಅಂತ ಕೇಳಿದ್ದು. ಈಗ ಉಂಟಾ ಅಂತ ಕೇಳಿದ್ದು, ನನಗೆ ಬೇಕು ಅಂತ ಹೇಳಿದ್. ನಿಮ್ಮ ಊರಲ್ಲಿ ಉಂಟಾ ಅಂತ ಪ್ರಶ್ನೆ. ನಾಟಕಕ್ಕೆ ಜನವೂ ಆಗ್ತದೆ. ಆಗ್ತದೆ ಅಂತ ಆದರೆ ಆ ನಾಟಕದಲ್ಲಿ ಈಗ ಹಿರಣ್ಯಕಶಿಪು ಪ್ರಹ್ಲಾದನನ್ನು ಹಿಂಸಿಸುವ ಅಭಿನಯ ಮಾಡುವಾಗ ಸಭೆಯಲ್ಲಿದ್ದವರ ಅನುಮೋದನೆಗಾಗಿ ಕರತಾಡನ ಮಾಡ್ತಾರೆ. ಈಗ ನೀನು ರಸಜ್ಞನಾಗಿ ಹೇಳಬೇಕು, ಪ್ರಹ್ಲಾದನನ್ನು ಹಿಂಸಿಸಿದ್ದು ಒಳ್ಳೆಯದಾಗಿದೆ ಎಂಬುದಕ್ಕೆ ಕರತಾಡನವೋ ಅಥವಾ ಅಭಿನಯ ಒಳ್ಳೆಯದಾಗಿದೆ ಎಂಬುದಕ್ಕೋ? ನಿಜವಾದ ಪ್ರೇಕ್ಷಕ ಆದ್ರೆ ಆ ಸನ್ನಿವೇಶದಲ್ಲಿ ಕರತಾಡನ ಮಾಡ್ಲಿಕ್ಕೆ ಇಲ್ಲ. ಈಗ ಮಾಡಿದ್ರೆ ಯಾವುದಕ್ಕೆ ಮಾಡಿದ್ರೆ ಅವನು ಒಟ್ಟು ಬಾಕಿದ್ದವರು ಮಾಡ್ತಾರೆ ಅಂತ ಮಾಡಿದ್ದಾನೆ ಅಂತ ಅರ್ಥ. ಈಗ ಅನುಮೋದನೆಗೆ ಕರತಾಡನೆ ಮಾಡುವುದಿಲ್ವಾ? ಅದು ಹಾಗೆಲ್ಲ ಮಾಡ್ಲಿಕ್ಕಿಲ್ಲ. ಶುದ್ಧ ಪ್ರಜ್ಞಾವಂತ ಪ್ರೇಕ್ಷಕ. ಹರಿಶ್ಚಂದ್ರನ ಮಗ ಸತ್ತಿದ್ದಾನೆ, ಮುಗಿದ ಮೇಲೆ ನಿಮ್ಮದು ಒಳ್ಳೆಯದಾಗಿದೆ ಅಂದ್ರೆ ಏನರ್ಥ? ಅದು ಬೇರೆ ವಿಷಯ. ಏನರ್ಥ? ಅಲ್ಲ, ಅದು ಪ್ರಶಂಸೆ. ಮಾಡಿದವನಿಗೆ, ಯಾರಿಗೆ ಪ್ರಶಂಸೆ? ಮಾಡಿದವನಿಗೆ. ಅದರರ್ಥ ಈಗ ಮಾಡ್ತಾ ಇರುವಾಗ ನೀನು ನಿಮ್ಮದು ಒಳ್ಳೆಯದಾಗಿದೆ ಅಂತ ಹೇಳಿ ಒಳ್ಳೆ ಪ್ರಜ್ಞಾವಂತ ಪ್ರೇಕ್ಷಕರು ಹಾಗೆಲ್ಲ ಮಾಡುದಿಲ್ಲ. ಹಾಗೆ ಆ ಪಾತ್ರಕ್ಕೆ ಹೌದಾ? ಹೌದು. ನಾನು ಕೇಳಿದ ಆಶಯ ಏನು ಅಂತ ಗುರುತಿಸಿ ನಿನಗೆ ಪ್ರತಿಕ್ರಿಯಿಸುವುದಕ್ಕೆ ಆಗುವುದಿದ್ರೆ ನಾವು ಹಾಗೆ ಮುಂದುವರಿಸಿ. ಸರಿ. ಯಾಕೆ ಅಂದ್ರೆ ಒಬ್ಬ ನಟನಾದವನಿಗೆ ಅನುಮೋದನೆ ಕೊಡುವಾಗ, ಈಗ ನೀನು ನಾಟ್ಯ ಮಾಡುವಾಗ ಅನುಮೋದನೆ ಕೊಡುವವರನ್ನು ತಡೀತೀಯಾ? ನೀನು ನಾಟ್ಯ ಮಾಡಿದ್ರೆ ನೀ ತಡೆದಿದ್ಯಾ? ತಡಿಬೇಕು. ಈಗ ನೀನೇನಾದ್ರೂ ಪ್ರೇಕ್ಷಕರಾದ್ರೆ ಏನು ಮಾಡಬೇಕು? ಈಗ ಹರಿಶ್ಚಂದ್ರನ ಮಗ ಸತ್ತಿದ್ದಾನೆ, ಚಂದ್ರಮತಿ ಹಿಡ್ಕೊಂಡು ಸ್ಮಶಾನಕ್ಕೆ ಹೋಗ್ತಾ ಇದ್ದಾಳೆ, ಅವಳು ಕಣ್ಣೀರು ಹಾಕ್ತಾ ಇದ್ದಾಳೆ. ಒಬ್ಬ ಯಾರೋ ತಲೆ ಕೆಟ್ಟ ಪ್ರೇಕ್ಷಕ ಹೀಗೆ ಮಾಡ್ತಾರೆ, ಅದನ್ನು ಆಸ್ವಾದಿಸುವುದ ನಾವು? ಅವನಿಗೆ ರಸ ಇಲ್ಲ ಅಂತ ಲೆಕ್ಕ. ಆ ಸನ್ನಿವೇಶದಲ್ಲಿ ಹಾಗೆ ಮಾಡಕೂಡದು. ಮತ್ತೆ ತಾಳ್ಮೆ ಇರಿಸಿಕೊಂಡು ಮತ್ತೆ ಬಣ್ಣದ ಮನೆಯಲ್ಲಿ ಬಂದು ನಿಮ್ಮದು ಒಳ್ಳೇದಾಗಿದೆ ಅಂತ ಹೇಳಿ ಏನಾದ್ರೂ ಕೊಟ್ಟೋಗ್ಲಿ. ಈಗ ಹೇಳುದು ಬೇಡ. ಬೇಡ. ನಾನು ಕೇಳಿದ್ದೇನು ಅಂದ್ರೆ, ನೀನು ಸಾಂಸಾರಿಕವಾಗಿಯೋ ರಾಜನೈತಿಕವಾಗಿಯೋ ಏನನ್ನಾದ್ರೂ ಅಭಿನಯಿಸ್ತಾ ಇರುವಾಗ ಅದನ್ನು ಅಭಿನಯ ಅಂತ ತಿಳಿದು ನೀನು ಮಾಡ್ತಾ ಇರುವುದು ಅಭಿನಯ ಅಂತ ಮಧ್ಯದಲ್ಲಿ ಹೇಳಿದ್ರೆ ನಿನ್ನ ಅಭಿನಯಕ್ಕೆ ಅದರಿಂದ ತೊಡಕಾಗ್ತದೋ ಅಂತ ಪ್ರಶ್ನೆ. ತೊಡಕಾಗ್ತದೆ ಕೆಲವು ಸಲ. ಯಾವುದರಿಂದ? ಹಾಗೆ ಮಾಡಿದ್ರೆ. ಹೌದಾ? ನಮ್ಮ ಅಭಿನಯಕ್ಕೆ ನಾನು ಒಳ್ಳೆ ಕಣ್ಣೀರು ಹಾಕುವ ಸಂದರ್ಭದಲ್ಲಿ ಯಾರೋ ಒಬ್ಬ ನನ್ನ ಅಭಿಮಾನಿ ನನಗೆ ನಿನ್ನನ್ನು ನಟ ಅಂತ ಹೇಳಿದ್ದಲ್ಲ, ಸಾಂಸಾರಿಕವಾಗಿ ಅಪ್ಪನ ಮುಂದೆಯೂ ತಂದೆ ಅಭಿನಯಿಸಬೇಕಾಗುತ್ತದೆ.
ಅಪ್ಪನ ಮುಂದೆ ಏನೋ ರಾಜನಾಗಿಯೂ ಭೃತ್ಯನ ಮುಂಭಾಗದಲ್ಲಿ ಅದನ್ನೆಲ್ಲ ಅಭಿನಯಿಸಬೇಕು. ರಾಮ ಹೇಳಿದ್ದು, ನನ್ನನ್ನು ಹಾಗೆ ಅಂತ ತಿಳಿಬೇಡಿ, ನಾ ಹೀಗೆ ಅಂತ ತಿಳಿದಿದ್ದೇನೆ ಅಂತ ಹೇಳಿದ್ದಲ್ವಾ? ಬೇಡ, ಈಗ ನಾನು ಕೇಳ್ತೇನೆ. ಪರಶಿವ ಬಂದು ರಾಮಾವತಾರದ ಮಧ್ಯದಲ್ಲಿ ನೀನು ರಾಜನಾದವನು ಮೂಲದಲ್ಲಿ ವಿಷ್ಣುವಿದ್ದಿ, ನಾರಾಯಣನಿದ್ದಿ, ರಾಮನಿದ್ದಿ ಅಂತ ಆಡಿದ. ಸರಿ. ಮಧ್ಯದಲ್ಲಿ ಕೊಟ್ಟ ಅನುಮೋದನೆ. ಈಗ ಆ ಅನುಮೋದನೆ ಪರಶಿವ ಬುದ್ಧಿಗೇಡಿಯಾಗಿ ಕೊಟ್ಟದ್ದು, ಬುದ್ಧಿ ಇದ್ದು ಕೊಟ್ಟದ್ದು, ತಿಳುವಳಿಕೆಯಲ್ಲೇ ಕೊಟ್ಟ. ಆದ್ರೆ ತಡಿ ಅದನ್ನ ಅಲ್ಲಿಗೆ ಮುಗಿಸಿ ಹೋಗುವ. ನಾಟಕದ ಮಧ್ಯದಲ್ಲಿ ನೀನು ನರನಾಟಕವನ್ನು ಮಾಡುವುದಕ್ಕೆ ಬಂದ ನಾರಾಯಣ ಅಂತ ಹೇಳಿದ ಮೇಲೆ ಮಧ್ಯದಲ್ಲಿ ತಿಳುವಳಿಕೆ ಇದ್ದಂತಹ ರಾಮನ ಎದುರಲ್ಲಿ ತಿಳಿಗೇಡಿಯಾದವನು ಕೊಡಬಹುದಾದ ಪ್ರತಿಕ್ರಿಯೆಯನ್ನು ಮಧ್ಯದಲ್ಲಿ ಕೊಟ್ಟರೆ ರಸಜ್ಞನಲ್ಲ ಅಂತ ನೀನು ಹೇಳಿದ್ದು, ಪರಶಿವನ್ ಯಾಕೆ ಕೊಟ್ಟ? ಅದರ ಅರ್ಥ ಹಾಗಲ್ಲ. ಈಗ ನೀನು ಅದಕ್ಕೆ ನೋಡು, ಈಗ ನಾಟಕ ಆಗುವಾಗ ಮಧ್ಯದಲ್ಲಿ ಪ್ರತಿಕ್ರಿಯಿಸಿದ್ರೆ ತಿಳಿಗೇಡಿತನ ಅಂತ ಆಡಿದ್ದು. ರಾಮ ಮಾಡಿದ್ದನ್ನು ನಾಟಕ ಅಂತಲೂ ಶಿವ ಹೇಳಿದ್ದಾನೆ, ಮಧ್ಯದಲ್ಲಿ ಒಳ್ಳೆಯದಾಗಿದೆ ಅಂತಲೂ ಅನುಮೋದನೆ ಕೊಟ್ಟಿದ್ದಾನೆ. ಮಧ್ಯದಲ್ಲಿ ಕೊಟ್ಟದ್ದು ರಸಭಂಗ ಆದರೆ ಪರಶಿವ ರಾಮ ನಾಟಕದಲ್ಲಿ ಮಾಡಿದ ದೊಡ್ಡ ರಸಭಂಗ ಅದಾಗ್ತದೆ. ನೀನು ತಿಳಿಬೇಕಾದ ಒಂದು ವಿಷಯ ಉಂಟಲ್ಲ, ಎಂತದ್ದು? ರಾಮ ಅದನ್ನು ಪರಿಪೂರ್ಣವಾಗಿ ಸ್ವೀಕರಿಸಲಿಲ್ಲ. ಸ್ವೀಕರಿಸ್ತಿದ್ರೆ ಏನ್ ಮಾಡ್ತಿದ್ದ? ನನ್ನದ್ದು ಒಳ್ಳೇದಾಗಿದೆ, ನನ್ನದ್ದು ಮುಗಿಯಿತು ಅಂತ. ಆದ್ರೆ ನನ್ನದ್ದು ಪೂರ್ಣವಾಗಿ ಹಸಿ ಸುಳ್ಳು ಹೇಳ್ತಾ ಇಲ್ಲ. ಆ ಪ್ರಕರಣದಲ್ಲಿ ನಾನಿದ್ದವ. ತನ್ನ ವೇಷವನ್ನು ಕಳಚಿದ್ರು. ನೀನು ಸುಮ್ಮನಿರ್ಬೇಕು. ನಾನು ಹೇಳುವುದನ್ನು ಕೇಳದಿದ್ರೆ ಸುಮ್ಮನೆ ಹೇಳುವುದಕ್ಕಿಲ್ಲ. ಆದ್ರಿಂದ ಹೇಳಿದ್ದು ಆತ್ಮಾನಂ ಮಾನುಷಂ ಮನ್ಯೆ ರಾಮಂ ದಶರಥಾತ್ಮಜಂ. ಅದಕ್ಕಿಂತ ಹೆಚ್ಚಿನದನ್ನು ನೀವು ತಿಳಿದಿದ್ದರೆ ಈಗ ಹೇಳಿ. ಇದನ್ನು ಹೇಳಿದ್ಯಾರು? ರಾಮ ಹೇಳಿ, ನನ್ನನ್ನು ನಾನು ಹೀಗೆ ತಿಳಿದಿದ್ದೇನೆ, ಅದಕ್ಕಿಂತ ಹೆಚ್ಚಿನದನ್ನು ನೀವು ಹೇಳಿ ಅಂತ. ಆಗ ಅವರು ಹೇಳಿದ್ರು. ಈಗ ಹಾಗೆ ಕೊಟ್ಟ ಅನುಮೋದನೆಯನ್ನು ರಸಭಂಗಕ್ಕೆ ಕಾರಣ ಅಂತ ನೀನು ಹೇಳುವುದಿದ್ರೆ ಪರಶಿವ ಮಾಡಿದ್ದು ರಸಭಂಗವೋ? ಹೌದೇ ಹೌದು. ಯಾವುದು? ಹೌದೇ ಹೌದು. ಈಗ ರಾಮ ಅದನ್ನು ಪರಿಪೂರ್ಣವಾಗಿ ಗ್ರಹಿಸಲೇ ಇಲ್ಲ. ಈಶ್ವರ ಮಾತ್ರ ಅಲ್ಲ, ಬ್ರಹ್ಮನೂ ಹೇಳಿದ್ದಾನೆ, ದಶರಥನೂ ಹೇಳಿದ್ದಾನೆ, ಬಹಳಷ್ಟು ಮಂದಿಗಳೆಲ್ಲ ಹೇಳಿದ್ದಾರೆ. ಒಳ್ಳೆಯ ಒಬ್ಬ ನಟ ಏನು ಮಾಡ್ತಾನೆ, ಎಷ್ಟು ಹೇಳಿದ್ರು ಅದನ್ನು ದೊಡ್ಡ ವಿಷಯವಾಗಿ ತೆಕ್ಕೊಳ್ಳದೆ ತನ್ನ ಪಾತ್ರದ ಔಚಿತ್ಯ ಏನು ಎನ್ನುವುದನ್ನು ಪರಿಪೂರ್ಣವಾಗಿ ಕಾದು ತಾನು ಸಾಧ್ಯಂತವಾಗಿ ಮುಗಿಸುವುದಕ್ಕೆ ನೋಡ್ತಾನೆ. ರಾಮ ಮನುಷ್ಯನಾಗಿ ಇಳಿದು ಬಂದಿದ್ದಾನೆ ಅಂತ ನೀನು ಹೇಳು. ಮನುಷ್ಯಾವತಾರದಲ್ಲಿ ತನಗೆ ಏನೆಲ್ಲ ವಿಧಿ ಉಂಟು ಅದನ್ನೆಲ್ಲ ಮಾಡುವುದಕ್ಕೆ ಈಗ ಅಶ್ವಮೇಧ ಎನ್ನುವ ಪ್ರಕ್ರಿಯೆಯನ್ನು ಕೈಗೊಂಡಿದ್ದಾನೆ. ಅದರಲ್ಲಿ ಕಾಣುವ ದೋಷವನ್ನು ಮಾತ್ರ ನಾನು ಹೇಳಿದ್ದು, ಬೇರೆ ಹೇಳಲಿಲ್ಲ. ಅವ ಅಶ್ವಮೇಧವನ್ನು ಮಾಡುವಾಗ ಹೇಳಿದ್ದಾನೆ, ನನಗೆ ಪಾಪದ ಶಂಕೆ ಕಾಣುತ್ತದೆ, ಆದದ್ದರಿಂದ ಶಂಕೆ ಕಾಣುವವನನ್ನು ನಾನು ದೇವರನ್ನು ತಪ್ಪುವುದಿಲ್ಲ. ನನ್ನ ವೈಯಕ್ತಿಕ ಇದು, ನನಗೊಂದು ಸಮಾಧಾನ. ನಾನು ಬೇರೆಯವನ್ನ ಹೇಳಿದ್ದಲ್ಲ, ನನ್ನ ವೈಯಕ್ತಿಕ ವಿಷಯ ಇದು. ಕುದುರೆಯನ್ನು ಕಟ್ಟಿದವ ನಾನು, ಅದಕ್ಕೆ ಉತ್ತರ ಕೊಡಬೇಕಾದವ ನಾನು, ಮತ್ತೇನುಂಟು ಅದರಲ್ಲಿ? ನನಗೊಂದು ಸಮಾಧಾನ. ನಿನಗೆ ಸಮಾಧಾನ ಆದ್ರೆ ಸಾಕು. ಯಾವುದಕ್ಕೆ ಅಂದ್ರೆ ನಾನು ಮರದಿಂದ ಮರಕ್ಕೆ ಹಾರುವುದಕ್ಕಿಂತ ಹೆಚ್ಚು ನೀನು ಹೇಳಿದ ವಿಷಯದಿಂದ ಇನ್ನೊಂದು ವಿಷಯಕ್ಕೆ ನೀನು ಹಾರ್ತಾ ಇದ್ದೀನಿ. ಯಾಕೆ ಅಂದ್ರೆ ನಾಟಕದ ಮಧ್ಯದಲ್ಲಿ ರಸಭಂಗವಾಗುವಂತೆ ಅನುಮೋದನೆ ಬಂದ್ರೆ ತಪ್ಪು ಅಂತ ಹೇಳಿದವನು ರಾಮ ನಾಟಕದ ಮಧ್ಯದಲ್ಲಿ ಅದನ್ನು ನಾಟಕ ಅಂತ ಹೇಳುತ್ತಲೇ ಅನುಮೋದನೆ ಕೊಟ್ಟ ಬ್ರಹ್ಮಾದಿ ದೇವತೆಗಳು ರುದ್ರ ಸಹಿತವಾಗಿ ಮಾಡಿದ್ದು ರಸಭಂಗದ ಕಲಾಪವೋ ಅಂತ ನನ್ನ ಪ್ರಶ್ನೆ ಇರುವುದು. ಮೂಲಭೂತವಾಗಿ ನಾನು ಕೇಳಿದ ಪ್ರಶ್ನೆಯಲ್ಲಿ ನಾನು ಅಚಲವಾಗಿ ದೃಢವಾಗಿ ಸ್ಥಾಣುವಿನಂತೆ ನಿಂತಿದ್ದೇನೆ. ಆ ಕಾರಣದಿಂದ ಶಿವ ರಸಪ್ರಜ್ಞೆ ಇದ್ದಂತಹ ತಾಂಡವ ನಟನೆ ಏನು ಅಂತ ತೋರಿಸಿದಂತಹ ಐವುಂಡ್ರಲಿಚಿ ಏವಂಗ್ ಐವಚು ಹಯವರಟ್ಟು ಲಣ್ಣೆ ಞಮಗಣನಂ ಜಭಂಜ್ ಗಡದಶ್ ಜಬಗಡದಶ್ ಕಪಚಟತ ಚಟತವು ಕಪೈ ಶಶಸರ್ ಹಲ್ ಇದನ್ನು ನಾಟ್ಯ ಮಾಡುವಾಗ ಹೊರಡಿಸಿದ ಡಮರುವಿನ ನಾದವಾಗಿ ಸಾರಸ್ವತ ಲೋಕಕ್ಕೆ ಅಕ್ಷರ ಪ್ರಪಂಚವನ್ನು ಕೊಟ್ಟಂತಹ ಪರಶಿವ ನಾಟ್ಯ ಏನು ಎಂಬುದಕ್ಕೆ ಅವನು ಭಾಷೆ ಹೇಳಿದವನು. ಅಕ್ಷರ ಪ್ರಪಂಚ ಸಾರಸ್ವತ ಸೇವೆ ಆಗಬೇಕಾದದ್ದು ಯಾವ ವಿಧಾನದಿಂದ ಇದನ್ನು ನಿರೂಪಿಸಿದವನವನು. ಅವನಿಗೆ ಗೊತ್ತಿಲ್ಲ, ಅವನ ಬಗ್ಗೆ ಗೊತ್ತಿಲ್ಲ. ನಾನು ಈಶ್ವರನ ಬಗ್ಗೆ ಹೇಳಲಿಕ್ಕೆ ನಾನು ಈಶ್ವರನನ್ನು ನೋಡಿ ಬಂದವ, ನಾನು ಈಶ್ವರನನ್ನು ವ್ಯವಹರಿಸಿದ ಅಲ್ಲ, ನಿನ್ನ ಮನೆಯಲ್ಲಿ ಇದ್ದರೂ ಕೂಡ. ಆದರೆ ಈಶ್ವರ ಅನುಗ್ರಹ ನಿನಗೆ ಆಗಿದೆ ಅಂತ ಆಡಿದ್ದು ಯಾರು, ಯಾಕೆ, ಎಲ್ಲೆಲ್ಲಿ, ಹೇಗೆ ಹೇಗೆ ಅಂತ ನನಗೆ ಸ್ಪಷ್ಟ ಉಂಟು. ಆದ್ದರಿಂದ ಈಶ್ವರನ ಬಗ್ಗೆ ಹೇಳಬಾರದು ಅಂತ ನನಗೆ ಹಠ ಇಲ್ಲ. ಈಗ ರಾಮ ಏನು ಮಾಡಿದ್ರು ಆಕ್ಷೇಪಿಸಬೇಕು ಅಂತ ನಿನಗಿದ್ದಾಗೆ ಈಶ್ವರನನ್ನು ಅನುಮೋದಿಸುವ ಸನ್ನಿವೇಶದಲ್ಲಿ ನನಗೆ ರಾಮ ಕಾಣುವುದು ಹೀಗೆಯೇ ಅಲ್ಲ, ಆಗಲಿ ಪಟ್ಟುಂಟು ಅಲ್ಲ, ಇರ್ಲಿ. ಈಗ ಈ ಪ್ರಶ್ನೆ ನೀನು ಕೇಳಿದ ಒಂದು ಪ್ರಶ್ನೆ ಕೇಳಿದ್ಯಲ್ಲ, ಅದಕ್ಕೆ ನಾವು ಉತ್ತರಿಸಬಹುದು ಅಥವಾ ನಿಮಗೆ ಪ್ರಶ್ನೆ ಮಾತ್ರ ಅದಲ್ಲ. ಅದು ಕೇಳಬೇಕು ಅಂತ ಆದ್ರೆ ಒಂದು ಉತ್ತರಕ್ಕೆ ವ್ಯವಧಾನವನ್ನು ಕಲ್ಪಿಸಬೇಕು. ಅದು ಕನಿಷ್ಠ ಸಭ್ಯತೆ. ಯಾಕೆ ಅಂದ್ರೆ ಒಂದು ಉತ್ತರ ಕೇಳಿದ ಮೇಲೆ ತಾನು ಹೇಳಿದ ಸಭ್ಯತೆಯನ್ನು ನೀನು ಇರಿಸಿಕೊಳ್ಳಿಲ್ಲ.
ನನ್ನ ಕ್ಷೇತ್ರವನ್ನು ನೀನು ಅಕ್ರಮವಾಗಿ ಪ್ರವೇಶಿಸಿದಲ್ಲಿಗೆ ಯಾರ್ಯಾರ ಸಾಧ್ಯತೆ ಎಷ್ಟೆಷ್ಟುಂಟು ಅಷ್ಟನ್ನು ನಿರ್ಣಯಿಸುವ ಅಕ್ರಮವಾಗಿ ಸಾಧ್ಯತೆ ಅಲ್ಲ. ಯುದ್ಧಾಸನ್ನ ಸ್ಥಿತಿಯಲ್ಲಿ ಆಪತ್ಕಾಲೀನವಾಗಿ ಯಾವ ಶಿಷ್ಟಾಚಾರ ಪಾಲಿಸಬೇಕಾದಿಲ್ಲ ಎಂಬುದು ರಾಜನೀತಿಯಲ್ಲಿರುವುದು. ಜ್ಯೋತಿರ್ವೇದ ಮತ್ತೆ ಸಂಪನ್ನತಿಕೆಯೂ ಇಲ್ಲ, ಒಬ್ಬ ಕಾಯಬೇಕು ಅಂತಲೂ ಇಲ್ಲ. ಜ್ಯೋತಿರ್ವೇದದಲ್ಲಿ ನೀನು ಬಯಸುವ ಹಾಗೆ ನೀನು ನಡ್ಕೊಂಡಿದ್ಯಾ ಎನ್ನುವುದು ಇರುವುದು. ಮತ್ತೊಬ್ಬರಿಗೆ ಮಾತ್ರ ಪಾಠ ಅಲ್ಲ, ತಮಗೂ ಪಾಠ ಬೇಕು. ನಾನು ನಡಿಬೇಕಾದ ಹಾಗೆ ನಡೆದಿದ್ದೇನೆ, ನಾವು ನಡಿಬೇಕಾದ ಹಾಗೆ ನಡೆದಿದ್ದೇವೆ. ಈಗ ಕುದುರೆಯ ಹಣೆಯಲ್ಲಿ ಬರೆದಿರುವಂತಹ ಒಕ್ಕಣಿಗೆ ಪ್ರಕಾರವಾಗಿ ಪಂಥಾಹ್ವಾನವನ್ನು ಕೊಟ್ಟಿ ಕುದುರೆಯನ್ನು ಕಟ್ಟಿದ್ದೇವೆ, ಆಯ್ತಲ್ಲ? ಇನ್ನೇನು ನೀನು ಹೇಳುವುದಕ್ಕೆ ಬಂದೆ. ಏನು ನಿನ್ನ ರಾಮ ದೊಡ್ಡ ಸಂಗತಿ ಅಂತದ್ದು? ಈಗಲೂ ಅದೇ ಪ್ರಶ್ನೆ. ಸೀತೆ ಪ್ರಕೃತಿ, ರಾಮ ಪುರುಷ. ಪ್ರಕೃತಿ ಪುರುಷರು ಸೇರಿ ಮಾಡಿದ ನಾಟಕ ಇದು. ವಿರೋಧಿಸಿದವರೇ ದೇವದ್ರೋಹವಾಗ್ತದೆ. ಅದನ್ನು ದೇವದ್ರೋಹ ಮಾಡಿ ಮೂರ್ಖನಾಗಬೇಡ. ಇಷ್ಟೇ ಹೇಳುವುದಕ್ಕೆ ಬಂದ. ನನ್ನ ದೇವರಿಗೆ ಯಾರು ಗೊತ್ತಾ? ಹರನು ಬ್ರಹ್ಮಾಂಡ ಕೊಡೆಯನು ಇವನ ಬಿಟ್ಟಿರದು ವಿಶ್ವಮೂರ್ತಿ ವರ್ಗನು. ಗಿರಿಜೆ ಮೂಲ ಪ್ರಕೃತಿ ಆದಿಪುರುಷ ಚಂದ್ರಚೂಡ ಗಂಗಾಧರನು ಎಮ್ಮ ಪುರದೋಣಿಗನು ಪರಮ ಮಗಿಮ ಇವನ ಹೋಲುವರುಂಟೆ ಕೀಶ ಮರುಳು ನಿನಗೆ ಮುಚ್ಚು ವದನವಾ. ಹರನು ಬ್ರಹ್ಮಾಂಡ ಕೊಡೆಯನು ಬ್ರಹ್ಮಾಂಡ ಕೊಡೆಯನು. ಬ್ರಹ್ಮಾಂಡಕ್ಕೆ ಒಡೆಯ ಸದೃಶನಾಗಿರುವಂತಹ ಪ್ರಭು ಪರಮೇಶ್ವರ ನಮ್ಮ ಮನೆಯ ರಕ್ಷಕನಾಗಿ ನನ್ನ ಮಗಳ ಗಂಡನಾಗಿ ಇರುತ್ತಾ ನಾನು ಮತ್ತೊಬ್ಬರನ್ನು ಒಪ್ಪುವುದಕ್ಕೆ ಸಾಧ್ಯ ಇಲ್ಲ. ಮತ್ತೊಬ್ಬ ಏನೇ ಆಗಲಿ ನಮಗಾದರ ಅಗತ್ಯವೂ ಇಲ್ಲ. ಪಂಥ ಅಂತ ಕಂಡಲ್ಲಿ ಪಂಥವನ್ನು ಸ್ವೀಕರಿಸಿದ್ದೇವೆ. ನೀನು ನಿನ್ನಷ್ಟಕ್ಕೆ ರಾಮನನ್ನೋ ಭೀಮನನ್ನೋ ಯಾರನ್ನು ಬೇಕಾದರೂ ದೊಡ್ಡವ ಅಂತ ಹೇಳು. ನಮಗೆ ಸಂಬಂಧಿಸಿ ಏನಾದರೂ ಹೇಳುವುದಕ್ಕೆ ಬಂದವ ಹೌದು ಅಂತ ಇದ್ರೆ ಏನು ಅಂತ ಹೇಳುವ ಹೇಳು. ನಮಗೆ ವಿರೋಧವೇ. ತರಣಿ ವಂಶ ಪ್ರದೀಪನಾದ ರಾಮನ ತುರಗವನ್ನು ಬಂಧಿಸಿ ಸಾವಿನ ಮನೆಗೆ ನಡೆಯದೆ ಬದುಕನ್ನು ನೀನು ಮುಕ್ತವಾಗಿಸುವುದಿದ್ದರೆ ಅದನ್ನು ಬಿಟ್ಟು ಕೊಡಬೇಕು. ಬಿಡುವುದಿಲ್ಲ. ಇಲ್ಲದಿದ್ದರೆ ಬಾಂಧವರ ಸಹಿತವಾಗಿ ಯಮ ಸದನ ಸೇರಬೇಕು. ನಾನು ಬಿಡುವುದಿಲ್ಲ, ಬಂಧಿಸಿದ ಹಯವನ್ನು ಬಿಡುವುದಿಲ್ಲ. ಅಪ್ಪಣೆ ಬಾರದ್ದರಿಂದ ಅಪ್ಪಣೆ ತಾರದ್ದರಿಂದ ನಿನ್ನನ್ನು ವಿರೋಧಿಸುವುದಕ್ಕೆ ನೆಲೆ ಇಲ್ಲವಾದ್ದರಿಂದ ಈ ಸಾಮರ್ಥ್ಯ ಇದ್ದರೆ ಅಲ್ಲಿ ಬಾ, ಆಗ ನೋಡಿಕೊಂಡು ನೋಡೋಣ. ಎಲ್ಲಿಗೂ ಬರುವ ಯುದ್ಧದ ಸಿದ್ಧತೆಯಾಗಲಿ ನೋಡೋಣ.
ತಿಳಿದಿದ್ದೇನು. ನೀನು ಒಬ್ಬನೇ ಬಂದವನು ಅಲ್ಲ, ನೀವೆಲ್ಲ ಹಿಂಡಿಂಡಾಗೆ ಬರ್ತೀರಿ. ಹೌದು. ಏನು ನಾನು ಒಬ್ಬನೇ ಇದ್ದೇನೆ ಅಂತ ನನ್ನನ್ನು ಹೆದರಿಸುವ ಪ್ರಯತ್ನವ? ಸೋಲೋ ಗೆಲುವ ಪ್ರಯತ್ನ ಮಾತ್ರ ಖಂಡಿತ ಉಂಟು. ಬಾ. ಯಾವ ರಾಗಮಗಾಯತಿಗೆ ತಗೊಂಡಿದ್ದ ಕೇವಲ ಮತ ಹಂಕೃತಿಯು ಜೀವನ ಈ ಪರ್ಯಂತಗಾಗಿ ಹೋಗಿದ್ದು ತಪ್ಪು, ಅದನ್ನು ಒಪ್ಪು. ಓ ದೊಡ್ಡ ಬೆಪ್ಪು, ಶಿರ ಹೋಗಿತು. ಕಾಲಕ್ಕೆ ಬಂದಂತಹ ವಿಪರೀತ ಬುದ್ಧಿ. ಅದಕ್ಕಾಗಿ ಹೇಳುತ್ತಾ ಇದ್ದೇನೆ, ಇನ್ನು ಮುಂದೆ ಬದುಕು ಆಸೆ ಉಂಟು. ಕುದುರೆ ಸಮೇತ ಕಪ್ಪವನ್ನು ಒಪ್ಪಿಸು. ನನಗೆ ಭಯಗಳಿರಲು ದೂರಕ್ಕೆ ಭಯಗಳಿರಲು
ಪ್ರಪಂಚದಲ್ಲಿರುವವರು ಬಡವರು, ನಮ್ಮಷ್ಟು ದೊಡ್ಡವರು ಯಾರೂ ಇಲ್ಲ. ನಾವು ಎಲ್ಲರನ್ನೂ ಮೆಟ್ಟಿ ನಿಲ್ಲಬಲ್ಲವರು. ನಾವು ಬಹಳ ಹಳೆಯ ಕಾಲದವರು. ನಮ್ಮ ಸಂಸ್ಥಾನ ಎಲ್ಲ ಭಾರಿ ದೊಡ್ಡದು. ನಮಗೆ ತಾಗುವವರಿಲ್ಲ ಅಂತ ನಿಮ್ಮ ಮಂಡೆಯಲ್ಲಿ ಉಂಟು. ಇದು ಕೆಲವು ಸಲ ನಿಮಗೆ ಮುಳುವಾಗುವುದು. ಆನೆಯಾದರೂ ತನ್ನ ಗಜಪಥದಲ್ಲಿ ಹೆಜ್ಜೆ ನುಡುತ್ತಾ ಹೋಗುವಾಗ ಒಂದು ಹೊಂಡವನ್ನು ಯಾರಾದರೂ ತೋಡಿದ್ರೆ ಅದಕ್ಕೆ ಬೀಳುವುದು ಹಾಗೆ. ಹೊಂಡ ಉಂಟು ಅಂತ ಅದಕ್ಕೆ ಗೊತ್ತಾಗುವುದಿಲ್ಲ. ಈ ಲೋಕದಲ್ಲಿ ಯಾವುದಾದ್ರೂ ಒಂದು ಅತೀತವಾಗಿ ಮೆರೆದು ನಮ್ಮನ್ನು ಬದುಕಲಿಕ್ಕೆ ಬಿಡುವುದಿಲ್ಲ ಅಂತಾದ್ರೆ ಅದನ್ನು ಏನಾದರೂ ಮಾಡಿ ಕೆಡ ಹಾಕುವುದಕ್ಕೆ ಕೆಲವೊಂದು ತಂತ್ರಗಳು ಲೋಕದಲ್ಲಿ ಹುಟ್ಟಿಕೊಂಡೇ ಇರ್ತವೆ. ಬಹಳ ತಿಳಿದವರಲ್ವಾ ನೀವು? ಏನು ಬಡನ್ರಿಪಾಲನ ಕದನ ಅಂತ ತಿಳಿದಿಯಾ? ಇದು ಮೊದಲು ಕಟ್ಟಿದವರೆಲ್ಲ ಸೋತು ಶರಣಾಗತರಾಗಿ ನಿಮಗೆ ಕಪ್ಪವನ್ನು ಕೊಟ್ಟಿದ್ದಾರೆ ಎನ್ನುವ ನೆಲೆಯಿಂದಲೇ ನಿಮ್ಮ ಬಿಂಕವನ್ನು ಸಾಧಿಸುವುದು ಹೌದಾದ್ರೆ ನಿಮ್ಮ ಅಶ್ವಮೇಧದಲ್ಲಿಯೇ ಇದು ತನಕ ನೀವು ಮಾಡದೇ ಇರುವ ಪ್ರಕರಣ ಸಂಧಾನ ಯಾಕೆ ಮಾಡಿದೆ? ಸಾಮವೇ ಪ್ರಧಾನ ಎನ್ನುವ ಕಾರಣಕ್ಕಾಗಿ. ಈಗ ಸಾಮವೇ ಪ್ರಧಾನ ಹೌದು ಅಂತ ಇದ್ರೆ ಮದನಾಕ್ಷಿ ತಾರಾವಳಿ ಎನ್ನುವ ಹೆಣ್ಣುಮಕ್ಕಳಲ್ಲಿ ಹೋರಾಟ ಮಾಡಲಿಲ್ವಾ ನೀನು? ಅಲ್ಲಿ ಸಂಧಾನ ಮಾಡಿದ್ಯಾ? ಇಲ್ಲ. ಸಾಮ ಪ್ರಧಾನ ಅಲ್ವಾ? ಅಲ್ಲಿ ಸಂಧಾನ ಮಾಡುದು ಒಳ್ಳೆದಿತ್ತಲ್ಲ. ಇಲ್ಲಿ ಯಾಕೆ ಸಂಧಾನ ಮಾಡಿದ್ದು? ಕಾರಣ ಉಂಟು. ಏನು? ನೀವು ಶಿವ ಭಕ್ತರು, ನಾವು ರಾಮ ಭಕ್ತರು. ಸರಿ. ಕೆಲವೊಂದ್ಸಾರಿ ಏನಾಗ್ತದೆ ಗೊತ್ತುಂಟು? ಏನಾಗ್ತದೆ ಅದೇ ಹೇಳ. ಏನಾಗ್ತದೆ ಹೇಳು ನೋಡು. ಗೊತ್ತಿಲ್ಲದೆ ಇರುವಂತಹ ವಿಚಾರವನ್ನ ತಿಳಿಸಿ ಹೇಳಬೇಕಾಗ್ತದೆ. ಯಾರಿಗೆ ಯಾವುದು ಗೊತ್ತಿಲ್ಲ ಅಂತ ನೀವು ತಿಳಿದ ವಿಷಯ? ರಾಮನ ಬಗ್ಗೆ ನಿನಗೆ ಗೊತ್ತಿದ್ದೇ ಹೌದಾದ್ರೂ ಅದು ಮರೆತು ಹೋದ ಕಾರಣ ತಿಳಿ ಹೇಳುವ ಸಲುವಾಗಿಯೇ ಹನುಮನನ್ನ ಕಳುಹಿದ್ದು. ಈಗ ಒಂದು ವೇಳೆ ನಮಗೆ ಮರೆತು ಹೋಗಿಯೇ ನಾವು ಕುದುರೆ ಕಟ್ಟಿದ್ದೇವೆ ಅಂತ ಇಟ್ಕೋ. ನಿಮ್ಮಲ್ಲೇ ಇತ್ತಲ್ಲ ಅದಕ್ಕೆ ಎರಡನೇ ವಾಕ್ಯ, ಕಟ್ಟಿದ್ದನ್ನು ಬಿಡಿಸಿಕೊಳ್ಳುವುದು ಅಂತ. ಬಿಡಿಸುವ ಪ್ರಕ್ರಿಯೆಯಲ್ಲಿ ನಮ್ಮನ್ನು ಸೆರೆ ಹಿಡಿದು ಈಗ ಗೊತ್ತಾಯ್ತಾ ನಿಮಗೆ ನಾವೆಷ್ಟು ದೊಡ್ಡದು ಅಂತ? ಹಾಗೆ ಮಾಡಬಹುದಿತ್ತಲ್ಲ. ಸಂಧಾನಕ್ಕೊಬ್ಬರನ್ನು ಕಳಿಸಿದೆಯಲ್ಲ, ಬಿಡು. ಸಂಧಾನಕ್ಕೆ ಕಳಿಸಿದೆ, ನಿನಗೆ ಸಿಕ್ಕಿದ್ದು ಅವಳು ಸಂಧಾನಕ್ಕೆ. ಅಲ್ಲ ಎಂಥದ್ದು ಒಂದು ಕಾರ್ಯಗಳನ್ನು ವಿವೇಚಿಸಬೇಡುವಾ? ಈಗ ನೀವು ಹಿಂದೆ ಒಂದ್ಸಲ ಇಂಥದ್ದೇ ಒಂದು ಸಂಧಾನ, ಇಂಥದ್ದು ಅಂತಲ್ಲ, ಒಂದು ಸಂಧಾನಕ್ಕಾಗಿ ಒಬ್ಬನನ್ನು ಕಳಿಸಿದ್ದೀರಂತೆ. ಯಾರನ್ನದು? ಅಂಗದ ಸಂಧಾನ. ಏನ್ ಮಾಡಿದವ? ವಿಫಲ ಆಯ್ತು. ಯಾಕೆ? ಕಾರಣ ವಿಫಲ ಆಯ್ತು ಅಷ್ಟೇ. ಯಾಕೆ ಅಂತ? ಯಾಕೆ ಅಂದ್ರೆ ಆ ವ್ಯಾಪ್ತಿ ಮರ್ಯಾದೆಯನ್ನು ಮೀರಿ ಅವ್ಯವಹಾರದಲ್ಲಿ ಇವ ತೊಡಗಿದ್ದರಿಂದ, ಅಧಿಕ ಪ್ರಸಂಗ ಮಾಡಿದ್ದರಿಂದ, ಒಂದೇ ಶಬ್ದ ಹೇಳುವುದಿದ್ರೆ ಅಂಗದ ಅಧಿಕ ಪ್ರಸಂಗ ಮಾಡಿದ್ದರಿಂದ ಆ ಸಂಧಾನದಲ್ಲಿ ಏನಕ್ಕೇನ ಪ್ರಕಾರೇಣ ಹೆಚ್ಚಂದ್ರೆ ಕಳಿಸಿಕೊಟ್ಟಿರುವಂತ ಅಂಗದನನ್ನು ಮತ್ತೆ ತರುವುದಕ್ಕೆ ಒಬ್ಬನನ್ನು ನೀವು ಕಳಿಸಿಕೊಡಬೇಕಾದ ಪ್ರಕರಣ ಬಂತು. ಹೌದಾ? ಒಂದು ಕಾರ್ಯದಲ್ಲಿ ಅಂತ ವರ್ಗದವರು ಸರಿಯಾದ ಸಫಲತೆಯನ್ನು ಕಾಣುವುದಿಲ್ಲ ಅಂತ ಗೊತ್ತಿದ್ದೂ ನೀವು ಇಂಥದ್ದನ್ನೆಲ್ಲ ಮತ್ತೆ ಮತ್ತೆ ಹಚ್ಚುತ್ತೀರಿ ಅಂತಾದ್ರೆ ನಿಮಗೆ ಏನು ಅಂತ ಹೇಳಬೇಕು? ಅಂದ್ರೆ ಈಗ ಹನುಮಂತನನ್ನ ಸಂಧಾನಕ್ಕೆ ಕಳುಹಿದ್ದೇ ತಪ್ಪು ಅಂತ. ಈಗ ಹನುಮಂತನೇ ಆದ್ರು ಉಂಗುರ ಸಂಧಿ ಅಂತ ಒಂದು ಪ್ರಸಂಗ ಸಿಗ್ತದೆ ನಮಗೆ. ನಾವು ಕೇಳಿದ್ದೇ ಹೌದಾದ್ರೆ ಅದರಲ್ಲಿ ಸೀತಾದೇವಿಯನ್ನು ನೋಡಿದ, ಅಲ್ಲಿ ಏನೋ ಒಂದು ಪಡೆದದ್ದನ್ನು ರಾಮದೇವರಿಗೆ ಕೊಡುವುದಕ್ಕೋ ತಿಳಿಸುವುದಕ್ಕೋ ತೋರಿಸುವುದಕ್ಕೋ ನೇರ ಬಂದನೋ? ಬರಲಿಲ್ವಾ? ನಿನ್ನಲ್ಲಿ ಕೇಳಿದ್ದು ನೀನಲ್ವಾ ಶತ್ರುಘ್ನ? ನಾನಲ್ಲ. ಅಲ್ಲ, ಶತ್ರುಘ್ನ ನಾನು. ಹೌದು, ನಿನಗೆ ಕತೆ ಗೊತ್ತುಂಟಲ್ಲ. ಕತೆ ಗೊತ್ತುಂಟು. ಅಲ್ಲ ನೀನೇನು ಹೇಳಿದ? ನೀನು ಕೇಳಿದ ಪ್ರಕಾರ ಹೇಗೆ ನೇರ ಬರಲಿಲ್ಲ ಅಂತಲ್ಲ? ಅಲ್ಲ ಬಂದಿದ್ದಾನ ಕೇಳಿದ್ದು. ಯಾಕೆ ಏನು ಬಂದಿದ್ದಾನೆ? ಎಲ್ಲಿ ಬಂದಿದ್ದಾನೆ? ನೇರವಾಗಿಯೇ ಬಂದದ್ದು. ಹೌದು. ಕಳ್ಳು ಕುಡಿದು ಮಧುವರದಲ್ಲಿ ಹಾರಿ ಏನಕ್ಕೇನ ಪ್ರಕರಣ ಮಾಡಿ ಸಿಕ್ಕಿದ ವರವನ್ನೆಲ್ಲ ಹಾಳು ಮಾಡಿ ಮತ್ತೆ ಅವನನ್ನು ಕರ್ಕೊಂಡು ಬರ್ಲಿಕ್ಕೆ ಜನ ಹೋಗಿ ಎಂತದೆಲ್ಲ ಮಾಡಿದವ. ನಾನು ಯಾಕೆ ಇದನ್ನು ವಿವಕ್ಷೆಯಾಗಿ ಇಟ್ಟೆ ಗೊತ್ತುಂಟ? ಒಬ್ಬನನ್ನು ನಾವು ಆಯ್ಕೆ ಮಾಡುವಾಗ ಅವನ ಚರಿತ್ರೆ ನೋಡ್ಬೇಕು. ಹೋದಲ್ಲಿಂದ ಒಂದು ಸರಿ ಬಂದಿದ್ದಾನೋ ಅಂತ. ಸಿಕ್ಕಿದವರಿಗೆ ತಾಗಿ ಏನಕ್ಕೇನು ಮಾಡುವವರನ್ನೆಲ್ಲ ಸಂಧಾನಕ್ಕೆ ಕಳಿಸಿ ಹೀಗೆಲ್ಲ ಮಾಡಿದೆಲ್ಲ. ಇದು ಎಂತದ ದಿನದ್ದೆಲ್ಲ ಅವ್ಯವಹಾರ. ಇದು ನಮ್ಮ ತಲೆಗೆ ಬಂದದ್ದು ಅಂತ ಮಾಡ್ಕೊಂಡ ಇರಲು ಶ್ರೀರಾಮ ಕರುಣ ದೊರದೊಡೇನೋ ಗಣ್ಯ. ಇರಲು ಶ್ರೀರಾಮ ಕರುಣ ದೊರದೊಡೇನು ಗಣ್ಯ. ದೊರದೊಡೇನು ಗಣ್ಯನಿಲ್ಲ. ಅರಿವೆ ಅಣುವಿನಂತೆ ಧೂರ್ತ ಪರಿಕಿಸೆಂದನೋ. ಅರಿವೆ
ವರ್ತಿಸಿದವ ನೀನು ಹನುಮಂತ ಅಲ್ಲ. ಯಾಕೆ? ಕಾರಣ ಮತ್ತೇನು ಅಲ್ಲ, ಶಿವಭಕ್ತರಾಗಿರುವಂತಹ ನೀವು, ರಾಮನ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿರುವಂತಹ ನೀನು, ರಾಜನೀತಿಯನ್ನ ಬಲ್ಲಂತಹ ನೀನು ಈ ರೀತಿಯಾಗಿ ವ್ಯವಹರಿಸುವುದು ಸರಿಯೋ ತಪ್ಪೋ? ಖಂಡಿತ ತಪ್ಪು. ನಾನು ಏನು ಮಾಡಿದೆ? ಈಗ ನಿಮ್ಮ ಊರಿಗೆ ದಾಳಿ ಮಾಡಿದ್ದೇನಾ? ಇಲ್ಲ ಇಲ್ಲ. ಇಲ್ಲ. ನಿಮ್ಮ ಕುದುರೆಯನ್ನು ಹಿಡ್ಕೊಂಡು ನಾನು ಬಂದಿದ್ದೇನಾ? ಇಲ್ಲ. ನನ್ನ ಊರಿಗೆ ಬಂದ ಕುದುರೆಯ ಹಳೆಯ ಲೇಖನವನ್ನು ನೋಡಿ ಅದಕ್ಕೆ ಪ್ರತಿಯಾಗಿ ಸ್ಪಂದಿಸಿದ್ದೇನೆ. ಆ ವಾಕ್ಯ ಯಾರದು? ಅದರಲ್ಲಿ ಬರ್ದದ್ದು ಯಾರು? ನಾವೇ. ಬರ್ದದ್ದು ಯಾಕೆ? ಸುಮ್ಮನೆ ಬರ್ದದ್ದ? ಅಲ್ಲ. ಆ ಬರೆದ ವಾಕ್ಯಕ್ಕೆ ಯಾರಾದ್ರೂ ಸ್ಪಂದಿಸಲಿ ಅಂತ ಬರ್ದದ್ದ? ಸ್ಪಂದಿಸ್ಲಿ ಅಂತಲೇ ಈಗ ನಾವು ನಿಮ್ಮ ವಾಕ್ಯಕ್ಕೆ ಸ್ಪಂದಿಸಿ ಕುದುರೆಯನ್ನು ಕಟ್ಟಿದರೆ ನೀವು ಮಾಡಬೇಕಾದದ್ದೇನು? ಏನು ಮಾಡಬೇಕು? ಯುದ್ಧ ಮಾಡಬೇಕು. ಹೌದು. ಆಯ್ತು, ಶಿವಭಕ್ತರಾದಂತಹ ನಮ್ಮಲ್ಲಿ ಕಾಳಗ ಬೇಡ, ಒಂದು ಮಾತುಕತೆಯಲ್ಲೇ ತೀರ್ಮಾನ ಮಾಡುವ ಅಂತ ಇದ್ರು. ಕಳಿಸಿದ್ದಕ್ಕೆ ನಿನಗೆ ಸಿಕ್ಕಿದ್ದ ಆ ಮಂಗನ. ಯುದ್ಧವೇ ನಮ್ಮ ಉದ್ದೇಶ ಅಲ್ವಲ್ಲ. ಯುದ್ಧವೇ ಅಲ್ಲ ಅಂತ ಇದ್ರು ಸಂಧಾನ ಮಾಡುವುದಕ್ಕಾದ್ರೂ ನಿನಗೆ ಬರ್ಬೋದಿತ್ತಲ್ಲ. ಹೌದಪ್ಪ. ಈಗ ಸೇನಾನಾಯಕನಾಗಿ ನಾನೇ ಬರಬೇಕು ಎಂದೇನೂ ಇಲ್ಲ. ಅಥವಾ ಮನುಷ್ಯರು ಯಾರು ಇರ್ಲಿಲ್ವ? ಈಗ ನಿನ್ನ ತಮ್ಮನ ಮಕ್ಕಳು? ಹನುಮಂತ ಎಂದ್ರೆ ಸಾಮಾನ್ಯ ಅಂತ ತಿಳ್ಕೊಂಡ್ಯಾ? ಹನುಮಂತ ಏನೇ ಇರಬಹುದು, ಈ ಸಂಧಾನದಲ್ಲಿ ಎಂತದ್ದು ಅಂತ ಇರುವುದು. ಹೌದು. ಈಗ ಹರಿದಾಡುವ ಹಾವು ಎಲ್ಲಾ ಜಾಗದಲ್ಲಿ ಹರಿದಾಡ್ತದೆ ಎನ್ನುವುದರಿಂದ ನುಣುಪಾದ ನೆಲದಲ್ಲಿ ಹರಿದಾಡ್ತದೆ ಅಂತ ಲೆಕ್ಕ ಅಲ್ಲ. ಕೆಲವು ಸಲ ಹನುಮಂತ ಹೇಳಿದ್ದು ನಮಗೆ ಅರ್ಥ ಆಗದ ವಾಕ್ಯವೂ ಇರಬಹುದು. ಹನುಮಂತ ವ್ಯಾಕರಣ ಪಂಡಿತ, ಅವ ದೊಡ್ಡ ವಿದ್ವಾಂಸ, ಅಷ್ಟೆಲ್ಲ ನಮಗೆ ಬೇಕು ಅಂತಲೂ ಇಲ್ಲ ಅಲ್ಲ ಹೇಳಿದ್ದು ನಾನು. ಸರಿ. ಅವರೆಲ್ಲ ಮಾತಾಡುವವರು ನಮಗೆ ಅರ್ಥ ಆಗದ ಹಾಗೆ ಎಂತದ್ದಾದ್ರೂ ಮಾತಾಡಿದ್ರೆ ಸಂಧಾನ ಆಗ್ತದ? ಸಂಧಾನ ಆಗ್ತದ? ಈಗ ಒಂದು ಅಟ್ಟೆ ಎತ್ತರದ್ದು ಒಂದಿಷ್ಟು ತಗ್ಗಿರದ್ದಾಗ್ತದ? ಹಾಗಾದ್ರೆ ಒಂದು ಸರಿ ಮಾಡಿ ಯಾರನ್ನಾದ್ರೂ ಒಬ್ಬ ಮನುಷ್ಯ ಸಿಕ್ಲಿಲ್ವಾ ನಿನಗೆ? ಸರಿಯಾಗಿ ಅರ್ಥ ಆಗಬೇಕು ನಿನಗೆ ಎನ್ನುವ ಕಾರಣಕ್ಕಾಗಿ ಈಗ ನಾನು ಬಂದದ್ದು. ನೀನು ಬಂದಿ? ಹೌದು. ಇನ್ನು ಹೇಳು. ಹೇಳ್ತೇನೆ. ಶಿವಭಕ್ತನಾದಂತಹ ನೀನು ರಾಮನ ಬಗ್ಗೆ ತಿಳಿದುಕೊಳ್ಳಲೇಬೇಕಾದಂತಹ ಪ್ರಮುಖವಾದ ಅಂಶ ಏನು ಗೊತ್ತುಂಟ? ಏನು ರಾಮ ಅಂದ್ರೆ ಎಂತದ್ದು? ರಾಮನ ಬಗ್ಗೆ ಒಬ್ಬ ಮನುಷ್ಯ ನಾರಾಯಣನೇ ನರನಾಗಿ ನರನೇ ನಾರಾಯಣತ್ವದ ಪದವಿಯನ್ನ ಪಡೆಯುವ ಬಗೆ ಹೇಗೆ ಎನ್ನುವುದನ್ನು ಲೋಕಮುಖಕ್ಕೆ ತೋರಿಸಿಕೊಟ್ಟಂತಹ ಮಹಾನುಭಾವ ಆತ. ಈ ಲೋಕಮುಖ ಎಂಬಲ್ಲಿಗೆ ಲೋಕ ಇದನ್ನು ಒಪ್ಪಿಕೊಂಡಿದೆ. ಯಾವ ಲೋಕ? ಈಗ ಲೋಕವೇ ಒಪ್ಪಿಕೊಂಡ ಸತ್ಯ ಹೌದು ಅಂತ ಇದ್ರೆ, ನೀನ್ ಹೇಳಿದ ವಾಕ್ಯ ನನ್ನದಲ್ಲ. ಸರಿ. ಲೋಕವೇ ಒಪ್ಪಿಕೊಂಡ ಸತ್ಯ ಅಂತಾದ್ರೆ ಆ ಲೋಕದ ಮೇಲೆಯೇ ಮತ್ತೊಂದು ಅಶ್ವಮೇಧದ ಕುದುರೆಯನ್ನು ಬಿಡಬೇಕೆ? ಬಲವುಳ್ಳವರು ಕಟ್ಟಿ ಅಂತ. ಈಗ ಲೋಕ ಒಪ್ಪಿದ ರಾಮ ಹೌದು ಅಂತ ಇದ್ರೆ ಒಂದು ದಿನದ ಅಶ್ವಮೇಧವನ್ನು ಮಾಡುವುದು ವಿಧಿಯ ಹಾಗೆ ಅದು ಬೇರೆ ಬೇರೆ ವಿಧದ ಅಶ್ವಮೇಧ ಉಂಟು. ಒಂದು ಅಶ್ವಮೇಧವೇ ಬೇಕು ಅಂತಾದ್ರೆ 3 ತಿಂಗಳಿದ್ದೋ, 1 ದಿವಸದ್ದೋ, 1 ವರ್ಷದ್ದೋ, ಬೇರೆ ಬೇರೆ 6 ವರ್ಷದ, ಹೀಗೆಲ್ಲ ಬೇರೆ ಬೇರೆ ಉಂಟಲ್ಲ. ಒಂದು ಶುದ್ಧಿಗಾಗಿ ಕೆಲವು ಸಲ ಏನ್ ಮಾಡ್ತೇವೆ ಕೇಳಿದ್ರೆ, ನಮಗೆ ಬ್ರಹ್ಮ ಕಲಶ ಮಾಡ್ಲಿಕ್ಕೆ ಆಗದೆ ಇದ್ರೆ ಒಂದು ದೃಢ ಕಲಶ ಅಥವಾ ಶುದ್ಧ ಕಲಶ, ಹೀಗೆಲ್ಲ ಒಂದು ಕಡಿಮೆ ಖರ್ಚಿನಲ್ಲೆಲ್ಲ ಮಾಡಿಕೊಡುವ ಕ್ರಮ ಉಂಟು. ಈಗ ನಮ್ಮನ್ನು ಎಲ್ಲ ಒಪ್ಪಿದವರು ಅಂತ ಇದ್ರೆ ಯಾಕಪ್ಪ ಅಶ್ವಮೇಧದಂತ ಅಂತ ವಿಧಿ? ಒಂದು ಸಣ್ಣ ಮಟ್ಟಿನಲ್ಲಿ ಎಲ್ಲರೂ ಒಪ್ಪಿದ್ದಾರೆ, ದೊಡ್ಡ ಸಂಗತಿ ಅಲ್ಲ, ನಾವು ದೊಡ್ಡದು ಅಂತ ಎಲ್ರಿಗೂ ಗೊತ್ತುಂಟು ಅಂತಲೇ ಮುಗಿಸುವುದಲ್ವಾ? ಇದು ಮತ್ತೆ ಮತ್ತೆ ಬಾಕಿದ್ದವರ ಮೇಲೆ ತಲೆ ಮೇಲೆ ಗೂಬೆ ಕೂರಿಸಿ ವಾಕ್ಯ ಬರೆದು ನಿಮ್ಮದ್ದೆಷ್ಟುಂಟು ನಿಮ್ಮದ್ದೆಷ್ಟುಂಟು ಅಂತ ಕೇಳುವುದು ನೀವೇ. ಕುದುರೆ ಕಟ್ಟಿದ್ರೆ ನಮ್ಮನ್ನು ಮೂರ್ಖರು ಅಂತ ಹೇಳುವುದು ನೀವೇ. ನಾವು ಹೊಡೆಯುವುದಕ್ಕೆ ಸಿದ್ಧರಾದ್ರೆ ನೀವು ಬಡಿಲಿಕ್ಕೆ ಬಂದಿರಾ, ರಾಮನಿಗೆ ವಿರೋಧ ಮಾಡ್ತೀರಾ ಅಂತ ಒಂದು ಸಂಘಟನೆ ಮಾಡುವುದು ನೀವೇ. ನಾವು ರಾಮನ ಬಗ್ಗೆ ಇದ್ದದ್ದನ್ನು ಹೇಳಿದರೆ ರಾಮ ವಿರೋಧಿ ಅಂತ ಹೇಳುವುದು ನೀವೇ. ಅವ ಯಾರು ಅಂತ ಮತ್ತೆ ನಮ್ಮ ವರ್ಗಕ್ಕೆ, ಜನಾಂಗಕ್ಕೆ, ನಮ್ಮದಾದಂತಹ ಒಂದು ತತ್ವಕ್ಕೆ ಅವ ಹೌದೋ ಅಲ್ವೋ ಹೌದೋ ಅಲ್ವೋ ಅಂತ ಒಂದು ಸುಮ್ಮನೆ ಒಂದು ಗಲಾಟೆ ಬೀಸುವುದು ಅಂತ ನಿಮ್ಮ ಉದ್ದೇಶವೇ ಇದೆಯಾ? ಖಂಡಿತ ಇದೆ. ಮತ್ತೆ ಹಾಗಂತ ರಾಮ ಏನು ಎನ್ನುವುದು ಹಾಗೆ ಗೊತ್ತಿಲ್ಲದೆ ಇದ್ದವರಿಗೆ ಗೊತ್ತು ಮಾಡುವಂತಹ ಉದ್ದೇಶವು ಇದರಲ್ಲಿ ಉಂಟು. ಏನು ರಾಮ? ಈಗ ಅಂತಹ ಪದವಿಯೆಡೆಗೆ ಕರೆದೊಯ್ಯುವಂತಹ ಸಾಮರ್ಥ್ಯವುಳ್ಳಂತಹ ರಾಮನನ್ನ ದೇವರು ಎನ್ನುವ ಹಾಗೆ ಲೋಕ ಪೂಜಿಸುವಾಗ ನೀವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಏನನ್ನ? ಹರಿಹರರಲ್ಲಿ ಭೇದ ಇಲ್ಲ ಅಲ್ವಾ? ಅಂತಹ ಸತ್ಯ ಒಪ್ಪಿದಂತಹ ಗೊತ್ತಿರುವಂತಹ ನೀವು ಈ ರೀತಿಯಾದಂತಹ ಯುದ್ಧದ ಪ್ರಕ್ರಿಯೆಯಲ್ಲಿ ತೊಡಗುವುದನ್ನು ಬಿಟ್ಟು ರಾಮ ಕಾರ್ಯಕ್ಕೆ ಬೆನ್ನೆಲುಬಾಗಿ ಸಹಾಯಕರಾಗಿ ನಿಲ್ಲುವುದನ್ನು ಬಿಟ್ಟು ಯುದ್ಧದಲ್ಲಿ ಮುಂದೆ ಬಂದು ನಿಂತಿದ್ದೀಯಲ್ಲ, ಅದಕ್ಕೆ ಒಂದು ಓಲೆ ಬರೆದು ಕಳಿಸಬಹುದಿತ್ತಲ್ಲ. ನಾವು ಈಗೀಗ ಮಾಡ್ತಾ ಇದ್ದೇವೆ. ಕ್ಷತ್ರಿಯರಾದಂತಹ ನೀವೆಲ್ಲ ಸಹಕಾರ ಕೊಟ್ಟು ನಮ್ಮನ್ನು ಈ ಸಲ ಏನಾದ್ರೂ ಮಾಡಿ ಮೇಲೆ ಬೀಳಿಸಬೇಕು ಅಂತ ನಾವು ಕಳಕಳಿಯ ವಿನಮ್ರ ಪ್ರಾರ್ಥನೆಯ ಜೊತೆಯಲ್ಲಿ ನಿಮಗೊಂದು ಓಲೆ ಕಳಿಸಿದ್ದೇವೆ, ಸಾಕಲ್ಲ? ಅಶ್ವಮೇಧದ ಪ್ರಕ್ರಿಯೆಯಲ್ಲಿ ಕುದುರೆ ಹಣಿಯಲ್ಲಿ ಬರಿಬೇಕು ಅಂತಿಲ್ಲಲ್ಲ. ಈಗ ನಾವು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ನೀವೆಲ್ಲರೂ ಬನ್ನಿ, ಕೈಲಾದಷ್ಟು ಕೊಡಿ, ಕೊಡ್ಲಿಕ್ಕೆ ಆಗದೆ ಇದ್ರೆ ಬಂದು ಸೇರಿ ಎಂತದಾದ್ರೂ ಬನ್ನಿ ಮಾಡಿ. ಒಪ್ಪಿ ಬರುವವರಿಗೆ ರಾಮ ಕರುಣೆ ಎನ್ನುವುದು ಯಾವತ್ತೂ ಇರ್ತದೆ. ಎಂತದ್ದು? ರಾಮ ಕರುಣೆ.
ಕರುಣೆ. ಹೌದೌದು. ಈ ಕರುಣೆ ಶಬ್ದದ ವ್ಯಾಪ್ತಿ ಎಂತದ್ದು? ವ್ಯಾಪ್ತಿ ಬಹಳಷ್ಟುಂಟು. ಏನದು? ಈಗ ನಾವು ನಮ್ಮಂಥವರು ಅಲ್ಲ, ಪ್ರಪಂಚದಲ್ಲಿ ರಾಮ ಏನು ಎನ್ನುವ ಹಾಗೆ ಬಲ್ಲವರು. ಅವನ ಕರುಣೆಯ ಅಡಿಯಲ್ಲಿಯೇ ಬದುಕಿನ ಧನ್ಯತೆಯನ್ನು ಪಡೆದಿದ್ದಾರೆ. ಹಾಗಾಗಿ ರಾಮ ಕರುಣೆ ನಮ್ಮ ಮೇಲೆ ಎಲ್ಲಿಯವರೆಗೆ ಉಂಟು, ರಾಮನನ್ನ ಎಲ್ಲಿಯವರೆಗೆ ನಾವು ನಂಬುತ್ತೇವೆಯೋ ಅಲ್ಲಿಯವರೆಗೆ ಅವನ ಅನುಚರರಾಗಿ ಅವನ ಕಾರ್ಯದಲ್ಲಿ ಸಹಕಾರಿಗಳಾಗಿ ಮುಂದುವರಿಯುವಲ್ಲಿ ಮನ ಮಾಡಿದವರು ನಾವು. ನೀನಲ್ಲ, ನಿನ್ನಂಥವರು ಎಷ್ಟೇ ಜನ ಬಂದ್ರು ಆ ವಿಭಾಗದಲ್ಲಿ ಹೋರಾಡುವುದಕ್ಕೂ ನಮಗೆ ಮನಸ್ಸುಂಟು. ಯಾಕೆ? ರಾಮ ಕರುಣೆಯ ಬಲವು ನಮ್ಮಲ್ಲುಂಟು. ಈಗ ಕರುಣೆ ಕೊಡ್ಬೇಕು ಅಂತಂದ್ರೆ ದೇವರಾಗಬೇಡುವ? ನಾನು ನಿನ್ನ ರಾಮನು ಕರುಣದಿಂದ ಲಾಭುದೇನು ರಾಮನೊಬ್ಬ ದೇವರು. ದೇವರು ಅಂತ ಹೇಳಿದ್ರೆ ಹೇಗೆ ದೇವರವ? ಹೇಗೆ ಅಂದ್ರೆ ತಾಯಿ ಹೆತ್ತ ಮಗ, ಹೌದಾ? ಕೌಸಲ್ಯ ಗರ್ಭ ಸಂಭೂತ, ಹೌದಲ್ಲ? ಈಗ ಶುಕ್ಲ ಶೋಣಿತ ಸಂಯೋಗದ ಮೂಲಕವಾಗಿ ಗರ್ಭಧಾರಣೆಯ ಪ್ರಕ್ರಿಯೆಯಲ್ಲಿ ಮಗುವೊಂದು ತನ್ನನ್ನು ತಾನು ಬೆಳಕು ಕಾಣಿಸಿಕೊಳ್ತದೆ ಅಂತ ಇದ್ರೆ ಅದನ್ನು ದೈವ ದೇವರು ಅಂತ ನಾವು ಒಪ್ಪುವುದು ಹೇಗೆ? ಈಗ ಅವತಾರ, ಲೀಲಾ ವಿನೋದ, ವಿನೂತನವಾಗಿರುವಂತಹ ಒಂದು ಧರ್ಮ ಮೈವಡೆದು ಬರ್ತದೆ ಅಂತಾದ್ರೆ ಅಭವತ್ವದಲ್ಲಿ ಕಾಣಿಸಿಕೊಳ್ಬೇಕು. ತನ್ನಿಂದ ತಾನಾಗಿಯೇ ಇಳೆಯಲ್ಲಿ ಪ್ರಕ್ರಿಯೆಯನ್ನು, ಪ್ರಕಟಣೆಯನ್ನು ತೋರಿಸಬೇಕು. ಇದು ಹಾಗಲ್ಲ. ಒಂದು ವರ್ಗದ, ಒಂದು ಮನೆತನದ, ಒಂದು ದಾಂಪತ್ಯದ ಒಬ್ಬ ಮನೆಯ ಮಗನಾಗಿ ಹುಟ್ಟಿಕೊಂಡ ರಾಮ. ಹಾಗಾದರೆ ಮನುಷ್ಯ ಮಿತಿಯೊಳಗೆ ತನ್ನನ್ನು ತಾನು ಅವಚಿಕೊಂಡಿದ್ದಾನೆ. ನೀವು 4 ಜನ ದಶರಥನ ಮಕ್ಕಳೇ ಅಲ್ವಾ? ಹೌದು. ನೀವು ಹುಟ್ಟಿದ್ದೇಗೆ? ಪಾಯಸದಿಂದ. ಎಲ್ಲರೂ ಪಾಯಸ ತಿಂದೇ ಹೆತ್ತದ್ದಲ್ವಾ? ಹೌದು. ಮತ್ತೆ ರಾಮ ಒಂದು ದೇವರಾಗುವುದು ಹೇಗೆ? ಈಗ ದೇವರೇ ಹೌದು ಅಂತ, ಈ ಪಾಯಸದಿಂದಲೇ ಹುಟ್ಟಿದ್ದ ಹೌದು ಅಂತ ಇದ್ರೆ ಕೌಸಲ್ಯೆ, ಸುಮಿತ್ರೆ, ಕೈಕೆ 3 ಜನವು ಪಾಯಸವೇ ತಿಂದದ್ದು. ಈ ಪಾಯಸದಲ್ಲಿಯೇ ಗರ್ಭ ಬಂದು ಅದರಲ್ಲೇ ಮಕ್ಕಳಾಯಿತು ಅಂತಾದ್ರೆ ನೀವು 4 ಜನವು ದೇವರಾಗ್ಬಿಡುವ? ಮತ್ತೆ ಅವು ಒಂದೇ ಯಾಕಾದ್ದು? ಕಾರಣ ಉಂಟು. ಏನು? ಚಾರಿತ್ರ್ಯದ ಮುಖೇನವಾಗಿ ಪ್ರಪಂಚದಲ್ಲಿ ನರನೋರ್ವ ಮಾಡದೇ ಇರುವಂತಹ ಅಸಾಧ್ಯವಾದಂತಹ ಕಾರ್ಯವನ್ನ ಮಾಡಿರುವ ಕಾರಣಕ್ಕಾಗಿ ಅವ ದೇವರಾದ. ಈಗ ಮನುಷ್ಯರನ್ನು ಕೆಲವರನ್ನೆಲ್ಲ ಅಗಣಿತವಾದಂತಹ ಗುಣಚರಿತ್ರೆಗಳನ್ನು ಮಾಡಿದ್ದಾರೆ ಎನ್ನುವುದರಿಂದ ಅವರನ್ನೇ ದೇವರು ಅಂತ ನಾವು ಒಪ್ಪಿದ್ರೆ, ಈಗ ಮನುಷ್ಯ ದೇವರು ಅಂತ ಒಬ್ಬ ಮನುಷ್ಯನ ಮೇಲೆ ಮೈಯಲ್ಲಿ ಬರ್ತದೆ ದೇವರೇ ದೇವರೇ ಅಂತ ಹೇಳಿದ್ರೆ, ಮತ್ತೆ ದೇವರು ಅಂತ ಇರುವುದು ಯಾಕೆ? ಆಹ್ವಾನ ಬರುವುದು ಎಲ್ಲ ಒಂದೊಂದು ಕಾಡೆಯಲ್ಲಿ ಒಬ್ಬೊಬ್ಬ ಮನುಷ್ಯನನ್ನೇ ದೇವರು ಅಂತ ಸ್ಥಾಪಿಸುವುದು, ಅವನಿಗೆ ಗುಡಿ ಕಟ್ಟುವುದು, ಅವನಿಗೆ ದೇವಸ್ಥಾನ ಮಾಡುವುದು. ಮತ್ತೆ ದೇವರು ಅಂತ ಯಾಕೆ? ಮನುಷ್ಯನೇ ಸಾಕಾಗುದಿಲ್ವಾ? ಮನುಷ್ಯರಿಂದ ಆಗದೇ ಇರುವಂತಹ ಕಾರ್ಯವನ್ನು ಮಾಡಿದ ಮನುಷ್ಯರಿಂದ ಆಗದೇ ಇರುವುದನ್ನು ಏನು ಮಾಡಿದ? ಹೇಳು, ಒಂದೆರಡು ಹೇಳು. ಏನು ಮಾಡಿದ? ಏನ್ ಮಾಡಿದ? ಪ್ರಪಂಚವೇ ಒಪ್ಪಿಕೊಂಡು ಏನು ಮಾಡಿದ? ಈಗ ಮನುಷ್ಯರೇ ಮಾಡ್ಲಿಕ್ಕೆ ಆಗದೇ ಇದ್ದದ್ದನ್ನು ರಾಮ ಏನ್ ಮಾಡಿದ? ಪ್ರಪಂಚವೇ ಒಪ್ಪಿಕೊಂಡಿದೆ ಅಂತ. ಪ್ರಪಂಚದಲ್ಲಿ ನಾನಿಲ್ವಾ? ನೀನಿದ್ದೀಯ. ಮತ್ತೆ ನಾನು ಒಪ್ಪಲಿಲ್ಲ ಅಂತ. ನೀನು ಒಪ್ಪುವುದು ಬಿಡುವುದು ನಮಗೆ ವಿಷಯ ಅಲ್ಲ. ನಿನಗೆ ವಿಷಯ ಯಾವುದೂ ಅಲ್ಲ. ನಿನಗೆ ವಿಷಯ ಯಾವುದೂ ಅಲ್ಲ. ವಿಷಯಕ್ಕೆ ವಿಷಯ ಅದು ಸಮಸ್ತ. ಅಂದ್ರೆ ಬಹುಮತ ಸಮ್ಮತ ಬೇರೆ, ಸರ್ವಾನುಮತ ಸಮ್ಮತ ಬೇರೆ. ಬಹುಮತ ಸಮ್ಮತ ಉಂಟು ಅಂತಾದ್ರೆ ಕೆಲವು ಮಂದಿಗಳಿಗಾದ್ರೂ ಅದರಲ್ಲಿ ಭಿನ್ನಾಭಿಪ್ರಾಯ ಉಂಟು ಅಂತ ಲೆಕ್ಕ. ಸರ್ವಾನುಮತ ಸಮ್ಮತ ಅಂತ ಒಂದಿರ್ತದೆ, ಅಲ್ಲಿ ಅಭಿಪ್ರಾಯ ವ್ಯತ್ಯಾಸ ಇಲ್ಲ. ಈಗ ನಾನು ಒಬ್ಬನಾದರೂ ರಾಮನ ಬಗ್ಗೆ ಆಕ್ಷೇಪ ಮಾಡ್ತೇನೆ ಅಂತಾದ್ರೆ ನನ್ನನ್ನಾದ್ರೂ ತಿದ್ದಬಹುದಾದಂತಹ ಒಂದು ಹೊಣೆಗಾರಿಕೆ ನಿಮ್ಮಲ್ಲಿ ಉಂಟು. ನೋಡು, ರಾಮನ ಪ್ರಕ್ರಿಯೆಯಲ್ಲಿ ಬಟ್ಟೆ ಮಡಿ ಮಾಡುವವನೊಬ್ಬ ರಾಮನ ಹೆಂಡತಿಯನ್ನು ಇರಿಸಿಕೊಂಡದ್ದಕ್ಕೆ ಒಂದು ಅಪವಾದವನ್ನು ಹೇಳಿದ. ರಾಮ ಅದಕ್ಕೆ ಸ್ಪಂದಿಸಲಿಲ್ವಾ? ಒಬ್ಬ ಹೇಳಿದ್ದಲ್ಲೋ, ಬಾಕಿ ಯಾರು ಹೇಳಲಿಲ್ಲ ಅಂತ ಸುಮ್ಮನಾದನ. ಮತ್ತೆ ನೀನು ಹೇಳ್ತೀನಿ ನಾನು ಹೇಳಿದ್ದು ವಿಷಯ ಅಲ್ಲ ಅಂತ. ನಿನ್ನ ರಾಮನಿಗೆ ವಿಷಯ ಆಗಿದೆ ಅದು, ನಾನು ಹೇಳಿದ್ದು ನಿನಗೆ ವಿಷಯ ಯಾಕೆ ಆಗುದಿಲ್ಲ? ಒಬ್ಬ ಹೇಳಿದ್ದು ಅಂತ ಯಾರು ಹೇಳಿದ್ದು? ಮತ್ತೆ ಬೀದಿ ಬೀದಿಯಲ್ಲಿ ಪಂಗಡವಾಗಿ ನಿಂತು ಈ ವಿಷಯವನ್ನ ಮಾತಾಡುತ್ತಿರುವಂತಹ ಸಂದರ್ಭದಲ್ಲಿ
ಭದ್ರ ಎನ್ನುವಂತ ಗೂಢಚರ ರಾಮನಿಗೆ ಬಂದು ಹೇಳಿದ ಕಾರಣಕ್ಕಾಗಿ ಅಪವಾದಕ್ಕೆ ಅಂಜಿ ರಾಜಾರಾಮನಾಗಿ ತೆಗೆದುಕೊಂಡಂತ ನಿರ್ಧಾರ. ಹೌದಾ? ಈಗ ಕುದುರೆಯನ್ನು ಬಹಳ ಮಂದಿಗಳೆಲ್ಲ ಕಟ್ಟಿದ್ರಲ್ಲ, ಇನ್ನೂ ಕಟ್ಲಿಕ್ಕೆ ಇರಬಹುದಲ್ಲ, ನಾನು ಕಟ್ಟಿದ್ದೇನಲ್ಲ. ಹಾಗಾದ್ರೆ ಹೀಗೆ ಸರತಿ ಸಾಲಲ್ಲಿ ನಿಮ್ಮದ್ದಾದಂತಹ ಅಧಿಕಾರ ಮುದ್ರೆಯನ್ನು ಅಧಿಕ್ಷೇಪ ಮಾಡುವಂತಹ ಬುದ್ಧಿ ನಮ್ಮಂತವರಲ್ಲಿ ಉಂಟು ಅಂತ ಇದ್ರೆ ಸರ್ವತೋಮುಖವಾದಂತಹ ಧೋರಣೆಯಲ್ಲಿ ಜಗತೀ ಸಮಸ್ತರೊಡೆಯ ಅಂತ ನೀವು ಬರೆಯುವುದು ಹೇಗೆ? ಲೋಕದ ನಾಯಕ ಅಂತ ಒಪ್ಪುವುದು ಹೇಗೆ? ಅವನನ್ನು ದೇವರು ಅಂತ ಪಟ್ಟ ಕಟ್ಟಿದ್ಯಾರು ನಿಮ್ಗೆ? ಅವನಿಗೆ ಪಟ್ಟ ಕಟ್ಟುವುದಕ್ಕೆ ಹೇಳಿದ್ಯಾರು ನಿಮ್ಗೆ? ಯಾರು ಹೇಳಿದ್ದು ಅಂತ? ಜಗತ್ತಿಗೆ ಒಡೆಯ ಶ್ರೀರಾಮಚಂದ್ರ ಅಲ್ಲ ಅಂತ ಆಕ್ಷೇಪ ಮಾಡುವ ನೀನು ಜಗತ್ತಿಗೆ ಒಡೆಯ ಶಿವ ಎನ್ನುವ ಹಾಗೆ ಹೇಳುವುದಕ್ಕೆ ಮುಂದಾಗುತ್ತಾ? ಶಿವ ದೇವರೇ, ಮೂರು ಮೂರ್ತಿಗಳಲ್ಲಿ ಒಬ್ಬ ಶಿವ. ಈಗ ನೀನು ಹೇಗೆ ಶಿವನನ್ನ ದೇವರು ಎನ್ನುವ ಹಾಗೆ ಒಪ್ಪಿಕೊಂಡಿದ್ದೀಯೋ ನಾವು ಹಾಗೆ ರಾಮನನ್ನ ದೇವರು ಎನ್ನುವ ಹಾಗೆ ಒಪ್ಪಿಕೊಂಡದ್ದು. ರಾಮ ಒಬ್ಬ ತಾಯಿ ಹೆತ್ತ ಮಗ, ಗರ್ಭವಾಸವೇ ಮುಂತಾದ ದುರ್ಬರ ದುಃಖಗಳಿಗೆ ಒಳಗಾದವ, ಸತಿಗೆ ಪತಿಯಾಗಿ ಲೋಕಲೋಕಗಳಲ್ಲಿ ತನ್ನನ್ನು ತಾನು ತೋರಿಸಿಕೊಂಡು ಅತ್ತು ಕಣ್ಣೀರು ಸುರಿಸಿ ಒಂದು ಜೀವನದ ಎಲ್ಲ ಕಲಾಪಗಳಲ್ಲಿಯೂ ತನ್ನನ್ನು ಮನುಷ್ಯನದ್ದೇ ಗುರುತಿಸಿದಂತಹ ಒಂದು ಸ್ಥಿತಿ ರಾಮನಿಗುಂಟು. ದೇವಾದಿದೇವರಾದ ಮಹಾದೇವನಾದ ಪೀಠಾಧಿಪತಿಯಾದ ಲಯಕರ್ತೃವಾದಂತಹ ಶಂಕರ ಹಾಗಲ್ಲ, ಅವ ಸರ್ವೇಶ್ವರ ಅಂತಲೇ ಲೋಕಮುಖದಲ್ಲಿ ಕೊಂಡಾಡಲ್ಪಟ್ಟವ. ಅವನನ್ನು ದೇವರು ಅಂತ ಒಪ್ಪುತ್ತೀರಿ ಅಂತ ನಾವು ನಮ್ಮನ್ನು ದೇವರು ಅಂತ ಹೇಳುವುದಲ್ಲ. ನಿಮ್ಮ ಮನೆಯಲ್ಲಿ ಆನೆ ಉಂಟು ಅಂತಾದ್ರೆ ನಮ್ಮ ಮನೆಯಲ್ಲಿ ಶ್ವಾನ ಉಂಟು ಅದೇ ಆನೆ ಅಂತ ಹೇಳುವುದಲ್ಲ. ಅದು ಬೇರೆ ಬೇರೆ ಉಂಟು, ಅದಕ್ಕೆ ತರತಮ ಅಂತ ಉಂಟು. ನಾವು ಹೇಳಿದ್ದೇವೆ ಎನ್ನುವುದರಿಂದ ನಿಮ್ಮಲ್ಲಿದ್ದದ್ದನ್ನು ನೀವು ಹೇಳುವುದಲ್ಲ. ನಾವು ಹೇಳಿದ್ದು ಯಾವುದನ್ನು ಅಂತ ತಿಳಿಯಿರಿ, ನೀವು ಹೇಳುತ್ತಿರುವುದು ಯಾವುದನ್ನು ಅಂತ ತಿಳಿಯಿರಿ. ರಾಮ ಒಬ್ಬ ಮನುಷ್ಯ. ನಿಮ್ಮಲ್ಲಿದ್ದದ್ದನ್ನ ನಾವು ಆಕ್ಷೇಪ ಮಾಡಿದ್ದಲ್ಲ, ನಮ್ಮಲ್ಲಿದ್ದದ್ದನ್ನ ನಾವು ಒಪ್ಪಿಕೊಂಡದ್ದು. ನೀವು ಒಪ್ಪಿ ನಮ್ಮ ಮೇಲೆ ಅದನ್ನು ಒಪ್ಪಿಸುವುದಕ್ಕೆ ಬರಬೇಡಿ. ನಾವು ಪಂಥದಲ್ಲಿ ಕಟ್ಟಿದ್ದೇವೆ. ನೀನು ಒಂದು ಪ್ರಶ್ನೆ ಕೇಳ್ತೇನೆ, ನರ ಏನು ದೊಡ್ಡವ? ನರನ್ನು ನರಗೆ ಪೌರುಷಗಳಧಿಕ ಮರದು ವಿಧಿಗಳಿಂದ ಜಯವ ಮರೆಯಬೇಕು ಶೌರ್ಯ ಧೈರ್ಯ ಉರು ಪ್ರತಾಪದೇ. ಎನ್ನುವ ಕಾರಣಕ್ಕಾಗಿ ಅವನನ್ನ ಆಕ್ಷೇಪಿಸ್ತಾ ಇದ್ದೀರಿ ಅಂತಾದ್ರೆ ಇಂತಹ ಒಂದು ವಿಶೇಷವಾದಂತಹ ಯಜ್ಞ ಕಾರ್ಯವನ್ನ ಈ ರೀತಿಯಾಗಿ ಮುಂದುವರಿಸುವಲ್ಲಿ ಶಕ್ತನಾಗುವುದಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲಿಯೂ ನರಗೆ ಪೌರುಷಗಳು ಅಧಿಕ, ಅಂತಹ ಅಧಿಕವಾದಂತಹ ಪೌರುಷವನ್ನು ಸಾಮರ್ಥ್ಯವನ್ನು ಹೊಂದಿದಂತಹ ರಾಮಚಂದ್ರನನ್ನ ಆಕ್ಷೇಪಿಸ್ತೀಯ ಅಂತಾದ್ರೆ ನೀನೇನು ಅಂತ ನೋಡ್ತೀಯ? ತೆರಳಿದಲ್ಲಿಗೆ ಪ್ರಮಥ ಸೇನೆಯು ಅರರೆ ಏನು ಆಶ್ಚರ್ಯ ಎನ್ನುತ್ತ ಅರಿತು ವೇಗದಲ್ಲಿ ಅತ್ತ ಇತ್ತ ಸುತ್ತಮುತ್ತ ಎತ್ತ ನೋಡಿದ್ರು ಜ್ಯೋತಿರ್ವೇದದಲ್ಲಿ ಹೆಣಗಳ ರಾಶಿ. ಅಂದ್ರೆ ಜ್ಯೋತಿರ್ವೇದದ ಲಯ ಎನ್ನುವುದು ತಪ್ಪಿದೆ ಅಂತ ಆಯ್ತು. ಲಯಕರ್ತೃವಾಗಿರುವಂತಹ ನಾನೇ ಬಂದಿದ್ದೇನೆ. ಯಾಕೆ ಗೊತ್ತಾ? ತಪ್ಪಿದ ಲಯ ಎನ್ನುವುದನ್ನು ಸರಿಪಡಿಸುವುದಕ್ಕೆ ಬೇಕಾಗಿ ಧುರವನ್ನ ಬಯಸಿದಂತಹ ವೀರಮಣಿ ಶತ್ರುಗಳೊಟ್ಟಿಗೆ ಹೋರಾಡಿ ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದಾನೆ. ಈ ಪುರದ ರಕ್ಷಕರಾಗಿರುವಂತಹ ನಾನು ಈ ಪುರವನ್ನು ರಕ್ಷಿಸುವಂತಹ ಹೊಣೆಗಾರಿಕೆಯೂ ನನಗುಂಟು. ಹಾಗಾಗಿ ಯಾರಲ್ಲಿ ಮಕ್ಕಳನ್ನ ಬರ್ಲಿಕ್ಕೆ ಹೇಳಿ.
ನಿಮ್ಮಲ್ಲಿ ಕ್ರೋಧ ಎದ್ದು ಕಾಣುತ್ತಾ ಇದೆ. ಯಾಕೆ ಏನು ಅಂತ ನಮಗೆ ಅರ್ಥವಾಗಲಿಲ್ಲ. ಒಂದು ಸಲ ನನ್ನನ್ನು ಹುಟ್ಟಿಸಿದ್ದೀರಿ, ಆ ಹೊತ್ತಿನಲ್ಲಿ ಕೋಪ ಇತ್ತು, ಆಮೇಲೆ ನೋಡ್ಲಿಲ್ಲ. ಇವತ್ತ್ಯಾಕೆ ಕೋಪ? ಜ್ಯೋತಿರ್ವೇದದ ಸ್ಥಿತಿ ಗತಿಗಳ ಕುರಿತಾಗಿ ನಾನು ನಿಮಗೆ ಹೊಸದಾಗಿ ಹೇಳುವುದು ಬೇಡ. ಈಗಾಗಲೇ ವೀರಮಣಿ ತನ್ನ ಜೀವನ ಕಳೆದುಕೊಂಡಿದ್ದಾನೆ. ಅದಕ್ಕೆ ಕಾರಣೀಕರ್ತ ಶತ್ರುಘ್ನ. ಹೋಗಿ ಆ ಶತ್ರುಘ್ನಿಗೆ ನಿಮ್ಮ ಭಕ್ತನ ಸಾಧನವನ್ನು ಹೀಗೆ ಬಿಡುವುದಿಲ್ಲ. ಆಶೀರ್ವಾದ ಮಾಡಿ ಬೇಗ. ಲೋಕದ ದೇವ ಅಂತ ಹೇಳ್ತೀವಿ. ಹಾಗಾದ್ರೆ ವೀರಮಣಿಯ ದೇವರು ಯಾರು? ಈಶ್ವರ ಕೇಳಿದ್ದೇವೆ. ಲೋಕದ ದೇವ ಅಲ್ವಾ? ಆಗಿರಬಹುದು. ದೇವರಲ್ಲಿ ಭೇದ ಉಂಟೇನೋ? ಖಂಡಿತ ಇಲ್ಲ. ನೀನು ಹೇಳಿದ್ದಕ್ಕೆ ಸರಿಯಾಗಿ ಪೂರಕವಾಗಿರಬೇಕು. ನೀನದನ್ನು ಯೋಚನೆ ಮಾಡದೆ ನಮ್ಮವರನ್ನು ಕೊಂದು ಬಿಟ್ಟಿಯಲ್ಲ, ನೀನನ್ನು ಬಿಟ್ಟರೆಂದು ಭಾವಿಸಿದೆಯಾ? ಅಂದ್ರೆ ವೀರಭದ್ರ ನಾನು ಒಂದು ಸಲ ದಕ್ಷಿಣ ತಲೆ ಕಲಿತಿದ್ದೇನೆ, ಇವತ್ತು ನಿನ್ನ ತಲೆ ಕಲಿತೇನೆ. ನನ್ನ ತಂದೆಯಿಂದ ಅಪ್ಪಣೆಯಾಗಿದೆ, ನಿನ್ನನ್ನು ಹೀಗೆ ಬಿಡುವುದಿಲ್ಲ. ಒಂದು ಕಲಿತೇನೆ, ನಿನ್ನ ಅಪ್ಪನ ತಲೆಯಲ್ಲಿದ್ದ ಗಂಗೆಯನ್ನು ಇಳಿಸಿದ್ದು ಸೂರ್ಯವಂಶದವರು. ಅಪ್ಪನ ಕೈಯ ಆಜ್ಞೆಯಂತೆ ಬಂದ ನಿನ್ನನ್ನು ಆ ಸೂರ್ಯವಂಶದ ರಾಮನ ಭಕ್ತನಾದ ಹನುಮನಿಗೆ ಇಳಿಸಲಿಕ್ಕಾಗುದಿಲ್ವ? ನೋಡ್ತೀಯ ನೋಡು. ಶತ್ರುವ
ನಿನಗಳ್ತೇನೋ ತಿಳಿದು ಮಾಡಿದ್ರೆ ಅಪರಾಧ, ತಿಳಿಯದೆ ಮಾಡಿದ್ರೆ ಪ್ರಮಾದ. ಹಾಗಿದ್ರೆ ನೀನು ತಿಳಿದೇ ಮಾಡಿದ್ದೆ ಅಂತಾಯ್ತು, ಹೇಳಲಿಕ್ಕೆ ಆಗುದಿಲ್ವಾಗಿತ್ತು. ಮೊದಲಿನೊಡನಿದನರು ಇರಿದು ಮರುಳು ಕದನಗಳಿರುತ್ತಿವುದೇ ಮೊದಲೆನ್ನೊಡನಿದನರು ಇರಿದು ಮರುಳು ಕದನಗಳಿರುತ್ತಿರುವುದೇ ಕದನಗಳಿರುವುದೇ ಮುದದೊಳು ಕಪ್ಪವ ಕೊಡಿಸುತ್ತಲಿದ್ದೆನು ಮುದದೊಳು ಕಪ್ಪವ ಕೊಡಿಸುತ್ತಲಿದ್ದೆನು ಮದಮುಖನಾದೆಯಲ ಮದಮುಖನಾದೆಯಲ ಮುದದೊಳು ಕಪ್ಪವ ಕೊಡಿಸುತ್ತಲಿದ್ದೆನು ಮದಮುಖ ಆದೆಯಲ್ಲ. ಈಗ ಈ ರೀತಿಯಾಗಿ ನಿಂತು ಅರಿತೆ ಎನ್ನುವುದಾಗಿ ಹೇಳ್ತಾ ಇದ್ದೀಯಲ್ಲ, ಅರಿತು ಅರಿಯದೇ ಹೋದವರ ಹಾಗೆ ವ್ಯವಹಾರವನ್ನ ಮಾಡಿದ್ದಿ. ಯಾಕೆ? ಯಾವುದು? ವೀರಮಣಿ ಸಂಧಾನಕ್ಕೆ ಒಪ್ಪಲಿಲ್ಲ ಎನ್ನುವ ಕಾರಣಕ್ಕಾಗಿ ಧುರ ಕಟ್ಟಿಸಿತು. ಹಾಗಾಗಿ ಅವನನ್ನ ಕೊಂದೆ ಎನ್ನುವಂತಹ ಮಾತುಗಳನ್ನಾಡುವಂತಹ ನೀನು ನಾನು ಏನು ಎಷ್ಟು ಎನ್ನುವುದನ್ನು ಅರಿತವನೇ ಅಲ್ವಾ? ಹೀಗೆ ಅರಿತಂತಹ ನೀನು ಮೊದಲಾಗಿ ನನ್ನಲ್ಲಿಯವರೆಗಾಗಿ ಬಂದು ಹೀಗಾಗಿದೆ ಅಂತ ಹೇಳಿದ್ರೆ ವೀರಮಣಿಯಲ್ಲಿ ನಾನೇ ಹೇಳಿ ಕಪ್ಪವನ್ನ ಕೊಡಿಸುವುದಿಲ್ವಾಗಿತ್ತ? ಹಾಗೆ ಮಾಡದೆ ರಾಮನಿಗೆ ತಮ್ಮ ನಾನು ಈ ಪ್ರಪಂಚದಲ್ಲಿ ನಾವು ವಿಕ್ರಮಿಗಳು ಎನ್ನುವಂತಹ ಮಧಮುಖತನವನ್ನ ತೋರಿಸಿದ್ರೆ ನಿನ್ನನ್ನು ಶಿಕ್ಷಿಸ್ತಾರೆ. ಶರಣರ ಪೊರೆಯುವ ಬಿರುದಿರೆ ನಿನ್ನಲಿ ಹರಿದಂದಾದಿಯುಳು ಶರಣರ ಪೊರೆಯುವ ಬಿರುದಿರೆ ನಿನ್ನಲಿ ಹರಿದಂದಾದಿಯುಳು ದರುಶನವೀಯುತ ಕರವನ್ನು ಕೊಡಿಸಿದೆ ದುರಗನು ಆಗುವೆನೆ ದರುಶನವೀಯುತ ಕರವನ್ನು ಕೊಡಿಸಿದೆ ದುರಗನು ಆಗುವೆನೆ. ಶರಣರ ಪಡೆಯುವ ದೇವತಾನು ಅಂತ ಲೋಕದಿಂದಲೇ ಮಾನ್ಯತೆಯನ್ನು ಪಡೆದವ ಅಂತಹ ಬಿರುದು ಮೌಲ್ಯಗಳನ್ನು ಹೊತ್ತಂತಹ ನೀನು ಇಲ್ಲಿಯೇ ಇದ್ದವನಲ್ವ? ಅಷ್ಟೇ ಅಲ್ಲದೆ ಭೂತ ವರ್ತಮಾನ ಭವಿಷ್ಯತ್ ಕಾಲಗಳನ್ನ ಬಲ್ಲವನೇ ನೀನು ಹೌದು ಅಂತಾದ್ರೆ, ಅಲ್ಲ ದೇವರೇ ಹೌದು ಅಂತಾದ್ರೆ ನಿಜವಾಗಿ ನೀನೊಂದು ಕೆಲಸ ಮಾಡ್ಬೇಕಿತ್ತು. ಏನನ್ನ? ಆ ಬಿರುದನ್ನು ಉಳಿಸಿಕೊಳ್ಳುವ ಸಲುವಾಗಿ ರಾಮನ ಈ ನಾಡಿಗೆ ಪಾದಾರ್ಪಣೆ ಮಾಡಿದಂತಹ ಕ್ಷಣದಲ್ಲಿ ನಿನ್ನ ಮಾವನ ಅಂತಹ ವೀರಮಣಿಯಲ್ಲಿ ಹೇಳಿ, ಅಲ್ಲ ನಿನ್ನ ಭಕ್ತನಾದ ವೀರಮಣಿಯಲ್ಲಿ ಹೇಳಿ, ಇದು ಸಲ್ಲ, ಕುದುರೆಯನ್ನ ಕಟ್ಟತಕ್ಕದ್ದಲ್ಲ, ಕಪ್ಪವನ್ನ ಕೊಡಬೇಕು ಎಂಬುದಾಗಿ ತಿಳಿಸಿ ನೀನೇ ಮುದದಿಂದ ಕಪ್ಪವನ್ನ ಕೊಡಿಸಿದ್ರೆ ನಾನು ಯುದ್ಧಕ್ಕೆ ಎಣೆ ಹಾಕ್ತಾ ಇರಲಿಲ್ಲ. ನೀ ನಿನ್ನ ಕರ್ತವ್ಯ ಮಾಡದೆ ತಪ್ಪಿಸಿಕೊಂಡದ್ದಕ್ಕೆ ಅಲ್ಲ ಸುಮ್ಮನೆ ಉಳಿದದ್ದಕ್ಕೆ ನಮ್ಮನ್ನು ಹೊಣೆಗಾರನನ್ನಾಗಿ ಮಾಡಬೇಕಾದಿಲ್ಲ. ಹಾಗಾಗಿಯೇ ಆಘಾಟಿನಿಂದ ಬಂದಂತಹ ವೀರಮಣಿಯನ್ನೇ ಮಡುಹಿದ್ದೇವೆ. ಈ ಕಾಲಕ್ಕೆ ಅವ ಕ್ಷತ್ರಿಯನಾಗಿ ಅವ ಕರ್ತವ್ಯ ಮಾಡಿದಂತಿಕೊಳ್ಳುವ, ದೇವರ ಕರ್ತವ್ಯ ಮಾಡದೆ ಇದ್ದು ನಿನ್ನ ಬಗ್ಗೆ ನಾವು ಹೆದರ್ಬೇಕಾ? ನಿಮ್ಮ ಲೆಕ್ಕದಲ್ಲಿ ದೇವರು ಅಂದ್ರೆ ಅಷ್ಟೆಲ್ಲ ಸುಲಭವೇನ? ಅಂದ್ರೆ ಅಲ್ಲದೆ ಹೋದ್ರೆ ಅಶ್ವಮೇಧ ಯಾಗವನ್ನ ಕೈಗೊಂಡಂತಹ ಸಂದರ್ಭದಲ್ಲಿ ನನ್ನನ್ನ ಪೂಜಿಸಿಯೇ ಅಶ್ವವನ್ನ ಬಿಟ್ಟವರು ನೀವು ಇಲ್ಲಿಯವರೆಗಾಗಿ ಬಂದು ಇದು ನನ್ನ ಕ್ಷೇತ್ರ ಅಂತ ತಿಳಿದ ಮೇಲೆ ನನ್ನಲ್ಲಿ ಹೇಳಬೇಕು ಎನ್ನುವುದಾಗಿ ನಿನಗೂ ಅನ್ನಿಸಲಿಲ್ಲ. ವೀರಮಣಿ ಅದನ್ನ ಮಾಡಲಿಲ್ಲ. ದೇವರೇ ತಪ್ಪಿದ್ರೆ ಕ್ಷಮಿಸಬೇಕು. ವೀರಮಣಿ ಮಾಡದೆ ಹೋದ ಕಾರಣಕ್ಕಾಗಿ ಅವ ಈ ಗತಿಯನ್ನು ಹೊಂದಿದ್ದಾನೆ. ನಾವು ಮಾಡದೆ ಹೋದ ಕಾರಣಕ್ಕಾಗಿ ಅವನ ಗತಿಯನ್ನೇ ಹೊಂದಬೇಕಾಗಿ ನಾವು ಹೇಳುವುದು ಅದೇ. ನಾವು ಕ್ಷೇತ್ರ ನ್ಯಾಯ ಅಂತ ಹೋದ್ರೂ ಸಹಿತ ಆ ಕ್ಷೇತ್ರದಲ್ಲಿ ದೇವರು ಯಾರಿದ್ದಾರೆ ಅಂತ ನೋಡುವುದಲ್ಲ, ಅಲ್ಲಿನ ಅರಸ ಯಾರು ಅಂತ ನೋಡುವುದು. ಯಾಕಂದ್ರೆ ರೇಖೆಯಲ್ಲಿ ಬರೆಸಿದ್ದೇ ಹಾಗೆ ಅಶ್ವಮೇಧ ಎನ್ನುವಂಥದ್ದು ಕ್ಷಾತ್ರಿಯೋಚಿತವಾದದ್ದೇ ಹೊರತು ದೇವರಿಗೆ ಸಂಬಂಧಪಟ್ಟ ವಿಷಯ ಅಲ್ಲ. ನೋಡು, ಉಳಿದ ಕ್ಷೇತ್ರಗಳು ಜ್ಯೋತಿರ್ಮೇಧಕ್ಕೆ ಅನ್ವಯ ಆಗುವುದಿಲ್ಲ. ಎಲ್ಲಾ ಕ್ಷೇತ್ರಗಳಲ್ಲಿಯೂ ದೇವರನ್ನ ಪೂಜಿಸ್ತಾರೆ, ಆದ್ರೆ ಜ್ಯೋತಿರ್ಮೇಧದಲ್ಲಿ ದೇವರೇ ಇದ್ದಾನೆ ಎನ್ನುವುದನ್ನು ಮರಿಬಾರದು. ನಾವು ಹೇಳುವುದು ಅದೇ. ಉಳಿದ ಕ್ಷೇತ್ರದಲ್ಲಿ ಭಕ್ತರಿಗೆ ಅವರ ಭಕ್ತಿಯ ಫಲ ಸಿಗಲಿಲ್ಲ ಅಂತಾದ್ರು ದೇವರಾಗಿ ನೀ ಭಕ್ತರನ್ನು ಉಳಿಸಿಕೊಳ್ಳಬೇಕಿತ್ತು. ನೀ ತಪ್ಪಿದ್ದಕ್ಕೆ ನಮ್ಮನ್ನು ಹೊಣೆಗಾರ ಮಾಡಬೇಡ. ನಾನು ತಪ್ಪಿದ್ದಲ್ಲ, ಒಂದು ವೇಳೆ ಇದು ತಪ್ಪಿತ್ತು ಅಂತ ಆದ್ರೆ ನಿನ್ನನ್ನು ಕೊಂದು ಸರಿ ಮಾಡ್ತಾರೆ.
ಅಧಿಕಾರಿಯಾದ ನೀನು ನಿಷ್ಕಾರಣವಾಗಿ ರಾಮಪಾಳೆಯದ ವಿರೋಧವನ್ನು ಮಾಡುತ್ತಾ ಇಲ್ಲಿಯ ತನಕ ಬಂದು ಮೇರೆ ಮೀರಿ ವರ್ತಿಸಬಲ್ಲೆ, ರಾಮ ಸೇವಕರನ್ನು ಸದೆಯಬಲ್ಲೆ ಅಂತ ಹೊರಟ್ರೆ ಶತ್ರುಘ್ನನನ್ನು ಕೆಡ ಹಾಕಿದ ನಿನ್ನನ್ನು ಕೆಡ ಹಾಕಿ ದುರಗೆ ಶತ್ರು ಎನ್ನಳು ನೀನು ತಿಳಿದದ್ದು ತಪ್ಪಾಗಿ ಹೋಗಿದೆ. ದುರಕ್ಕೆ ಶತ್ರುಹನೆಂದಳು. ನಿಜವಾಗಿ ನಾನು ಯುದ್ಧವನ್ನು ಬಯಸಿ ಬಂದವ ಅಲ್ಲವೇ ಅಲ್ಲ. ಆದ್ರೆ ನಾನು ಬಂದು ನಿಂತಹ ಸಂದರ್ಭದಲ್ಲಿ ದುರಕ್ಕಾಗಿಯೇ ಬಂದೆ ಎನ್ನುವುದಾಗಿ ಭಾವಿಸಿದ, ಮಧಮುಖತನವನ್ನು ತೋರಿಸಿದ ದೇವರಾದಂತಹ ನಾನು ಪ್ರಸಾದ ರೂಪದಲ್ಲಿ ಅವನಿಗೆ ಮರಣ ಕೊಟ್ಟಿದ್ದೇನೆ. ಏನೀಗ ನಿನ್ನನ್ನೆಲ್ಲ ಒಪ್ಪಿದ್ದು ಸೀತಾವಲ್ಲಭನನ್ನು ದೇವರು ಅಂತ. ಸೀತಾವಲ್ಲಭನಿಗೆ ಘಾತ ಕೊಡುವ ದುರುದ್ದೇಶ ಹೊಂದಿ ಬಂದು ನಿಂತವನು ತ್ರಿಮೂರ್ತಿಗಳಲ್ಲೊಬ್ಬರಾದರೂ ಗಣಿಸದೆ ಅವನನ್ನು ಸೀತಾವಲ್ಲಭನಿಗೆ ತೊಂದರೆಯನ್ನ ಕೊಟ್ಟವ. ಹೌದು. ಹೀಗೆ ಹೇಳುವವ ಯಾರು ಅಂತ ನೋಡಿದ್ರೆ ಹೌದೌದು, ಅವನ ಬಂಟ ರಾಮ ಬಂಟ ಅಲ್ಲ. ಕಾಡಿನಲ್ಲಿ ಮರದಿಂದ ಮರಕ್ಕೆ ಹಾರಬೇಕಾದಂತಹ ನಿನಗೂ ಮನುಷ್ಯನಾಗಿರುವಂತಹ ಶ್ರೀರಾಮನಿಗೆ ಯಾವ ರೀತಿಯ ಸುಸ್ನೇಹವ? ಮೃಗಪಕ್ಷಿ ಮನುಷ್ಯರನ್ನು ನಿಗ್ರಹಾನುಗ್ರಹ ಮಾಡುವುದಕ್ಕೆ ಸಾಮರ್ಥ್ಯ ಹೊಂದಿದವರನ್ನು ಪರದೈವತ ಅಂತ ಅಂಗೀಕರಿಸಿದ ನಾನು ಅವನಿಗೆ ನಮಸ್ಕಾರ ಮಾಡಿದ್ದು ಯಾವ ನೆಲೆಯಿಂದ ಅಂತ ಗೊತ್ತಾಗದಿದ್ರೆ ನಿನಗೆ ಊರಿಗೆ ಬಂದು ನೆಲೆಯಾದ ಮೇಲೆ ಪೂರ್ವ ಮರೆತು ಹೋಗಿದೆ ಅಂತ ತಾತ್ಪರ್ಯ. ಅದನ್ನು ನೆನಪಿಸಿ ಕೊಡ್ಬೇಕು. ದೇವರ ವ್ಯವಹಾರ ನಿನಗೆ ಗೊತ್ತಾಗ್ಲಿಲ್ಲ ಅಂತ ಆಯ್ತು. ಅಂದ್ರೆ ಮರೆತಂತೆ ದೇವರೊಬ್ಬ ವ್ಯವಹರಿಸ್ತಾನೆ ಅಂತ ಆದ್ರೆ ಭವಿಷ್ಯದಲ್ಲಿ ಇನ್ನೇನೋ ಒಂದು ಆಗ್ಲಿಕ್ಕುಂಟು ಅಂತ ಅರ್ಥ. ನೋಡು, ನಿನಗೆ ದೇವರಿಗೆ ಕೊಟ್ಟ ಮಾತಿರಬಹುದು, ನನಗೆ ಭಕ್ತನಿಗೆ ಕೊಟ್ಟ ಮಾತುಂಟು. ನಾನು ದೇವರಿಗೆ ಕೊಟ್ಟ ಮಾತಿಗೆ ಬದ್ಧನೇ ಇದ್ದೇನೆ. ಶತ್ರುಘ್ನನಿಗೆ ಹಾನಿಯಾಗದಂತೆ ರಕ್ಷಿಸುವುದಕ್ಕೆ ದೀಕ್ಷಿತನಾದ ನನ್ನ ಕಣ್ಣ ಮುಂಭಾಗದಲ್ಲಿ ನಾನು ಅನ್ಯ ದೂರದಲ್ಲಿ ಆಸಕ್ತನಾದಾಗ ಶತ್ರುಘ್ನನನ್ನು ಕೆಡ ಹಾಕ್ತಿದ್ದಾದ್ರೆ ಕೆಡ ಬಿದ್ದವನಿಗೆ ಏನು ಅಂತ ಮತ್ತೆ ಹೊಡೆದವನಿಗೆ ಏನು ಅಂತ ಮೊದಲು. ನಾನು ನನ್ನ ಭಕ್ತನಿಗೆ ಕೊಟ್ಟ ಮಾತಿಗೆ ಬದ್ಧನೇ ಇದ್ದೇನೆ. ದೇವರಿಗೆ ಭಕ್ತ ಕೊಟ್ಟ ಮಾತು ದೊಡ್ಡದು, ಭಕ್ತನಿಗೆ ದೇವರು ಕೊಟ್ಟ ಮಾತು ದೊಡ್ಡದು. ನೋಡುವ ಪುರಹರನು ಮನದೊಳಗೆ ಯೋಚಿಸಿ ದುರಾಯಸಗೆ ನಾವು ಉಭಯರಿಗೂ ಬರದು ಜಯ ಈರ್ವರಿಗೆ ಸಾವಿರ ವರುಷ ಹೆಣಗಿದಡೆ ಸರಿದಲ್ಲ ಏನು ಕ್ಷಮೆಯನ್ನು ಧರಿಸಿ ಪವನ ಜನನು ವಿನಯದಿ ಕರೆದು ಹೇಳಿದ ನಾಗ ಅತಿ ಮಾಧುರ್ಯ ವಚನದಲ್ಲಿ ಶ್ರೀರಾಮ ಕಿಂಕರ ವೀರಬಾ ಶ್ರೀರಾಮ ಕಿಂಕರ ವೀರಬಾ ಶ್ರೀರಾಮ ಕಿಂಕರ ಮಾರುತ
ಮರಗಿದೆ ಯಾರಿಗೋ ಸುಗ ಎಮ್ಮ ಕದನವು ಬಾರದೆಂದಿಗೂ ನಮ್ಮೊಳಗೆ ಜಯ ಮೂರು ಕಲ್ಪವು ಹೆಣಗಿದೊಡೆ ಮೂರು ಕಲ್ಪವು ಹೆಣಗಿದೊಡೆ ಸಾರುವೆನು ನಾ ನಿಶ್ಚಯ ಸಾರುವೆನು ನಾ ನಿಶ್ಚಯ ಸ್ವಲ್ಪ ಸೈರಣೆಯನ್ನ ತಾಳಬೇಕು. ನೀನು ದುರವನ್ನ ಬಯಸ್ತಾ ಇದ್ದೆ, ನಾ ದುರ ಸಾಕು ಅಂತ ಬಯಸ್ತಾ ಇದ್ದೇನೆ. ತೊಡಗಿದವನು ನೀನು ಈಗ ಸಾಕು ಅಂದ್ರೆ ಕಾರಣ ಇಲ್ಲದೆ ಇಲ್ಲ. ನೋಡಿದ್ಯಾ, ವೀರಮಣಿಯ ಸೇನೆ, ಶತ್ರುಘ್ನನ ಸೇನೆ ಈಗಾಗಲೇ ತಮ್ಮ ತಮ್ಮ ಪ್ರಾಣವನ್ನ ಕಳೆದುಕೊಂಡು ಬಿದ್ದಿದ್ದಾರೆ. ಸತ್ಯ. ಈಗಿರುವವರು ನಾವೀರುವರು. ನಾವೇ ರೀತಿಯಲ್ಲಿ ದುರವನ್ನ ಬಯಸಿ ಮುಂದುವರೆದೆವು ಅಂತಾದ್ರೆ ಇಂದಲ್ಲ, ನಾಳೆ ಅಲ್ಲ, ಸಂವತ್ಸರ ಅಲ್ಲ, 3 ಕಲ್ಪಗಳ ಪರ್ಯಂತರವಾಗಿ ಯುದ್ಧವನ್ನು ಮುಂದುವರೆಸಿದ್ರು ಜಯ ಎನ್ನುವುದು ಯಾರಿಗೂ ಸಿಗುವುದಕ್ಕೆ ಸಾಧ್ಯ ಇಲ್ಲ. ಸಂಸಾರ ಮಧ್ಯಸ್ಥಿತನಾದ ಅಳಿಯನಾಗಿ ಉದಿಸದ್ದು ಈಗ ಹೋರಾಟ ಮುಂದರಿದಾಗ ದೇವನಾಗಿ ಕಾಣುವುದಕ್ಕೆ ತೊಡಗಿತು ಅಂತ ಕಾಣುತ್ತದೆ. ಯಥಾರ್ಥ ದರ್ಶನ ಆದಾಗ ಯುದ್ಧ ನಿಲ್ಲಿಸಿದೆ. ಮರಳುವ ಯೋಚನೆಯ ಈಗ ನಾನು ದೇವತನ ಎನ್ನುವುದನ್ನು ನನಗೆ ಕಾಣ್ತಾ ಉಂಟು ಎನ್ನುವುದನ್ನು ನೀನು ಗುರುತಿಸ್ತಾ ಇದ್ದೆ ಅಂತ ಆದ್ರೆ ನಾನೀಗ ದೇವರಾಗಿಯೇ ವ್ಯವಹರಿಸುವುದಕ್ಕೆ ಮುಂದಾಗ್ತಾ ಇದ್ದೇನೆ. ನಿನ್ನದಾಗಿರುವಂತಹ ವಿಕ್ರಮವನ್ನ ಮೆಚ್ಚಿದ್ದೇನೆ, ಸಂತುಷ್ಟನಾಗಿದ್ದೇನೆ. 2 ಸೇನೆಗಳು ಬಿದ್ದಿರುವಾಗ ಯಾರಿಗೋಸ್ಕರ ಯುದ್ಧ? ಹಾಗಾಗಿ ಯುದ್ಧ ಬೇಡ. ನಿನ್ನಂತಹ ರಾಮದಾಸನನ್ನ ಮತ್ತೊಬ್ಬರನ್ನ ನಾನು ನೋಡುವುದಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ಭಕ್ತಿಯ ಪರಾಕಾಷ್ಠೆಯನ್ನ ಮೆಚ್ಚಿರುವಂತಹ ನಾನು ವರವನ್ನ ಕೊಡುವುದಕ್ಕೆ ಮುಂದಾಗ್ತಾ ಇದ್ದೇನೆ. ನಿನಗೆ ಏನು ಬೇಕು? ವರವ್ಯಾತಕೋ ಎನಗಿ ರಾಮನ ಕರುಣ ರಸದೊಳಗೆ, ರಾಮನ ಕರುಣ ರಸದೊಳಗೆ ಇರುತ್ತಿಗೆ ಅಪರಿಪೂರ್ಣತೆಯ ಭಾವದನ್ನು ಕಾಡುತ್ತಾ ಇರಬೇಡ. ಹಾಗೊಂದು ಕ್ರಮ ಉಂಟು. ಶ್ರೀರಾಮಚಂದ್ರನ ಕಾರುಣ್ಯಾಮೃತ ವರ್ಷದಲ್ಲಿ ಪ್ರತಿನಿತ್ಯ ಮುಳುಗೇಳುತ್ತಾ ಇರುವ ಒಬ್ಬನಿಗೆ ಸ್ವಯಂಪೂರ್ಣತೆ ಇಲ್ಲ ಎಂಬಂತಹ ಅಪರಿಪೂರ್ಣ ಭಾವವೇ ಇಲ್ಲ. ನನಗೆ ಬೇಕೋ ನಾ ಕೇಳದೆ ರಾಮ ಕೊಡ್ತಾರೆ, ನನಗೆ ಬೇಡುವೋ ನಾ ಕೇಳಿದ್ರು ರಾಮ ಕೊಡುವುದಿಲ್ಲ. ತಂದೆ ತಾಯಿ ಬಂಧು ಬಳಗ ಸರ್ವಸ್ವವು ದಯಾಳುವಾದ ರಾಮಚಂದ್ರ ಅಂತ ಯಾರು ಅಚಲ ಶ್ರದ್ಧೆಯಿಂದ ನಂಬಿದ್ದಾನೋ ಅವನ ಕಾರುಣ್ಯದಲ್ಲಿಯೇ ಇರುವಂತಹ ನಾನು
ನಿನ್ನಿಂದ ವರ ಕೇಳಿ ಸಣ್ಣದಾಗುವುದಕ್ಕೆ ಇದು ತಂತ್ರ ಅರ್ಥ ಆಗ್ತದೆ. ಹೊಡೆದು ಇವನನ್ನು ತಗ್ಗಿಸುವುದಕ್ಕಾಗುವುದಿಲ್ಲ ಅಂತಾದಾಗ ತಾನಾಗಿ ಕೈ ಕೆಳಗೆ ಮಾಡುವಂತೆ ಇದು ವೀರಮಣಿ ಅಳಿಯನಾಗಿ ಹೂಡಿದ ತಂತ್ರ ನಡೆಯುವುದಿಲ್ಲ. ಮರುತ ಜಗತಿ ಬೇಡ, ಮರುತ ಜಗತಿ ಬೇಡ, ಮರುತ ಜಗತಿ ಬೇಡ, ಕೇಳೈ ವರವನು ನೀಗಾಡ, ಕೇಳೈ ವರವನು ನೀಗಾಡ. ಬಿರುದಿದೆ ಮೆಚ್ಚಿದ ಮೇಲಕ್ಕೆ ವಾಚವ, ಬಿರುದಿದೆ ಮೆಚ್ಚಿದ ಮೇಲಕ್ಕೆ ವಾಚವ, ಕರುಣಿಪುರೆನ್ನೊಳು ಕಪಿಕುಲ ಪುಂಗವ. ಬಿರುದಿದೆ ಮೆಚ್ಚಿದ ಮೇಲಕ್ಕೆ ವಾಚವ, ಕರುಣಿಪುರೆನ್ನೊಳು ಕಪಿಕುಲ ಪುಂಗವ. ಮರುತ ಜಗತಿ ಬೇಡ, ಕತೆ ಬೇಡ. ಮತ್ತೆ ಸತ್ತು ಬಿದ್ದವರ ಪರವಾಗಿ ಈಗಲೂ ನೀ ತಂತ್ರ ಹೂಡಿದ್ರೆ ಕಥೆಯಲ್ಲದ ಮತ್ತೇನು ಬರ್ತದೆ? ನೀನು ಯಾಕೆ ಆ ರೀತಿಯಲ್ಲಿ ಭಾವಿಸುವುದಕ್ಕೆ ಮುಂದಾಗ್ತಾ ಇದ್ದ? ಯಾಕೆ ಭಾವಿಸಬಾರದು? ಇಲ್ಲಿಯವರೆಗೆ ವೀರಮಣಿಗೆ ಮಾವನಾಗಿ ದುರವನ್ನ ಬಯಸಿ ನಾನು ಮುಂದುವರೆದದ್ದು ಸತ್ಯ. ಆದ್ರೆ ಈಗ ಹಾಗಲ್ಲ. ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿ ಲಯಕರ್ತೃವಾಗಿ, ಲಯ ಎನ್ನುವುದರ ಅರ್ಥ ಕೊನೆಗಾಣಿಸುವುದು ಮಾತ್ರ ಅಂತ ಅಲ್ವಲ್ಲ, ಲಯ ಅಂದ್ರೆ ಗತಿಯೂ ಹೌದು. ಈಗಾಗಿರುವಂತ ಇಲ್ಲಿಯ ಪ್ರಕರಣಕ್ಕೆ ಒಂದು ಸರಿಯಾದ ಗತಿಯನ್ನು ಕೊಡಿಸುವುದಕ್ಕೆ ಬೇಕಾಗಿ ನಾನೀ ರೀತಿಯಾದಂತಹ ಮಾತುಗಳನ್ನ ಆಡುವುದಕ್ಕೆ ಮುಂದಾದದ್ದು. ಅಂದ್ರೆ ಮಗು, ನಿನ್ನಲ್ಲಿ ನಾನು ದ್ವೇಷ ಭಾವನೆಯನ್ನು ಹೊಂದುತ್ತಾ ಇಲ್ಲ. ನೀನು ನನ್ನನ್ನ ವಿರೋಧಿಯಾಗಿ ನೋಡಬೇಕಾದ ಅನಿವಾರ್ಯತೆಯೂ ಇಲ್ಲ. ರಾಮ ನನ್ನ ವಿರೋಧಿಯಲ್ಲ, ರಾಮನಿಗೆ ನಾನು ವಿರೋಧಿಯೂ ಅಲ್ಲ. ಹಾಗಂತ ಜ್ಯೋತಿರ್ವೇದದಲ್ಲಿ ವಿರೋಧಿಗಳಾಗಿ ಕಾಣಿಸಿಕೊಂಡದ್ದು ಸುಳ್ಳಲ್ಲ. ಹಾಗಾಗಿ ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗಬೇಕು ಅಂತಾದ್ರೆ ನೀ ನನ್ನನ್ನು ನಂಬಬೇಕು. ರಾಮನಿನ ವಿರೋಧಿ ಅಲ್ಲ, ಅಲ್ಲವೇ ಅಲ್ಲ. ನನ್ನನ್ನು ವಿರೋಧ ಭಾವ ಇಲ್ಲ. ಮೂರು ಮಾತಿಗೆ ಹೌದಲ್ಲ? ಹೌದಪ್ಪ. ಅಲ್ಲ, ಈಗ ನಾನು ಪರೀಕ್ಷಿಸುವುದಕ್ಕೆ ಕೇಳುದು. ಈಗ ಒಂದು ವೇಳೆ ವಿರೋಧ ಇಲ್ಲ ಅಂತ ಭಾವಿಸಿ ಅವರ ಏನು ಕೇಳಿದ್ರು ಕೊಡ್ತೀಯ? ಏನು ಕೇಳಿದ್ರು ಕೊಡ್ತೇನೆ, ಒಲಿದು ಕೊಡ್ತಾ ಇದ್ದೇನೆ. ನಾನೊಮ್ಮೆ ಹೊರಗೆ ಹೋಗಿ ಬರ್ತೇನೆ. ಸ್ಮಶಾನವಂತಿರುವಂತಹ ವೀರಮಣಿಯ ಜ್ಯೋತಿರ್ವೇದವನ್ನು ಕಾಯ್ಬೇಕಂದ್ರೆ ಕಾಯ್ತೀಯ? ವೈರಾಗ್ಯದ ಪ್ರತಿರೂಪ ನಾನು. ಸ್ಮಶಾನ ವಾಸಿ ಆದಂತ ನನಗೆ ಇಲ್ಲಿ ಕಾಯುತ್ತೊಡದ. ನೀನು ಹೋಗಿ ಅದನ್ನೇ ಮಾಡಿ, ಅದನ್ನೇ ಮಾಡಿ, ಈಗ ಮಾಡಿ. ರಾಮ ಸರಿ, ವರ ಸಂದಾಯವಾಯಿತು. ನಿನ್ನ ರಾಮ ಸೇವೆ ಸಾಧ್ಯವಾದದ್ದು ಮುನ್ನಡೆಯುತ್ತೇನೆ. ಚಾರು ಸಂಜೀವಿಯನು ತಂದೆಯ ಮಾರುತಿಯ ಕಾಣುತ್ತ ಪುರಗರ ತೀರ ನೀನಯ ತಾಳು ಎನಗೊಂದುಂಟು ಸಂಶಯವು ಪಾರಮಾತರಿ ಕೇಳ್ವೆ ಮನದುಳು ತಾರದಿರು ಕಥಿಗಳನ್ನು ಮಡಿದೆಯ ಪೂರಿ ಸೇನೆಯನೆಲ್ಲವನು ನೀ ಜೀವಿಪೆಯ ಪೇಳನಗೆ. ಸಂಜೀವಿಯನ್ನು ತಂದಂತಹ ನೀನು ಬದುಕಿಸುವ ಕಾರ್ಯಕ್ಕೆ ಮುಂದಾಗ್ತಾ ಇದ್ದಿ. ಪಾರಮಾರ್ಥದಿ ಕೇಳುವೆ. ಏನು ಯಾರನ್ನ ಬದುಕಿಸುವುದು ಅಂದ್ರೆ ಲೌಕಿಕವಾಗಿ ಸತ್ತವರನ್ನೇ ಬದುಕಿಸು. ಸತ್ತವರನ್ನ ಬದುಕಿಸುವುದು ಸರಿ. ಈಗ ಇಲ್ಲಿ ವೀರಮಣಿಯ ಸೇನೆಯೂ ಸತ್ತಿದೆ, ಶತ್ರುಘ್ನನ ಸೇನೆಯೂ ಸತ್ತಿದೆ. ವೀರಮಣಿಯೂ ಸತ್ತಿದ್ದಾನೆ, ಶತ್ರುಘ್ನನೂ ಸತ್ತಿದ್ದಾನೆ. ಬದುಕುವುದಕ್ಕೆ ಅರ್ಹತೆ ಇದ್ದವರು ರಾಮಸೇನೆಯವರು ಮಾತ್ರ, ಅವರನ್ನೇ. ಹಾಗಾಗಿ ಪಾರಮಾರ್ಥದೆ ಅಂತ ಕೇಳಿದ್ದು. ನಮ್ಮಲ್ಲಿ ವಿರೋಧ ಇಲ್ಲ, ಭೇದ ಇಲ್ಲ ಅಂತ ಎಣಿಸಿದ ಮೇಲೆ ಮತ್ತೆ ನೀನು ಯಾಕೆ ಭೇದವನ್ನು ಎಣಿಸ್ತಿ? ಮತ್ತೆ ಸತ್ತವರಲ್ಲಿ ದ್ವೇಷ ಉಂಟೇನ? ಸತ್ತವರಲ್ಲಿ ದ್ವೇಷ ಇಲ್ಲ, ಆದ್ದರಿಂದ ಬಿದ್ದ ಮೇಲೆ ಹೊಡೆಯುವುದಿಲ್ಲ. ಆದ್ರೆ ದ್ವೇಷಗಳನ್ನು ಮರಳಿ ಬದುಕಿಸಿ ಪೆಟ್ಟು ತಿನ್ನುವುದಕ್ಕೆ ನಾ ಸಿದ್ಧ ಇಲ್ಲ. ನೀನ್ ಯಾಕೆ ಹಾಗೆ ತಿಳ್ಕೊಳ್ತಿ? ಯಾಕೆ ಹಾಕಿದಿಲ್ಲ? ಮಾಯಾಪುರದಲ್ಲಿ ಆದಂತಹ ಪ್ರಕರಣವನ್ನ ಒಮ್ಮೆ ನೆನಪು ಮಾಡಿಕೊ. ಯೋಗಿನಿ ಯೋಗಿನಿ ಒಂದು ಶರವನ್ನ ಕೊಟ್ಟದನ್ನ ನೆನಪು ಮಾಡಿಕೊ. ಹಾಗಾಗಿ ನೆನಪು ಮಾಡುದು ಈಗ ಯಾಕೆ ಅಂದ್ರೆ ವೀರಮಣಿಯ ಮೇಲೆ ಈ ಶರವನ್ನು ನೀನು ಪ್ರಯೋಗ ಮಾಡು. ಹರಭಕ್ತನಾಗಿರುವಂತ ಅವ ಸತ್ತು ಬದುಕಿ ಬರುವಾಗ ರಾಮ ಭಕ್ತನು ಆಗ್ತಾನೆ ಎನ್ನುವಂತ ಮಾತನ್ನಾಡ್ಲಿಲ್ವಾ? ಆಗ್ಬೇಕು ಅಂತಾದ್ರೂ ಎರಡು ಸೇನೆ ನೀನು ಬದುಕಿ ಈ ಜನ್ಮದಲ್ಲಿ ಅಲ್ಲ, ಜನ್ಮಾಂತರದಲ್ಲಿ ಅಲ್ವಾ? ಓ, ನಿನ್ಗೊಂದೊಂದು ಅನುಮಾನ. ಈಗ ಸತ್ತ ಮೇಲೆ ಮತ್ತೆ ಬದುಕುವುದು ಅಂದ್ರೆ ಮತ್ತೊಂದು ಜನ್ಮದಲ್ಲಿ ಅಂತ ನೀನು ಅದನ್ನ ತಂತ್ರದಿಂದ ಇಲ್ಲಿ ಅವರನ್ನು ಬದುಕಿಸುವುದಕ್ಕೆ ಇದನ್ನು ನೀನು ತಂತ್ರ ಅಂತ ಭಾವಿಸ್ತೆ ಅಂತಾದ್ರೆ ಇನ್ನೊಂದು ಉಪಾಯವು. ಎಂತದ್ದು ಉಪಾಯ? ನಿನ್ನ ಆರಾಧ್ಯ ಮೂರ್ತಿಯಾಗಿರುವಂತಹ ಶ್ರೀರಾಮಚಂದ್ರನನ್ನೇ ನೀನು ಕರೆದು ಕೇಳಿದ್ರೆ ಹೇಗೆ? ಅಲ್ಲಿ ಹೋಗಿ ನಾನು ಎಲ್ಲ ಮುಗಿದ ಮೇಲೆ ಕೇಳ್ತೇನೆ, ನಾ ಮಾಡಿದ್ದು ಸರಿ ಅಲ್ವ ಅಂತ. ಅಲ್ಲದಿದ್ರೆ ಅಲ್ಲಿ
ತುರುಗವನ್ನು ಬಿಟ್ಟು ಹೋಗ್ಲಿಕ್ಕೆ. ಅಲ್ಲ, ಒಂದು ಮಾತು ನೆನಪಾಗ್ತಾ ಉಂಟು. ಹುಟ್ಟು ಗುಣ ಎಷ್ಟು ಬದಲಾದ್ರೂ ಸುಟ್ಟು ಹೋಗುದಿಲ್ವಂತೆ. ಮತ್ತೆ ಹುಟ್ಟಿದ್ಯಾಕೆ ಒಂದು ಆಗಾಗ ಮಂಗ ಬುದ್ಧಿ ನಿಮಗೆ ಜಾಗೃತ ಆಗ್ತದೆ. ಹೇಗೆ ಮಂಗ ಆದ್ರಿಂದ ಉಳಿದವರಾದ್ರೆ ಅಲ್ಲಿಯವರೆಗೆ ಹೋಗ್ಬೇಕು, ಅಯೋಧ್ಯೆವರೆಗೆ ಹೋಗ್ಬೇಕು ರಾಮನನ್ನು ಕಾಣುವುದಕ್ಕೆ. ನೀನ್ ಹಾಗ ಮತ್ತೆ ರಾಮನನ್ನ ನಿನ್ನ ಅಣುವಾಗಿ ಒಂದು ಮಂದಿರದಲ್ಲಿ ಇಟ್ಟುಕೊಂಡು ಪೂಜಿಸುವವ ನೀನಲ್ವಾ? ನೀನು ಕರೆದ್ರೆ ರಾಮ ಬರದೇ ಹೋಗ್ತಾನ? ನಿಜವಾದ ಭಕ್ತರು ಕರೆದಾಗ ದೇವರು ಬಂದೇ ಬರ್ತಾನೆ. ಇದು ಸ್ವಲ್ಪ ಒಳ್ಳೆದುಂಟು ವಿಷಯ. ಅವ ಮನುಷ್ಯ ದೇವರಲ್ಲ ಅಂತೇಳಿ ಪ್ರಶ್ನೆ ಮಾಡ್ಲಿಕ್ಕೆ ಮನುಷ್ಯ ಆದ್ರೆ ಯಜ್ಞ ದೀಕ್ಷಿತನಾಗಿ ಕುಳಿತವನು ಎದ್ದು ಬರುವುದಕ್ಕಿಲ್ಲ. ದೇವರಾದ್ರೆ ಬರ್ಬೇಕು. ದೇವರಲ್ಲ ಅಂತ ಹೇಳಿದವನ ಊರಿನ ದೇವರನ್ನು ಪ್ರತ್ಯಕ್ಷ ಆಗುದು ಒಳ್ಳೆ ವಿಷಯ. ಇಷ್ಟು ಬಂದು ಹೇಳಿದ್ರೆ ಒಳ್ಳೆ ವಿಷಯ. ನಿಜವಾಗಿ ಇದು ಹೇಳುವುದಕ್ಕೆ ಬರ್ತವ, ಅದಿಷ್ಟು ಬೇಗ ಹೇಳು ಬೇಡ ಮಾಡ್ತಿದ್ದೆ. ಜಯ ಜಯ ರಾಮದಯ ನಿಧಿ ಪಾಯಿ ಜಯ ರಾಮ ನಿರಂಜನ ತ್ರಾಗಿ ಕಾಮಿತ ವರದಾಯಕ ಸೀತಾಪತೆ ರಾಮ ರಾಮ ಭರತ ಗಜ ಜಯ ಜಯ ರಾಮದಯ ನಿಧಿ ಪಾಯಿ ಜಯ ರಾಮ ನಿರಂಜನ ತ್ರಾಗಿ ರಾಮ 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 ಮರುತನಯನ ಭಕ್ತಿ ಗುಲಿಯುತ ಮನದೊಳಗಿ ಶ್ರೀರಾಮನೈತರೆ ಎರಗಿದನು ಜಯ 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 ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶರಣಶ್ರೇಷ್ಠ ಆಂಜನೇಯ, ಆರ್ತರಾಗಿ ಪ್ರಾರ್ಥಿಸಿದವರ ಅರ್ತಿಯನ್ನು ಪೂರ್ತಿಗೊಳಿಸುವಲ್ಲಿ ನಾನು ಸದಾ ಸ್ಫೂರ್ತಿಯುಳ್ಳವನು. ಕಂಠದ ಕರೆ ಬಹುದೂರಕ್ಕೆ ಕೇಳುವುದಿಲ್ಲ, ಹೃದಯದ ಕರೆ ಬಹುದೂರಕ್ಕೆ ಕೇಳುತ್ತದೆ. ಯಜ್ಞ ದೀಕ್ಷಿತನಾಗಿ ಅಯೋಧ್ಯೆಯಲ್ಲಿ ಇದ್ದವನು ನಿನ್ನ ಭಕ್ತಿಗೆ ಒಲಿದು ಅತಿ ಬೇಗ ಬಂದಿದ್ದೇನೆ. ಓಹೋ ಬಾವಯ್ಯ, ತಾವು ಇಲ್ಲಿ ಹನುಮ, ನನ್ನನ್ನು ಸ್ತುತಿಸಿದ ಕಾರಣವೇನೆಂದು ತಿಳಿಸುವೆಯಾ? ಸರಳವಾಗುಂಟು ದೇವರೇ, ಕ್ಲಿಷ್ಟವಾಗೂ ಉಂಟು. ಬಂದಂತಹ ಅಶ್ವಮೇಧದ ತುರಗವನ್ನು ಜ್ಯೋತಿರ್ಮೇಧದ ವೀರಮಣಿ ಬಂಧಿಸಿ ಅವ ಶಿವಭಕ್ತ ಅಂತ ಸಂಧಾನ ಹೊರಟು. ಸಂಧಾನವನ್ನು ಮುರಿದು ರಾಮನನ್ನು ದೇವ ಮಾತ್ರ ಅಂತ ಹೇಳಿದಾಗ ಕದನ ಅನಿವಾರ್ಯ ಆದದ್ದು. ಕದನದಲ್ಲಿ ವೀರಮಣಿಯು ಮಕ್ಕಳ ಸಹಿತವಾಗಿ ಸತ್ತು ಬಿದ್ದಾಗ ಪರಶಿವನ ಪ್ರಮಥರೆಲ್ಲ ಬಂದದ್ದು. ಹೋರಾಟ ಮಾಡ್ತಾ ಇರುವಾಗ ಶತ್ರುಘ್ನನನ್ನು ಬಡಿದುಕೊಂಡು ಆ ಬಳಿಕ ನಮ್ಮ ಹೋರಾಟ ಫಲಿತಾಂಶ ಇಲ್ಲದ ಕಾಲದಲ್ಲಿ ಮೆಚ್ಚಿಕೊಟ್ಟ ವರಕರುಗುಣವಾಗಿ ಅವರನ್ನು ಕಾಯುವುದಕ್ಕೆ ಹೇಳಿ ಮೃತ ಸಂಜೀವಕವಾದ ಗಿಡಮೂಲಿಕೆಗಳನ್ನು ತಂದಾಗ ಉಭಯ ಪಕ್ಷವನ್ನು ಎಬ್ಬಿಸಬೇಕು ಅಂತ ಪರಶಿವ, ಸ್ವಪಕ್ಷದವರನ್ನು ಮಾತ್ರ ಅಂತ ನಾನು, ಮುಂದೇನು ಅಂತ ನೀನು. ಕರುಣದಿ ಚರಣನನು ಮನ್ನಿಸಿ ಸರಸಿರುಗಾಂಬಕನು ಹರನನು ಪರಿ ಪರಿ ಪೊಗಳುತ್ತ ತೀಗಲಿ ಒರಗನು ಮರುತ್ತದೆ ನೊಡನೆ ವಿನೋದದಿ ಕರುಣದಿ ಚರಣನನು ಮನ್ನಿಸಿ ಸರಸಿರುಗಾಂಬಕನು ವಿಷಯವನ್ನೆಲ್ಲ ತಿಳಿಸಿದ್ದಾನೆ. ಹೌದು ತಾನೆ, ಪರಶಿವನು ಲೋಕರಕ್ಷಕ. ಶರದಿ ಮತನ ಕಾಲದಲ್ಲಿ ಕಾಲಕೂಟ ವಿಷವನ್ನು ತಾನುಂಡು ದೇವತೆಗಳಿಗೆ ಅಮೃತವನ್ನು ಒದಗಿಸಿದ ಮಹಾದೇವ. ಹಾಗಾಗಿ ಶ್ರೀರಾಮ ಸೇನೆ ಶಿವಸೇನೆ ಎಂಬ ಭೇದ ಬೇಡ, ಎಲ್ಲವರೂ ಒಂದೇ. ದ್ರೋಣಾಚಲದಿಂದ ತಂದ ಸಂಜೀವಿನಿ ಎಂದು ಉಭಯ ಪಕ್ಷದವರನ್ನು ಎಬ್ಬಿಸು. ಮಾತ್ರವಲ್ಲ, ಆನೆ ಕುದುರೆಗಳನ್ನು ಪುನಃ ಜೀವಿಸುವ ಒಂದು ಮಾತು ಪುರಹರ ಕೇಳು ನಿಲ್ಲವರು ನನ್ನವರೆಂಬ ಪರಿಭೇದವಿಲ್ಲ. ಪುರಹರ ಕೇಳು ನನ್ನವರು ನಿಲ್ಲವರೆಂಬ ಪರಿಭೇದವಿಲ್ಲ ಭಕ್ತರಲ್ಲಿ
ಭೇದವಿಲ್ಲ ಎಂದು ಆದಿಯಲ್ಲೇ ನಿರ್ಣಯವಾದ ಸತ್ಯ. ವೀರಮಣಿಯ ಜ್ಞಾನಕ್ಕೆ ಅಜ್ಞಾನದ ಪರದೆ ಮುಸುಕಿತ್ತು. ಹಾಗಾಗಿಯೇ ಶಿವಂ ನಾಸ್ತಿ ಪರಾಯಣಂ ಪರತರಂ ಎಂದು ಭಾವಿಸಿದ್ದ. ಮಾರೀಚ ನಂದನೆ ಶತ್ರುಘ್ನಿಗೆ ಕೊಟ್ಟ ದಿವ್ಯಚರ ಅದು ವೀರಮಣಿಗೆ ತಾಗಿದ ಮೇಲೆ ದೇವನೊಬ್ಬ ನಾಮ ಹಲವು ಎಂಬುದಾಗಿ ಸ್ಪಷ್ಟವಾಗಿ ಕಪ್ಪಕಾಣಿಕೆಯನ್ನು ಕೊಟ್ಟಿದ್ದಾನೆ. ಹಾಗಾಗಿ ಶಿವಸೇನೆ ರಾಮಸೇನೆ ಎಂಬ ಭೇದ ಬೇಡ, ಎಲ್ಲವರೂ ಒಂದೇ. ಶಿವ ಮತ್ತು ರಾಮ ಇದ್ದಲ್ಲಿ ಶಿವರಾಮವೇ ಸರಿ, ಎಲ್ಲವೂ ಶುಭಾಂತ್ಯವಾಗಲಿ. ಶ್ರೀರಾಮರೂಪಿಯಾಗಿರುವಂತಹ ನಾರಾಯಣನೇ, ಈ ಪ್ರಪಂಚದಲ್ಲಿ ಒಂದು ಕಾರ್ಯ ಆಗ್ತದೆ ಅಂತ ಆದ್ರೂ ಅದಕ್ಕೊಂದು ಕಾರಣ ಉಂಟಂತೆ. ನೀನು ಅರಿಯದೇ ಹೋದವನಲ್ಲ. ನಾನು ಈ ಸ್ಥಳವನ್ನ ಬಿಟ್ಟು ನನ್ನ ಕೈಲಾಸವನ್ನ ಸೇರಬೇಕು ಅಂತಾದ್ರೆ ನಿನ್ನ ಪಾದ ಸ್ಪರ್ಶ ಎನ್ನುವುದು ಈ ಜ್ಯೋತಿರ್ಮೇಘಕ್ಕೆ ಆಗಬೇಕಾಗಿತ್ತು. ಇಕ್ಷುಮತಿಯನ್ನ ಮದುವೆ ಆಗುವಂತಹ ಕಾಲದಲ್ಲಿ ನಾನು ಅವಳಿಗೆ ಕೊಟ್ಟಂತಹ ಮಾತು ಅದೇ ರೀತಿಯಲ್ಲಿ. ಹಾಗಂತ ನೀನ ಪಾದಸ್ಪರ್ಶ ಎನ್ನುವುದು ಆಗುವಾಗ ಈ ರೀತಿಯಾಗಿರುವಂತಹ ಘಟನಾವಳಿಗಳು ಯಾಕಾಯ್ತು? ಪ್ರಪಂಚಕ್ಕೊಂದು ಪಾಠವನ್ನು ಕೊಡುವುದಕ್ಕೆ ಬೇಕಾಗಿ ಆಯ್ತು. ವೈಷ್ಣವರು ಶೈವರು ಎನ್ನುವಂತಹ ಭೇದವನ್ನ ಎಣಿಸಿ ಅವರವರೇ ಹೊಡೆದಾಡಿಕೊಳ್ಳುವುದಕ್ಕೆ ಇದೊಂದು ನಿದರ್ಶನವಾಗಲಿ. ರಾಮಸೇನೆ ಶಿವಸೇನೆ ಎನ್ನುವಂತಹ ಭೇದ ಇರಬಾರದು. ಎಲ್ಲವೂ ಸೇರಿ ಅದು ಧರ್ಮದ ಸೇನೆಯಾಗಬೇಕು ಎನ್ನುವಂತಹ ಪಾಠವನ್ನು ನಾವು ಲೋಕಕ್ಕೆ ಕೊಡಬೇಕು. ಸರಿ, ಶ್ರೀರಂಗನಾಥ್ ಶ್ರೀ ವಾಸುದೇವನ ಕೃಪೆ ಇರಲಿ, ಎಲ್ಲವೂ ಶುಭಾಂತ್ಯವಾಗಲಿ. ಅನುಮತಿ